वेदांत स्वामी नामिनी नमस्ते सारस्वती देवे गौरवाणी प्रचारिणी निर्विशून्यवादी पाश्चात्य देशधारी जयो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे 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 कृष्ण ಒಂದು ನಿಮಿಷ ಓಕೆ ಹರೇ ಕೃಷ್ಣ ನಮಸ್ಕಾರ ಎಲ್ಲರಿಗೂ ಹರೇ ಕೃಷ್ಣ ಅನ್ಮ್ಯೂಟ್ ಮಾಡಿ ನಮಸ್ಕಾರ ಹರೇ ಕೃಷ್ಣ ನಮಸ್ಕಾರ ಕೃಷ್ಣ ಪ್ರಭುಜಿ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ನೀವೊಂದು ಭಗವದ್ಗೀತೆ ಕಲಿಯಲಿಕ್ಕೆ ಬಂದಿದ್ದೀರಿ ಎಲ್ಲರಿಗೂ ಸ್ವಾಗತ ಆದರದ ಸ್ವಾಗತ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಥ್ಯಾಂಕ್ ಯು ಸರ್ ನೀವು ನಿಮ್ಮ ಹರೇ ಕೃಷ್ಣ ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟು ನೀವು ಬಂದಿದ್ದೀರಿ ಕಲೀಲಿಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಧಾ ಗೋವಿಂದ ನಿಮ್ಗೆ ಎಲ್ಲರಿಗೂ ನಿಮ್ಗೆ ಅನುಗ್ರಹ ನೀಡ್ಲಿ ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ ರಾಧಾ ಗೋವಿಂದ ನಿಮಗೆ ಅವಕಾಶ ಕೊಟ್ಟಿರೋದು ನಿಮಗೂ ತುಂಬಾ ಧನ್ಯವಾದಗಳು ಸರ್ ನಮ್ದು ಕೆಲಸ ಅದೇ ನಮ್ದು ಬೋಧನೆ ಮಾಡೋದು ಕೆಲಸ ನೀವು ಬಂದಿದ್ದೀರಿ ಆಕ್ಚುಲಿ ಹೇಗಾದ್ರೆ ಒಂದು ಕೈಯಲ್ಲಿ ಚಪ್ಪಲಿ ಆಗುದಿಲ್ಲ ಎರಡು ಕೈ ಬೇಕು ಹಾಗಾಗಿ ನೀವು ಬಂದಿದ್ದೀರಿ ಅದರಿಂದ ನನಗೆ ಮಾಡ್ಲಿಕ್ಕೆ ಆಗ್ತದೆ ಎಸ್ ಈಗ ಮಾಡುವ ಓಕೆ ಈಗ ಮ್ಯೂಟ್ ಮಾಡ್ತೇನೆ ಓಕೆ ಓಕೆ ಸರ್ ಮತ್ತೆ ಕ್ವಶನ್ ಅಂಡ್ ಆನ್ಸರ್ ಉಂಟು ಆಗ ನಾನು ಅನ್ಮ್ಯೂಟ್ ಮಾಡ್ತೇನೆ ಓಕೆ ಈಗ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ ಓಕೆ ಎಸ್ ಸ್ಕ್ರೀನ್ ಶೇರ್ ಸ್ಟಾಪ್ ಶೇರ್ ಕೊಡಿ ಓಕೆ ಶುರು ಮಾಡುವ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಿ 18 ದಿನಗಳಲ್ಲಿ ಎಸ್ ಇದು ನಮ್ಮ ಕೆಳಗೆ ಅಡ್ರೆಸ್ ಉಂಟು ಇಸ್ಕಾನ್ ರಾಧಾ ಗೋವಿಂದ್ ಟೆಂಪಲ್ ಮಂಗಳೂರು ಇವರು ಇದನ್ನು ಆಯೋಜಿಸಿದ್ದಾರೆ ಹಾಗಾಗಿ ಎಲ್ಲರಿಗೂ ಆ ರಾಧಾ ಗೋವಿಂದ ಕೃಪೆ ಸಿಗ್ಲಿ ನಿಮ್ಗೆ ಎಲ್ಲರಿಗೂ ಅಂತ ನಾನು ಬೇಡ್ತಾ ಇದ್ದೇನೆ ರಾಧಾ ಗೋವಿಂದ ಹತ್ರ ಓಕೆ ಹರೇ ಕೃಷ್ಣ ರಾಧಾ ಗೋವಿಂದ ಕಿ ಜೈ ಓಕೆ ಇದು ತುಂಬಾ ಮುಖ್ಯವಾದದ್ದು ಇಂಪಾರ್ಟೆಂಟ್ ಇಸ್ಕಾನ್ ಸಂಸ್ಥಾಪಕಾಚಾರ್ಯ ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನೋಡಿ ಪ್ರಭುಪಾದ ಇಲ್ಲದಿದ್ರೆ ನಮ್ಗೆ ಇದು ಸಿಗ್ತಾ ಇರ್ಲಿಲ್ಲ ಈಗ ನಾನು ಕೂಡ ಹೇಳುದು ನಾನು ಎಂತ ಅಂತ ಹೇಳುದು ಅಂದ್ರೆ ಎಲ್ಲಿ ಒಬ್ಬ ಬೇರೆ ಎಲ್ಲೋ ಇರ್ತಿದ್ದೆ ಪ್ರಭುಪಾದ ಇಲ್ಲದ ಹಾಗಾಗಿ ಇದೆಲ್ಲ ಪ್ರಭುಪಾದರ ಕೊಡುಗೆ ಆದ್ರೆ ಶುದ್ಧ ಭಕ್ತರು ಯಾವಾಗ್ಲೂ ಅವರು ತುಂಬಾ ಎಂತ ಹೇಳುದು ನಮ್ರತೆಯಲ್ಲಿ ಇರ್ತಾರೆ ಅವರು ಯಾವಾಗ್ಲೂ ಎಂತಂದ್ರೆ ಎಂತಂದ್ರೆ ಎಲ್ಲ ಕೃಷ್ಣ ಮಾಡಿದ್ ನಾನು ಏನಲ್ಲ ಅಂತ ಹೇಳ್ತಾರೆ ಅದು ಶುದ್ಧ ಭಕ್ತರ ಒಂದು ಲಕ್ಷಣ ಹಾಗಾಗಿ ಪ್ರಭುಪಾದ ಅವರು ಈ ಒಂದು ಕೃಷ್ಣ ಪ್ರಜ್ಞೆ ಕೊಟ್ಟ ಕಾರಣ ನಮ್ಗೆ ಇಲ್ಲಿ ನಾವು ಇವತ್ತು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೇವೆ ಕೃಷ್ಣ ಪ್ರಜ್ಞೆ ಬಗ್ಗೆ ಹಾಗಾಗಿ ಇವರ ಕೊಡುಗೆ ಅಪಾರ ನೋಡಿ ಇದು ಪ್ರಭುಪಾದ ಅಮೆರಿಕದಲ್ಲಿ ರಥಯಾತ್ರೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಅಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡುವ ರಥಯಾತ್ರೆ ಸ್ಟಾರ್ಟ್ ಮಾಡಿದ್ರು ಓಕೆ ಈಗ ನಾವು ಅವರ ಆ ಒಂದು ಇಲ್ಲಿ ನಿಮಗೆ ಕಾಣ್ತದೆ ಫಸ್ಟ್ ನೋಡಿ 2 ಟೈಪ್ ಜನರಿದ್ದಾರೆ ಒಂದು ನಿತ್ಯ ಸಿದ್ಧ ಮತ್ತೆ ಒಂದು ನಿತ್ಯ ಬದ್ಧ ನಾವೆಲ್ಲ ನಿತ್ಯ ಬದ್ಧರು ಆದ್ರೆ ಪ್ರಭುಪಾದಂತ ಆಚಾರ್ಯರು ಅವರು ನಿತ್ಯ ಸಿದ್ಧ ಯಾಕೆಂದ್ರೆ ಈಗ ನಾವು ಸ್ಟಾರ್ಟ್ ಮಾಡೋ ಮುಂಚೆ ಸ್ವಲ್ಪ ಇವರ ಬಗ್ಗೆ ಹೇಳುವ ಮತ್ತೆ ನಾವು ಸ್ಟಾರ್ಟ್ ಮಾಡುವ ಭಗವದ್ಗೀತೆ ಹಾಗಾಗಿ ಇವರ ಬಗ್ಗೆ ಹೇಳಲೇಬೇಕು ಯಾಕಂದ್ರೆ ಇವರೊಂದು ಆ ಒಂದು ಕೊಡುಗೆ ಕೊಟ್ಟ ಕಾರಣ ನಮ್ಗೆ ಈಗ ಇಲ್ಲಿ ನಾವು ಇದ್ದೇವೆ
ಇಲ್ಲದ್ರೆ ನಾವಿಲ್ಲ. ಹಾಗಾಗಿ ಇವರ ಬಗ್ಗೆ ಸ್ವಲ್ಪ ನಾವು ಹೇಳ್ಬೇಕು. ಹಾಗಾಗಿ ನೋಡಿ, ಇಲ್ಲಿ ನಿತ್ಯ ಸಿದ್ಧ ಅಂದ್ರೆ ನಾವು ನಿತ್ಯ ಬದ್ಧರ ಅಂದ್ರೆ ನಾವು ಕೃಷ್ಣನಿಗೆ ಎಂತಂದ್ರೆ ರಿವೋಲ್ಟ್ ಆದದ್ದು. ಕೃಷ್ಣ ಆಧ್ಯಾತ್ಮಿಕ ಲೋಕದಲ್ಲಿ, ನಾವು ಕೂಡ ಆಧ್ಯಾತ್ಮಿಕ ಲೋಕದಿಂದ ಬಂದವು. ಯಾಕಂದ್ರೆ ನಾವು ಕೂಡ ಸನಾತನ, ಆತ್ಮ ಯಾವಾಗಲೂ ಸನಾತನ. ಹಾಗಾಗಿ ಕೃಷ್ಣ ಕೂಡ ಸನಾತನ. ನಾವಲ್ಲಿ ಅಂತಂದ್ರೆ ನಾನು ಎಂಜಾಯ್ ಮಾಡ್ಬೇಕಂತ ನಮ್ದು ಒಂದು ಆಸೆ. ಹಾಗಾಗಿ ನಾವೆಂತ ಮಾಡಿದ್ದೇವೆ ಅಂದ್ರೆ ಕೃಷ್ಣ ನಮ್ಮನ್ನು ಇಲ್ಲಿ ಕಳಿಸಿದ್ರು. ಯಾಕಂದ್ರೆ ಅಲ್ಲಿ ಸೆಂಟರ್ ಅಲ್ಲಿ ಕೃಷ್ಣ, ನಮ್ಗೆ ಎಂತ ಆಗಿದೆ ಅಂದ್ರೆ ಕೃಷ್ಣ ಸೆಂಟರ್ ಬೇಡ, ನಮ್ಗೆ ಬೇಕಂತ. ಈಗ ಎಲ್ಲರಿಗೂ ನೀವು ಎಲ್ಲ ಕಡೆ ನೀವು ನೋಡ್ತಿರ್ತೀರಿ, ಎಲ್ಲ ರಾಜಕಾರಣಿಗಳು ಮತ್ತೆ ಎಲ್ಲ ಹೆಚ್ಚಿನವರು ಇದ್ದಾರೆ, ಅವರಿಗೆಲ್ಲ ಅಂದ್ರೆ ಕಟ್ಔಟ್ ಎಲ್ಲ ಆಗ್ತಾರೆ. ಅಂದ್ರೆ ಅವರಿಗೆ ಸೆಂಟರ್ ಬೇಕು, ಕೃಷ್ಣನಿಗೆ ಬೇಡ, ಆತರ. ಹಾಗಾಗಿ ನಿತ್ಯ ಸಿದ್ಧರಂದ್ರೆ ಅವರಿಗೆ ಅಲ್ಲಿ ಕೂಡ ಅವರು ಕೃಷ್ಣನ ಆರಾಧನೆ, ಇಲ್ಲಿ ಕೂಡ ಕೃಷ್ಣನ ಆರಾಧನೆ. ನಾವು ಅಲ್ಲಿ ಆಗಲ್ಲ, ನಾವು ಅಲ್ಲಿ ಕೃಷ್ಣನ ರಿವೋಲ್ಟ್ ಆಗಿ ಇಲ್ಲಿ ಬಂದದ್ದು. ಹಾಗಾಗಿ ನಿತ್ಯ ಸಿದ್ಧರ ಲಕ್ಷಣ ಹೇಗಂದ್ರೆ ನೋಡಿ, ಇವರು 5 ವರ್ಷದ ಮಗು ಪ್ರಭುಪಾದ್, ಇಲ್ಲಿ ನಿಮ್ಗೆ ಕಾಣ್ತದಲ್ಲ ಚಿತ್ರ. 5 ವರ್ಷದ ಮಗು ಇರುವಾಗ ಅವರು ಬಂಗಾಲದಲ್ಲಿ, ಕೋಲ್ಕತ್ತಾದಲ್ಲಿ ಇದ್ದದ್ದು. ಕೋಲ್ಕತ್ತಾದಲ್ಲಿ ಹೇಗಂದ್ರೆ ಬಂಗಾಲದಲ್ಲಿ ನಿಮ್ಗೆ ಎಲ್ಲರಿಗೂ ರಥಯಾತ್ರೆ ಗೊತ್ತುಂಟು. ಜಗನ್ನಾಥ್ ಪುರಿಯಲ್ಲಿ ರಥಯಾತ್ರೆ ತುಂಬಾ ಅಂದ್ರೆ ತುಂಬಾ ಫೇಮಸ್. ಬಂಗಾಲದಲ್ಲಿ ಎಲ್ಲರೂ ಆಚರಣೆ ಮಾಡ್ತಾರೆ ರಥಯಾತ್ರೆ. ಜಗನ್ನಾಥ್ ಪುರಿಯಲ್ಲಿ ಮಾಡುವಾಗ ಎಲ್ಲರೂ ಮಾಡ್ತಾರೆ. ಹಾಗಾಗಿ ಪ್ರಭುಪಾದ್ ಅವರು ಸಣ್ಣ 5 ವರ್ಷದ ಮಗು ಇರುವಾಗ ಅವರು ಅವರ ತಂದೆ ಹತ್ರ ಹೇಳಿದಂತೆ, ನನ್ಗೆ ಕೂಡ ಒಂದು ರಥ ಮಾಡಿಕೊಡು. ಮತ್ತೆ ಅವರು ಎಲ್ಲ ಮಕ್ಕಳನ್ನು ಸೇರಿ ರಥಯಾತ್ರೆ ಮಾಡಿದ್ರು. ಇದು ಆಕ್ಚುಲಿ ಹೇಗೆ ಅಂದ್ರೆ ಇದು ನಿತ್ಯ ಸಿದ್ಧಂದು ಲಕ್ಷಣ. ನಾವು ನಿತ್ಯ ಬದ್ಧರು ಹಾಗೆ ಅಂದ್ರೆ ಹುಟ್ಟುತ್ತಾಗಲೇ ಸಣ್ಣದಿಂದಲೇ ಅವರಿಗೆ ಕೃಷ್ಣನ ಮೇಲೆ ಆಸಕ್ತಿ. ಮತ್ತೆ ಇದು ಸೆಕೆಂಡ್ ನಿಮಗೆ ಚಿತ್ರ ಕಾಣ್ಬೋದು. ಇದು ಪ್ರಭುಪಾದಿದ ಗುರು, ಇವರು ಲಯನಾಚಾರ್ಯ, ಪ್ರಭುಪಾದಿದ ಗುರು. ಅವ್ರದ್ದು ಹೆಸರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಇವರೊಬ್ಬ ಗೆಳೆಯ, ಅವ್ರು ಹೇಳ್ತಾರೆ ಒಂದು ಸ್ವಾಮೀಜಿ ಇದ್ದಾರೆ ಹೋಗುವ ಅಂತ. ಇವ್ರು ಹೇಳ್ತಾರೆ ಪ್ರಭುಪಾದ್, ಇಲ್ಲಪ್ಪ, ನನ್ನ ತಂದೆ ದೊಡ್ಡ ವೈಷ್ಣವ, ಅವರೆಲ್ಲರನ್ನು ಸ್ವಾಮೀಜಿಗಳನ್ನು ಕರೆದು ಊಟ ಹಾಕೋದು. ನಾನು ಎಂತೆಂತ ಸ್ವಾಮೀಜಿಯನ್ನು ನೋಡಿದ್ದೇನೆ. ಮತ್ತೆ ಕಾವಿಯಲ್ಲೆಲ್ಲ ಹಾಕಿ ಅವರೆಲ್ಲ ಬಂದು ಗಾಂಜಾ ಹೇಳಿದ್ದಾರೆ, ಮತ್ತೆ ಗಡ್ಡೆಲ್ಲ ಬಿಟ್ಟು ಸಿಗರೇಟ್ ಹೇಳಿದ್ದಾರೆ. ಈಗೆಲ್ಲ ನನಗೆ ಅದು ಸಾಕಾಗಿದೆ, ನನಗೆ ಬೇಡ. ಅದಕ್ಕೆ ಗೆಳೆಯ ಹೇಳ್ತಾನೆ, ಇಲ್ಲಪ್ಪ, ಇವರು ಹಾಗೆ ಇಲ್ಲ, ಇವರು ಒಳ್ಳೆ ಸ್ವಾಮೀಜಿ, ನೀನು ಒಮ್ಮೆ ಬಾ ಅಂತ. ಮತ್ತೆ ಆ ಗೆಳೆಯನ ಒತ್ತಾಯಕ್ಕೆ ಇವರು ಹೋಗ್ತಾರೆ. ಗೆಳೆಯನ ಒತ್ತಾಯಕ್ಕೆ ಹೋಗಿ ದೂರದಲ್ಲಿ ನೋಡುವಾಗ ಅವರ ಗುರು ಅವರನ್ನು ನೋಡ್ತಾರೆ. ದೂರದಲ್ಲಿ ನೋಡುವಾಗಲೇ ಅವ್ರು ಹೇಳ್ತಾರೆ, ನೀವು ಯವನಸ್ಥರು, ನೀವು ಈ ಪ್ರಚಾರವನ್ನು ಪಾಶ್ಚಾತ್ಯ ದೇಶಕ್ಕೆ ಮಾಡ್ಬೇಕಂತ ನೀನು ಹೀಗೆ ತೋರಿಸವರನ್ನು ಫಸ್ಟ್ ನೋಡಿ. ಇದಕ್ಕೆ ಹೇಳುದು ಸಂಬಂಧ. ಅಂದ್ರೆ ಗುರುವಿದು ಮತ್ತೆ ಅವರದು ಸಂಬಂಧ ಆಲ್ರೆಡಿ ಉಂಟು. ಅದು ಕೃಷ್ಣ ಜಸ್ಟ್ ಒಂದು ಮೀಟ್ ಆಗ್ಲಿಕ್ಕೆ ಮಾತ್ರ ಬಾಕಿ. ಹಾಗಾಗಿ ಇವರು ಹೇಳ್ತಾರೆ. ಮತ್ತೆ 1922ರಲ್ಲಿ ಅವರು ಮೀಟ್ ಆಗ ಹೇಳ್ತಾರೆ, ಇದು ಗಾಂಧಿ ಮೂವ್ಮೆಂಟ್ ಅಲ್ಲಿ ಇದ್ರು ನಮ್ಮ ಪ್ರಭುಪಾದ. ಅವ್ರು ಹೇಳ್ತಾರೆ, ಭಾರತಕ್ಕೆ ಮೊದಲು ಸ್ವಾತಂತ್ರ್ಯ ಸಿಗ್ಬೇಕು, ಮತ್ತೆ ಕೃಷ್ಣ ಪ್ರಜ್ಞೆ. ಅದಕ್ಕೆ ಹೇಳ್ತಾರೆ ಅವ್ರ ಗುರು, ಸ್ವಾತಂತ್ರ್ಯ ಸಿಗ್ತದೆ ಹೋಗ್ತದೆ, ಕೃಷ್ಣ ಪ್ರಜ್ಞೆ ಮೀನ್ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನಾನೀಗ ಗೃಹಸ್ಥ. ಆಗ ಅವರಿಗೆ 26 ವರ್ಷ ಆಗಿತ್ತು, ನನ್ಗೆ ಮದುವೆ ಆಗಿದೆ. ಅದಕ್ಕೆ ಹೇಳಿದ್ರು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಯಾವುದೇ ಇರ್ಲಿ ಕೃಷ್ಣ ಪ್ರಜ್ಞೆ ಮಾಡ್ಲೇಬೇಕಂತ ಹೇಳ್ತಾರೆ. ಮತ್ತೆ ಲಾಸ್ಟ್ಗೆ ಅವ್ರು ಹೇಳ್ತಾರೆ, ಅವ್ರು ಹೊರಡ್ತಾರೆ. ಮತ್ತೆ 1933ರಲ್ಲಿ ಎಂತ ಆಗ್ತದೆ ಅಂದ್ರೆ ಅವರಿಗೆ ದೀಕ್ಷೆ ಆಗ್ತದೆ. ಅವರ ಗುರು ದೀಕ್ಷೆ 11 ವರ್ಷ ನಂತರ. ಮತ್ತೆ 1936ರಲ್ಲಿ ಅವರು ಪತ್ರ ಬರೀತಾರೆ ಅವ್ರ ಗುರುವಿಗೆ ಪತ್ರ ಬರೆಯುವಾಗ ಇವ್ರು ಹೇಳ್ತಾರೆ, ನಾನು ಎಂತ ಮಾಡ್ಬೇಕಂತ. ದೀಕ್ಷೆ ಆಗುವಾಗ ಕೂಡ ಕೇಳ್ತಾರೆ, ಆಗ ಕೂಡ ನೀನು ಪುಸ್ತಕ ಬರಿ ಅಂತ ಹೇಳ್ತಾರೆ. ಮತ್ತೆ ಲೆಟರ್ ಬರೆಯುವಾಗ ನೀನು ಪುಸ್ತಕ ಬರೆದು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡ್ಬೇಕಂತ ನೋಡಿ. ಮತ್ತೆ ಇವರು ಆ ಪತ್ರ ಬರೆದು ಒಂದು 10 ದಿವಸದಲ್ಲಿ ಅವರು ದೇಹ ತ್ಯಾಗ ಮಾಡ್ತಾರೆ ಅವರ ಗುರು. ಮತ್ತೆ ಇವರು ಪ್ರಚಾರ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಕಾಣಬಹುದು, ಇದು ಪ್ರಭುಪಾದ್ ಎಂತ ಆಗ್ತದೆ 1937ರಲ್ಲಿ. ಆಗ ಅವರಿಗೆ ಪ್ರಭುಪಾದಿಗೆ ಕೆಮಿಕಲ್ ಬಿಸ್ನೆಸ್ ಇತ್ತು. ಅವರವರ ಗುರು ಹತ್ರ ಹೇಳ್ತಿದ್ರು, ನನ್ನ ಬಿಸ್ನೆಸ್ ಅಲ್ಲಿ ಅಂದ್ರೆ ಒಳ್ಳೆ ಬಿಸ್ನೆಸ್ ಇತ್ತು ಅವರಿಗೆ ಕೆಮಿಕಲ್ದು, ನನ್ನ ಬಿಸ್ನೆಸ್ ಅನ್ನು ಪ್ರಚಾರ ಮಾಡ್ತೇನೆ ಅಂತ. 1937ರಲ್ಲಿ ಎಂತ ಆಯ್ತಂದ್ರೆ ಅವರ ಪೂರ್ತಿ ಇದಕ್ಕೆ ಯಾವುದು ಫ್ಯಾಕ್ಟ್ರಿಗೆ ಬೆಂಕಿ ಹಿಡಿಯಿತು, ಮತ್ತೆ ಕಳ್ಳತನ ಆಯ್ತು.
ಪೂರ್ತಿ ಪ್ರಾಪರ್ ಅಂದ್ರೆ ಪೂರ್ತಿ ಝೀರೋ. ಮತ್ತೆ ಹೇಳ್ತಾರೆ ಇದೆಲ್ಲ ಕೃಷ್ಣನ ಇಚ್ಛೆ, ಕೃಷ್ಣ ಶುದ್ಧ ಭಕ್ತರು ಯಾವಾಗಲೂ ಹಾಗೆ ಹೇಳುದು, ಹಾಗಾಗಿ ಕೃಷ್ಣ ಇಚ್ಛೆ ಅಂತ ಆಗ್ಲಿ ಅಂತ ಮತ್ತೆ ಅವರು ಪ್ರಚಾರಕ್ಕೆ ಸ್ಟಾರ್ಟ್ ಮಾಡಿದ್ರು, ಗುರು ಹೇಳಿದ್ರು. ಮತ್ತೆ ಇದು ನಿಮ್ಗೆಲ್ಲರಿಗೂ ಕಾಣ್ತದೆ, ಇದು ಪ್ರಭುಪಾದ ಎಂತ ಆಗ್ತದೆ ಅಂದ್ರೆ ಪ್ರೆಸ್ ಅಲ್ಲಿ, ಡೆಲ್ಲಿ ಪ್ರೆಸ್ ಅಲ್ಲಿ ಇವ್ರದ್ದು ಹಣ ಇಲ್ಲ, ಎಂತ ಇಲ್ಲ, ಹಣ ಇಲ್ಲ. ಇವರು ಅಲ್ಲಿ ಮ್ಯಾಗಝಿನ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಲಾಸ್ಟಿಗೆ ಪ್ರೆಸ್ನವ ಹೇಳ್ತಾನೆ, ಸ್ವಾಮೀಜಿ ನೀವೆಂತ ಮಾಡ್ತಿದ್ದೀರಿ ಅಂದ್ರೆ, ಇವರು ಒಂದು ಸೇಲ್ ಆದ್ಮೇಲೆ ಮತ್ತೆ ಹಣ ಕೊಡುದು ಅವನಿಗೆ, ನೀವು ಯಾಕೆ ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡ್ತಿದ್ರಿ? ಅವ್ರಿಗೆ ಇವರು ಹೇಳ್ತಿದ್ರು ನನ್ನ ಗುರು ಹೇಳಿದ್ದಾರೆ. ಮತ್ತೆ ಹಾಗೆ ಆಯ್ತು. ಮತ್ತೆ ಹಾಗೆ ನೆಕ್ಸ್ಟ್ ನೋಡಿ, ಮತ್ತೆ ಅವರು 1965ರಲ್ಲಿ ಒಂದು ಹೆಂಗಸ ಹತ್ರ ಹೋಗ್ತಾರೆ. ಹೆಂಗಸ ಹತ್ರ ಹೋಗಿ ಅವ್ರದ್ದು ಹೇಳ್ತಾರೆ, ನನಗೆ ಅಮೆರಿಕಕ್ಕೆ ಹೋಗ್ಬೇಕು. ಅದಕ್ಕೆ ಹೆಂಗಸ ಹೇಳ್ತಾರೆ, ಸ್ವಾಮೀಜಿ ನಿಮ್ಗೆ 70 ವರ್ಷ ಪ್ರಾಯ ಆಗಿದೆ, ನೀವು ಸಾಯ್ತೀರಿ, ಯಾಕೆಂದ್ರೆ ಇಲ್ಲಿಗಿಂತ ತುಂಬಾ ಚಳಿ ಉಂಟು. ಮತ್ತೆ ಕಾರ್ಗೋ ಶಿಪ್ ಅಲ್ಲಿ ಹೋಗುವುದು ಸುಲಭದ ಕೆಲಸ ಅಲ್ಲ. ಕಾರ್ಗೋ ಶಿಪ್ ಅಲ್ಲಿ ಆಲ್ಮೋಸ್ಟ್ 3 ತಿಂಗಳು ಹಿಡಿತದೆ, ಹಾಗೆ ತುಂಬಾ ಕಷ್ಟ. ಆದ್ರೂ ಕೂಡ ಇವರು ಹೋಗ್ತಾರೆ. ಮತ್ತೆ ಹೋಗಿ ಶಿಪ್ ಅಲ್ಲಿ ಇವರಿಗೆ 2 ಬಾರಿ ಹೃದಯ ಆಘಾತ ಆಗ್ತದೆ. ಮತ್ತೆ ಇವರ ಪೋಯಮ್ ಅಲ್ಲಿ ಇವರು ಹೇಳ್ತಾರೆ, ಸೆಕೆಂಡ್ ಟೈಮ್ ಹೃದಯಾಘಾತ ಆಗುವಾಗ ಕೃಷ್ಣಂದ ಎಲ್ಲಾ ಇನ್ಕಾರ್ನೇಷನ್ ಹೇಗೆ ಅಂದ್ರೆ, ನಿಮ್ಗೆ ಒಂದು ಕೆರೆಯನ್ನು ಹೇಗೆ ಇದು ಬೋಟ್ ಅಲ್ಲಿ ರೋ ಮಾಡ್ತಾರೆ, ಆ ಕ್ಯಾಪ್ಟನ್ ಹೇಳ್ತಾನೆ ಅವನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅಂತೆ ಪೂರ್ತಿ ಕೆರೆ ತರ ಆಗಿದೆ ಸಮುದ್ರ ಎಲ್ಲ, ಅಂದ್ರೆ ಆತರ ಅವರಿಗೆ ಎಂತಂದ್ರೆ ಕೃಷ್ಣನ ಸಹಾಯ ಇತ್ತು. ಮತ್ತೆ ಅವರು ಅಲ್ಲಿಗೆ ಹೋಗಿ ಇಲ್ಲಿ ನಿಮ್ಗೆ ಕಾಣ್ತದೆ ಈ ಪಾರ್ಕ್. ಆಗ ಎಂತ ಆಯ್ತಂದ್ರೆ, ಅಮೆರಿಕದಲ್ಲಿ ಹಿಪ್ಪಿ ಮೂವ್ಮೆಂಟ್ ಅಂದ್ರೆ ತಂದೆ 4 ಮದ್ವೆ ಆಗುದು, ತಾಯಿ 4 ಮದ್ವೆ ಆಗುದು, ಮಕ್ಕಳೆಲ್ಲ ರೋಡಲ್ಲಿ, ಮತ್ತೆ ಎಲ್ಲ ಡ್ರಗ್ ಅಡಿಕ್ಟ್, ಎಲ್ಲ ಬೇಡದೆಲ್ಲ ಚಟುವಟಿಕೆ. ಆಗ ಅವರೆಲ್ಲ ಡ್ರಗ್ಸ್ ನವರಿಗೆ ಗೊತ್ತುಂಟು ಎಲ್ಲರಿಗೂ, ಗೋವಾದಲ್ಲಿ ಅದು ಉಂಟು. ಹೇಗೆಂದ್ರೆ ಅವ್ರು ಡ್ರಗ್ಸ್ ಹೇಳಿದ ಮೇಲೆ ಅವರಿಗೆ ಒಂದು 10 ಗಂಟೆ ಮ್ಯೂಸಿಕ್ ಬೇಕು ಟ್ರಾನ್ಸ್ಗೆ ಹೋಗ್ಲಿಕ್ಕೆ. ಹಾಗಾಗಿ ಇವರು ಎಂತ ಮಾಡಿದ್ರು ಅಂದ್ರೆ, 2 ಗಂಟೆಯಿಂದ ಮಧ್ಯಾಹ್ನ ಸಂಜೆ 6 ಗಂಟೆ ತನಕ ಪಾರ್ಕ್ ಅಲ್ಲಿ ಭಜನೆ ಮಾಡಿದ್ರು. ಭಜನೆ ಮಾಡೋದು ನೋಡಿ, ಅದು ಶುದ್ಧ ಕರೆ, ಭಗವಂತನ ಶುದ್ಧ ಕರೆ. ಈ ಕರೆಗೆ ಎಂತ ಆಯ್ತಂದ್ರೆ, ಎಲ್ಲ ಎಂತ ಹೇಳುದು, ಆ ಡ್ರಗ್ ಎಡಿಕ್ಟ್ ಅವರೆಲ್ಲರೂ ಭಕ್ತರಾದ್ರು. ಹಾಗಾಗಿ ಆ ಶುದ್ಧ ಭಕ್ತರ ಲಕ್ಷಣ. ಮತ್ತೆ ಇದು ಅವರ ಒಂದು ಪಬ್ಬಿಗೆ ಓದೋದು, ಪಬ್ಬಿಗೆ ಹೋಗಿ ಅಲ್ಲಿ ಎಲ್ಲರನ್ನು ಕೃಷ್ಣ ಭಕ್ತಿ ಮಾಡಿದ್ರು. ಮತ್ತೆ ಇದು ಬೀಟಲ್ ಗ್ರೂಪ್, ಇದು ಜಾರ್ಜ್ ಹ್ಯಾರಿಸನ್ ಅಂತ ಇಂಗ್ಲೆಂಡ್ ಅಲ್ಲಿ ತುಂಬಾ ಫೇಮಸ್, ಅವ ಕೃಷ್ಣ ರಜೆ ತಗೊಂಡ. ಮತ್ತೆ ಇದು ಇನ್ನೊಂದು, ಇದು ತುಂಬಾ ಅಂದ್ರೆ ತುಂಬಾ ಎಂತ ಹೇಳುದು ಅಸ್ಟಾನಿಶಿಂಗ್. ಹೇಗೆ ಅಂದ್ರೆ, ಇದು ರಷ್ಯಾದು ಕಮ್ಯುನಿಸ್ಟ್ ಕಂಟ್ರಿ. ಇವ್ರು ರಷ್ಯಾಕ್ಕೆ ಹೋಗುವಾಗ ಎಂತ ಆಯ್ತು ಅಂದ್ರೆ, ಇವ್ರದ ಭಗವದ್ಗೀತಾ ಪುಸ್ತಕ ಇತ್ತು. ಆ ಪುಸ್ತಕವನ್ನು ಅವರು ನೋಡಿದ್ರು. ರಷ್ಯಾದಲ್ಲಿ ಹೇಗೆ ಅಂದ್ರೆ, ಅವರಿಗೆ ಯಾವುದೇ ಧರ್ಮಗ್ರಂಥ ಆಗ್ಲಿ ದೇವರದೆಲ್ಲ ಅವರಿಗೆ ಬೇಡ. ಹಾಗಾಗಿ ಇವರಿಗೆ ಇಮಿಡಿಯೇಟ್ ಆಗಿ ಡಿಹೈಡ್ರೇಷನ್ ಕ್ಯಾಂಪಿಗೆ ಹಾಕ್ಲಿಕ್ಕೆ ನೋಡಿದ್ರು. ಮತ್ತೆ ಒಬ್ಬ ಏನು ಹೇಳಿದ, ಇಲ್ಲ ಇವರು ಹೋಗ್ಲಿ ಅಂತ ಹೇಳಿದ್ರು. ಅಂದ್ರೆ ಇದೆಂತ ಹೇಳುದು, ನಿಮ್ಗೆ ಮಿಷಿನ್ ಎಲ್ಲ ಹಾಕಿ ಆತರ. ಮತ್ತೆ ಇವರನ್ನು ಬಿಟ್ರು. ಅಲ್ಲಿ ಒಬ್ಬನನ್ನು ಇವರು ಡ್ಯೂಟಿ ಮಾಡಿದ್ರು. ಅಂದ್ರೆ ಒಬ್ಬ ಅಲ್ಲಿ ಬಂದು ಇವರ ರೂಮಿಗೆ ಬಂದು ಅವನನ್ನು ಡ್ಯೂಟಿ ಮಾಡಿದ್ರು. ಈಗ ರಷ್ಯಾದಲ್ಲಿ ಲಕ್ಷಾನುಗಟ್ಟೆ ಭಕ್ತರಾಗಿದ್ದಾರೆ. ಇದೆಲ್ಲ ಪ್ರಭುಪಾದದ ಒಂದು ಕೊಡುಗೆ. ಇದು ಪ್ರಭುಪಾದ ಬೆಳಿಗ್ಗೆ ಎಂತ ಹೇಳುದು ಮಾರ್ನಿಂಗ್ ವಾಕ್ ಮಾಡ್ತಿದ್ರು. ಆಗ ಎಲ್ಲಿ ಅವರು ಎತ್ತಿದ್ದು ಅಲ್ಲಿದು ಶ್ರೇಷ್ಠ ಜನರನ್ನು ಮೀಟ್ ಆಗಿ ಅವರಿಗೆ ಕೃಷ್ಣ ಪ್ರಜ್ಞೆ ಕೊಡ್ತಾ ಇದ್ರು. ಇದು ಪ್ರಭುಪಾದ ಬರೆದ ಗ್ರಂಥ. ಈ ಗ್ರಂಥದಿಂದ ನಾವೀಗ ಇಲ್ಲಿ ಇದ್ದೇವೆ. ಎಸ್, ಇದು ನಮ್ಮ ರಾಧಾ ಗೋವಿಂದ ದೇವಸ್ಥಾನ, ಮಂಗಳೂರಿದು. ನಾನು ರಾಧಾ ಗೋವಿಂದ ಮತ್ತೊಮ್ಮೆ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನೀವು ಭಗವದ್ಗೀತೆ ಕಲಿಗೆ ಬಂದಿದ್ದೀರಿ, ನಿಮ್ಗೆ ಕೃಷ್ಣ ಭಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಂಗಳೂರಿನಿದೆ ಶ್ರೀ ರಾಧಾ ಗೋವಿಂದ ದೇವಸ್ಥಾನ, ತಾರೆತೋಟ ರಸ್ತೆ, ಟೋಲ್ ಗೇಟ್, ಕದ್ರಿ, ಮಂಗಳೂರು. ಮತ್ತೆ ದೇವಾಲಯದ ಅಧ್ಯಕ್ಷರು ಇಸ್ ಗ್ರೇಸ್ ನಾಮನಿಷ್ಠ ದಾಸ್, ಅವರು ಬಿಟೆಕ್ IIT ಕಾನ್ಪುರ್. ಮತ್ತೆ ನಮ್ದು ವೆಬ್ಸೈಟ್ iskonmangaluru.com. ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಗೆ ನಾಮನಿಷ್ಠ ದಾಸ್ ಅಂತ ನೋಡಬಹುದು. ಓಕೆ, ಈಗ ನಾವು ಭಗವದ್ಗೀತೆಗೆ ಬರುವ. ಭಗವದ್ಗೀತೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರಗಳನ್ನು ಹೊಂದಿರುವ ಮಹಾಕಾವ್ಯವಾಗಿದೆ. ಇದನ್ನು ಮಹಾತ್ಮ ಗಾಂಧಿ ಅವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದರು. ಮತ್ತು ಇದು ಗ್ರಹದಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ನೋಡಿ, ಇದು ಗಾಂಧೀಜಿ ಹೇಳಿದ್ದು. ಈಗ ನಮ್ಮ ಪ್ರಧಾನಮಂತ್ರಿ ಮೋದಿ ಇವರು ಕೂಡ
ಈ ಭಗವದ್ಗೀತೆಯಲ್ಲಿ ಅವ್ರ ಹತ್ರ ಇಂಟರ್ವ್ಯೂ ಮಾಡುವವರು ಹೇಳಿದ್ರು, ಆ ಭಗವದ್ಗೀತೆಯಿಂದ ನನಗೆ ಸ್ಫೂರ್ತಿ ಬಂದಿದೆ. ಹಾಗಾಗಿ ಯಾರೇ ನೀವು ದೊಡ್ಡ ಒಂದು ಸಾಧಕರನ್ನು ನೋಡಿ, ಆ ಸಾಧಕನ ಹಿಂದೆ ಇರುವುದು ಭಗವದ್ಗೀತೆ. ಹಾಗಾಗಿ ಭಗವದ್ಗೀತೆಯು ನಮ್ಮ ಜೀವನಕ್ಕೆ ನಮ್ಗೆ ಒಂದು ಒಳ್ಳೆ ರೂಪವನ್ನು ಕೊಡ್ತದೆ. ನೋಡಿ, ಇದು ಗಾಂಧಿ ಹೇಳಿದ್ದು, ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವ ಅರ್ಥಗಳು ಹೊರಹೊಮ್ಮುತ್ತದೆ. ಮತ್ತೆ ಇದು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಇದು ಐನ್ಸ್ಟೀನ್ ಆಚಾರ್ಯ ಹೇಳ್ತಾರೆ, ಇಡೀ ವಿಶ್ವದಲ್ಲಿ 3 ಸೈಂಟಿಸ್ಟ್ ಅಂತ, ಒಂದು ಐನ್ಸ್ಟೀನ್, ಮತ್ತೆ ನ್ಯೂಟನ್, ಮತ್ತೆ ಇನ್ನೊಂದು 2 ಇದ್ದಾರೆ. ಹಾಗಾಗಿ ಇವರು ಆಕ್ಚುಲಿ ಬೇಸ್ ಸೈಂಟಿಸ್ಟ್. ಇವರು ಎಂತಂದ್ರೆ ಆಚಾರ್ಯ ಇವರನ್ನು ಹೊಗಳ್ತಾರೆ, ಯಾಕಂದ್ರೆ ಇವರೆಲ್ಲ ದೇವರ ಭಕ್ತರಂತೆ. ಇದರಲ್ಲಿ ಐನ್ಸ್ಟೀನ್ ಕೂಡ, ಐನ್ಸ್ಟೀನ್ ಅಂತ ಹೇಳ್ತಾರೆ ಅಂದ್ರೆ, when I read Bhagavad Gita and reflect about how God created this universe, everything else seems so superfluous. ಅಂದ್ರೆ ಅವನಿಗೆ ಆ ಒಂದು ಭಗವದ್ಗೀತೆ ಓದುವಾಗ ಅವನಿಗೆ ಗೊತ್ತಾಗ್ತದೆ ಆ ದೇವರು ಎಂತ, ನಾನೇ ಎಂತ ಅಂತ. ಹಾಗಾಗಿ ಈಗಿದ್ ಮಾತ್ರ ಸೈಂಟಿಸ್ಟ್ ನವರೆಲ್ಲ ನಾಸ್ತಿಕರು, ಅವರಿಗೆ ಕೃಷ್ಣ ದೇವರ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಆಚಾರ್ಯರು ಅವರನ್ನು ಒಪ್ಪುವುದಿಲ್ಲ. ಆದ್ರೆ ಇಂಥ ಸೈಂಟಿಸ್ಟ್, ನಿಜವಾದ ಸೈಂಟಿಸ್ಟ್, ಅವರಿಗೆ ಅವರು ಯಾವಾಗ್ಲೂ ಪ್ರಶಂಸೆ ನೀಡ್ತಾರೆ ನಮ್ಮ ಆಚಾರ್ಯರು. ಓಕೆ, ಮತ್ತೆ ಇಸ್ಕಾನ್ ಭಗವದ್ಗೀತೆ ಯಥಾರೂಪ ಏಕೆ ನೋಡಿ. ಈಗ ಹೇಗಂದ್ರೆ, ಈಗ phones get damaged if you charge it in broken cable, it cannot be used for proper data transfer either. This is due to lack of connection between the source and, ಅಂದ್ರೆ ಇದು ಫೋನ್ ಇದು ಒಂದು ಉದಾಹರಣೆ ಕೊಡ್ತಾರೆ. ಹೇಗಂದ್ರೆ ತುಂಡಾದ ಕೇಬಲ್ ಇಂದ ಅದು ಕನೆಕ್ಟ್ ಮಾಡಿದ್ರೆ ಅದು ಆಗುದಿಲ್ಲ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಕೂಡ ಎಂತಾಗಿದೆ ಅಂದ್ರೆ, ಸರಿಯಾದ ಗುರು ಶಿಷ್ಯರ ಪರಂಪರೆಯಲ್ಲಿ ಬರಬೇಕು. ನೋಡಿ, ಇದು ನಮ್ದು ಹೇಗಂದ್ರೆ, ಇದಕ್ಕೆ ನಾನು ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ನಮ್ಮ ಆಚಾರ್ಯರು 1975ರಲ್ಲಿ ಅವರು 108 ದೇವಸ್ಥಾನ ಕಟ್ಟಿದ್ರು. ಆಗ ಒಬ್ಳು ನ್ಯೂಸ್ನವ್ರು ಬಂದ್ಲು, ಮೀಡಿಯಾದವ್ರು ಬಂದು ಹೇಳಿದ್ರು, ಸ್ವಾಮೀಜಿ ನೀವೆಂತ ಮ್ಯಾಜಿಕ್ ಮಾಡಿದ್ದೀರಿ ಅಂತ. ಅದಕ್ಕೆ ಇವರು ಹೇಳ್ತಾರೆ, ಎಂತ ಮ್ಯಾಜಿಕ್ ಮಾಡಿದ್ದೀರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಏನ್ ಮ್ಯಾಜಿಕ್ ಮಾಡ್ಲಿಲ್ಲ ಅಂತ. ಇಲ್ಲ, ನೀವು ಲಕ್ಷಗಟ್ಟಲೆ ಭಕ್ತರನ್ನು ಮಾಡಿದ್ದೀರಿ, ಮತ್ತೆ 108 ದೇವಸ್ಥಾನ ಮಾಡಿದ್ದೀರಿ, ಇದು ಮ್ಯಾಜಿಕ್ ಅಲ್ಲ. ಏನಿಲ್ಲಪ್ಪ, ನಾನೇನು ನನ್ನ ಗುರು ಅಂತ ಹೇಳಿದಾರೆ ಅದನ್ನ ನಾನು ರಿಪೀಟ್ ಮಾಡಿದ್ದು. ಮತ್ತೆ ಇದು ಭಗವದ್ಗೀತೆ ಬರ್ದದ್ದು, ಇದು ನಾನು ಬರ್ದದಲ್ಲ, ಇದು ಕೃಷ್ಣ ಬರ್ದದ್ದು. ಕೃಷ್ಣ ಬರ್ದದ್ದು ಹೇಗೆ? ಶುದ್ಧ ಭಕ್ತರು ಹೇಗೆ ಅಂದ್ರೆ, ನೋಡಿ, ಎಲ್ಲರಲ್ಲಿ ಆತ್ಮ ಇದ್ದಾನೆ, ಪರಮಾತ್ಮ ಇದ್ದಾನೆ. ನಾವು ಭಕ್ತಿಯಲ್ಲಿ ಯಾವಾಗ ಉನ್ನತ ಮಟ್ಟದಲ್ಲಿದ್ದೇನೆ ಆಗ ಎಂತಾಗ್ತದೆ ಅಂದ್ರೆ, ಆ ಕೃಷ್ಣನು ಪರಮಾತ್ಮ ಆ ಜಾಗೃತ ಸ್ಥಿತಿಯಲ್ಲಿ ಇರ್ತಾನೆ, ಮತ್ತೆ ಅವ ಡೈರೆಕ್ಟ್ ಮಾಡುದು. ಈಗ ಎಂತಾಗಿದೆ, ನಮ್ಮೊಳಗೆ ಕೂಡ ಪರಮಾತ್ಮ ಇದ್ದಾನೆ, ಈಗ ಮಲಗಿದ್ದಾನೆ. ಆದ್ರೆ ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ದೃಢತೆಯಲ್ಲಿ ಇರ್ತೇವೆ, ಆಗ ಕೃಷ್ಣ ಆಕ್ಟಿವ್ ಆಗ್ತಾನೆ. ಮತ್ತೆ ಕೃಷ್ಣ ನಮ್ಗೆ ಹೇಳ್ತಾ ಬರ್ತಾನೆ. ನೋಡಿ, ಶುದ್ಧ ಭಕ್ತರೆಲ್ಲ ನೋಡಿ, ಅವರೆಲ್ಲ ಮಾಡುದೆಲ್ಲ ಅದೆಲ್ಲ ತುಂಬಾ ವಿಸ್ಮಯ. ಯಾಕೆಂದ್ರೆ ಅವ್ರದ್ದು ಕೃಷ್ಣ ತುಂಬಾ ಆಕ್ಟಿವ್ ಆಗಿದ್ದಾನೆ. ಆಗ ಕೃಷ್ಣ ಹೇಳಿ ಅಂದ್ರೆ ಕೃಷ್ಣ ಬುದ್ಧಿ ಕೊಡ್ತಾನೆ, ಹೀಗೆ ಮಾಡು ಅಂತ. ನಮ್ಗೆ ಕೊಡುದಿಲ್ಲ, ಯಾಕಂದ್ರೆ ನಾವು ಅದಕ್ಕೆ ಅರ್ಹತೆ ಇಲ್ಲ. ಹಾಗಾಗಿ ನಾವು ಆಚಾರ್ಯ ಹೇಳ್ತಾರೆ, ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟ್ ನಾವು ಅರ್ಹತೆ ಪಡ್ಬೇಕಂತೆ ಅದಕ್ಕೆ. ಹಾಗಾಗಿ ಆ ಗುರು ಪರಂಪರೆಯಲ್ಲಿ ಬರ್ಬೇಕು. ಮತ್ತೆ ದಯವಿಟ್ಟು ಎಲ್ಲರೂ ನಾನು ಹೇಳುದು, ಭಗವದ್ಗೀತೆ ಭಾರತದಲ್ಲಿ 1000 ಸಂಸ್ಥೆಗಳಿದ್ದಾರೆ, ಆದ್ರೆ ಅದು ಅಥರೈಸ್ಡ್ ಅಲ್ಲ. ಅಥೆಂಟಿಕೇಟೆಡ್ ಅಂದ್ರೆ ಸಂಪ್ರದಾಯದಿಂದ ಬರಬೇಕು, 4 ಸಂಪ್ರದಾಯ. ಅದು ನಾನು ನೆಕ್ಸ್ಟ್ ಇದಕ್ಕೆ ಹೇಳ್ತೇನೆ ನಿಮ್ಗೆ. ಮತ್ತೆ ಗೀತೆ ಅಂತಂದ್ರೆ, ಒಂದು ನಿಮಿಷ ಕನ್ನಡದಲ್ಲಿ ಹಾಕ್ತೇನೆ. ಇಂಗ್ಲಿಷ್ ಒಂದು ನಿಮಿಷ ಪವರ್ ಪಾಯಿಂಟ್ ಕನ್ನಡದಲ್ಲಿ. Yes. Okay. Yes.
ಸಾರಿ, ಓಕೆ. ಸಾರಿ, ಅದು ಇಂಗ್ಲಿಷ್ ಅಲ್ಲಿ ಇತ್ತು, ಕನ್ನಡದಲ್ಲಿ ಹಾಕಿದೆ. ಓಕೆ. ಹಾಗೆ ಮೃದು ಕೇಬಲ್ನೊಂದಿಗೆ ನೀವು ಅದನ್ನು ಚಾರ್ಜ್ ಮಾಡಿದ್ರೆ ಫೋನ್ ಹಾನಿ ಆಗುತ್ತದೆ. ಸರಿಯಾದ ರೇಟ್ ಇದ್ದರೆ ಬಳಸಲಾಗುವುದು. ಇದು ಮೂಲ ಮತ್ತು ರಿಸರ್ವ್ ನಡುವಿನ ಸಂಪರ್ಕದ ಕೊರತೆ. ಅದೇ ರೀತಿ ಕೃಷ್ಣನ ಸಂದೇಶವು ಶಿಸ್ತಿನ ಉತ್ತಾರದ ಮುರಿಯದ ಸರಪಳಿಯ ಮೂಲಕ ಬರಬೇಕು. ನೋಡಿ, ಇದು ಮುರಿಯದ ಸರಪಳಿ. ಗೀತಾ ಒಂದು ವಿಶಾಲವಾದ ಪುಸ್ತಕ. ಗೀತೆ ವ್ಯವಸ್ಥಿತ ಅಧ್ಯಯನವು ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ. 18 ದಿನಗಳಲ್ಲಿ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಕೃಷ್ಣ ಮತ್ತು ಅರ್ಜುನರ ನಡುವಿನ ಆಲೋಚನೆಗಳ ಹರಿವಿನತ್ತ ಗಮನ ಹರಿಸುತ್ತಿದ್ದೇವೆ. ಅಂದ್ರೆ 18 ದಿವಸದಲ್ಲಿ ನಿಮ್ಗೆ ಪೂರ್ತಿ ಅಧ್ಯಯನ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಈಗ ಒಂದು ಗ್ಲಿಮ್ಸ್ ಸಿಗ್ತದೆ, ಗೀತೆ ಎಂತ ಅಂತ ನಿಮ್ಗೆ ಗೊತ್ತಾಗ್ತದೆ, ಮತ್ತೆ ನಿಮ್ಗೆ ಓದ್ಬಹುದು. ಅದನ್ನು ನಾವು ನಿಮ್ಗೆ ಮಾಡಿಕೊಡ್ತೇವೆ. ಉದ್ದೇಶ ಗೀತೆ ಆಳವಾದ ಅಧ್ಯಯನ ಒಂದನ್ನು ಸಿದ್ಧಪಡಿಸುವುದು. ನೋಡಿ, ಭಗವದ್ಗೀತೆಯ ಮನಸ್ಥಿತಿ. ಅರ್ಜುನನ ವಿಸ್ಮಯ ಮತ್ತು ಭ್ರಮೆಯ ನೋಟವು ಕೃಷ್ಣನ ವ್ಯವಸ್ಥೆಯನ್ನು ತಿಳಿಯಬೇಕು. ಅರ್ಜುನನ ಗೊಂದಲವು ಮತ್ತು ವಿಸ್ಮಯ ಇಲ್ಲದಿದ್ದರೆ ಕೃಷ್ಣನು ಅವನನ್ನು ರಕ್ಷಿಸಲು ಭಗವದ್ಗೀತೆ ಮಾತನಾಡುವ ಅಗತ್ಯವಿಲ್ಲ. ಅರ್ಜುನನ ಭಗವದ್ಗೀತೆ ಮೊದಲ ಕೇಳುಗನಾಗಿದ್ದರೂ ಅದು ಎಲ್ಲರ ಅನುಕೂಲಕ್ಕಾಗಿ. ಅಂದ್ರೆ ಈಗ ಎಂತ ಅಂದ್ರೆ ಎಲ್ಲರೂ ಹೇಳ್ತಾರೆ ಅರ್ಜುನ ಭ್ರಮೆಗೆ ಬಂದಿದ್ದಾನೆ. ಇಲ್ಲಿ ಎಂತಂದ್ರೆ ಕೃಷ್ಣ, ಯಾಕೆಂದ್ರೆ ಅರ್ಜುನ ಶುದ್ಧ ಭಕ್ತ, ಅರ್ಜುನನನ್ನು ಕೃಷ್ಣ ಭ್ರಮೆಗೆ ತಂದದ್ದು. ಮತ್ತೆ ನಾವು ಹೇಗೆ ಅಂದ್ರೆ ಈ ಭಗವದ್ಗೀತೆ ಓದುವಾಗ ನಾವು ಎಂತಂದ್ರೆ ಅರ್ಜುನ ನಿತ್ಯ ಸಿದ್ಧ, ಅವ ಪರ್ಫೆಕ್ಟ್. ಆ ಕೃಷ್ಣನ ಆ ಮೆಸೇಜ್ ನಮ್ಗೆ ಅಂತ ನಾವು ತೆಗಿಬೇಕು, ಆಗ ನಮ್ಗೆ ಸಕ್ಸಸ್ ಇರ್ತದೆ. ಹಾಗಾಗಿ ಇದು ಕೃಷ್ಣನ ಒಂದು ಎಂತ ಹೇಳುದು, ಆ ಒಂದು ಪ್ಲಾನ್ ಎಂತಂದ್ರೆ ನಮ್ಗೆಲ್ಲರಿಗೂ ಒಂದು ಕೃಷ್ಣ ಭಗವದ್ಗೀತೆ ಸಿಗ್ಲಿ ಅಂತ ಕೃಷ್ಣ ಅರ್ಜುನನ ಒಂದು ಜಸ್ಟ್ ಇನ್ಸ್ಟ್ರೂಮೆಂಟ್ ಆಗಿ ಮಾಡಿದ್ದಾನೆ. ಅರ್ಜುನ ಗೊಂದಲ ಮತ್ತು ಇಲ್ಲದಿದ್ದರೆ ಕೃಷ್ಣನು ಅವನನ್ನು ರಕ್ಷಿಸಲು ಭಗವದ್ಗೀತೆಯನ್ನು ಮಾತನಾಡುವ ಅಗತ್ಯವಿಲ್ಲ. ಅರ್ಜುನ ಭಗವದ್ಗೀತೆ ಮೊದಲು ಕೇಳುತ್ತಾನೆ, ಅದು ಎಲ್ಲದರ ಅನುಕೂಲಕ್ಕಾಗಿ. ಎಸ್, ಇದು ಅರ್ಜುನ ನಿರ್ಣಯ. ಒಂದು ನಿಮಿಷ ಅದರ ಶ್ಲೋಕ ಹೇಳ್ತೇನೆ. ಓಕೆ, ಈ ಶ್ಲೋಕ ಸೇನೆ ಕೊಂಡೋಗುವಾಗ ಅರ್ಜುನ ಉವಾಚ ಸೇನೆಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಾಮಿ ಅಚ್ಯುತ ಯಾವಾದೇತ ನಿರೀಕ್ಷೇಹಂ ಯೋಧು ಕಾಮಾನ್ ಅವಸ್ಥಿತಾನ್ ಖೈರ್ಮಯಾ ಸಾ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಅಂದ್ರೆ ಕೃಷ್ಣನು 2 ಸೇನೆಗಳ ಮಧ್ಯೆ ರಥವನ್ನು ಓಡಿಸಿದರು. ಕುರುಕ್ಷೇತ್ರ ಕದನ ಹೋರಾಡಲು ಅರ್ಜುನನಿಗೆ ಕಷ್ಟವಾಯಿತು. ಅವರು ಶ್ರೀ ಕೃಷ್ಣನಿಗೆ ಶರಣಾದರು ಮತ್ತು ಇದರ ಪರಿಣಾಮವಾಗಿ ಭಗವದ್ಗೀತೆ ಮಾತನಾಡಲಾಯಿತು. ಅಂದ್ರೆ ಎಲ್ಲಿ ತನಕ ನಾವು ಗುರುವಿಗೆ ಶರಣಾಗುವುದಿಲ್ಲವೋ ಅಲ್ಲಿ ತನಕ ನಮ್ಗೆ ಆಧ್ಯಾತ್ಮಿಕದಲ್ಲಿ ಪ್ರೋಗ್ರೆಸ್ ಇಲ್ಲ. ಇಲ್ಲಿ ಅರ್ಜುನ ಗುರುವಿಗೆ ಕೃಷ್ಣನಿಗೆ ಶರಣಾದ. ಹಾಗಾಗಿ ಇದು ಇಂಪಾರ್ಟೆಂಟ್. ನಮ್ಮ ಲೈಫಲ್ಲಿ ನಮ್ಗೆ ಆಧ್ಯಾತ್ಮಿಕದಲ್ಲಿ ಎಂತಾದ್ರು ನಮ್ಗೆ ಪ್ರೋಗ್ರೆಸ್ ಸಿಗ್ಬೇಕಿದ್ರೆ ನಾವು ಫಸ್ಟಿಗೆ ಶರಣಾಗತಿ ಆಗ್ಬೇಕು. ಈಗ ಎಲ್ಲರೂ ಹೇಳ್ತಾರೆ ಶರಣಾಗತಿ ಅಂದ್ರೆ ಎಂತ ಅಂತ. ನೋಡಿ, ಇದೊಂದು ಒಳ್ಳೆ ಒಂದು ಜೋಕು. ಎಂತಾಗಿದೆ ಅಂದ್ರೆ, ನಾನು ತುಂಬಾ ಮಂದಿ ಫೇಸ್ಬುಕ್ ಮತ್ತೆ ಟ್ವಿಟರ್ ಮತ್ತೆ ಇನ್ಸ್ಟಾಗ್ರಾಮ್ ಇದರಲ್ಲಿ ನೋಡ್ತೇನೆ. ಅವ್ರ ಪ್ರೊಫೈಲ್ ಅಲ್ಲಿ ಒಂದು ಗುರುವಿನ ಹೆಸರು ಇರ್ತದೆ. ತುಂಬಾ ಮಂದಿ ನಾನು ಕೇಳಿದೆ. ಅದು ಕೇಳ್ತಾರೆ ಅವರು ಅಂದ್ರೆ ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಅವ್ರದ್ದು ಇರ್ತದೆ ನಮ್ಮ ಗುರು ಅಂತ. ನಾನು ಒಬ್ಬರದ್ದು ಹೀಗೆ ಕೇಳಿದೆ, ನೀವು ಅವ್ರನ್ನ ಹಾಕಿದಿರಿ, ಫಾಲೋ ಮಾಡ್ತಿದ್ದೀರಾ? ಇಲ್ಲ, ಅದು ಜಸ್ಟ್ ಒಂದು ಶೋಗೆ. ಆಗಿರ್ಬಾರ್ದು. ಶರಣಾಗತಿ ಅಂದ್ರೆ, ಈಗ ಸಪೋಸ್ ನಿಮ್ಗೆ ಒಂದು ಇಚ್ಛೆ ಉಂಟು, ಗುರು ಮತ್ತೆ ಕೃಷ್ಣನಿಗೆ ಇಚ್ಛೆ ಇಲ್ಲ, ಆಗ ನೀವು ಮಾಡಬಾರ್ದು. ಮತ್ತೆ ನಿಮ್ಗೆ ಇಚ್ಛೆ ಇಲ್ಲ, ಗುರು ಮತ್ತೆ ಕೃಷ್ಣನಿಗೆ ಇಚ್ಛೆ ಉಂಟು, ಆಗ ನೀವು ಅದು ಮಾಡ್ಬೇಕು. ಇದು ಶರಣಾಗತಿ. ಆದ್ರೆ ಈಗ ಎಂತಾಗಿದೆ, ಕಲಿಯುಗದಲ್ಲಿ ಜನರು ಒಂದು ತೋರುವಿಕೆಗೆ ಆಗ್ತಾರೆ. ತೋರುವಿಕೆ, ಜಸ್ಟ್ ಅವನನ್ನ ಗುರು ಅಂತ. ಆಗಿರ್ಬಾರ್ದು. ಗುರು ಅಂದ್ರೆ ಈಗ ನಮ್ದು ನೋಡಿ, ಪ್ರಭುಪಾದ್ ಹೇಳಿದ್ರು ನಾವು ಎಲ್ಲವನ್ನು ಫಾಲೋ ಮಾಡ್ತೇವೆ, ಇದು ಇರ್ಬೇಕು. ಹಾಗಾಗಿ ನಾವು ಅದನ್ನು ಯಾವಾಗ ಪಾಲನೆ ಮಾಡುದಿಲ್ಲ ಆಗ ಅದು ಪ್ರಯೋಜನ ಇಲ್ಲ. ಹಾಗಾಗಿ ಇಲ್ಲಿ ಶರಣಾಗತಿ ಆಗಿದ್ದಾನೆ ಅರ್ಜುನ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಪ್ರತಿಯೊಂದು ಪ್ರಮಾಣ ಒಂದು ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ಗೀತಾ ಅವರ ಅತೀಂದ್ರಿಯದ ಜರ್ನಿ ಪ್ರಾರಂಭಿಸೋಣ. ಸ್ವಾಗತ.
ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ತುಂಬಾ ಅಂದ್ರೆ ತುಂಬಾ ಮೀನಿಂಗ್ ಉಂಟು ಇದರಲ್ಲಿ. ಸರ್ವೋಪನಿಷದ್ಗ್ರಾಹೋ ದೋಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತ ಮಹತ್. ಎಲ್ಲಾ ಉಪನಿಷತ್ಗಳು ಹಸುವಿನಂತೆ ಮತ್ತು ಹಸುವಿನ ಹಾಲು ಕರೆಯುವವರು ನಂದನ ಮಗ ಭಗವಾನ್ ಶ್ರೀ ಕೃಷ್ಣ. ಅರ್ಜುನನು ಕರು, ಗೀತೆಯು ಸುಂದರವಾದ ಮಕರಂದ ಹಾಲು ಮತ್ತು ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರು ಈ ಹಾಲನ್ನು ಕುಡಿಯುವರು ಮತ್ತು ಆನಂದಿಸುವರು. ನೋಡಿ ಲಾಸ್ಟ್ ಇದು, ಅದು ನೀವೀಗ ಹಾಲನ್ನು ಕುಡಿತಾ ಇದ್ದೀರಿ, ನೀವು ಆಸ್ತಿಕ ಅದೃಷ್ಟ ಭಕ್ತರು, ನೀವೀಗ ಒಂದು ಭಗವದ್ಗೀತೆ ಕಲೀಲಿಕ್ಕೆ ಬಂದಿದ್ದೀರಿ, ಹಾಗಾಗಿ ನೀವೀಗ ಆ ಒಂದು ಹಾಲನ್ನು ಕುಡಿಲಿಕ್ಕೆ ಬಂದಿದ್ದೀರಿ. ಇಲ್ಲಿ ನೋಡಿ ಎಲ್ಲ ಎಲ್ಲ ಉಪನಿಷತ್ಗಳು ಹಸುವಿನಂತಂತೆ. ಮತ್ತೆ ಹಸುವಿನ ಹಾಲು ಕರೆಯುವವನು ಗೊಲ್ಲ, ನಂದ ಮಗ ಕೃಷ್ಣ. ಮತ್ತೆ ಅರ್ಜುನನು ಕರು, ಗೀತೆಯ ಸುಂದರವಾದ ಮಕರಂದ ಹಾಲು. ಮತ್ತೆ ನೀವೆಲ್ಲರೂ ಈ ಹಾಲನ್ನು ಕುಡಿಲಿಕ್ಕೆ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಅರ್ಜುನ ವಿಷಾದ ಯೋಗ. ಓಕೆ, ಸಾರಿ. ನೋಡಿ, ಈಗ ನೀವು 3 ಚಿತ್ರ ಕಾಣ್ತಿದ್ದೀರಿ. ಮೊದಲನೇ ಚಿತ್ರ ಧೃತರಾಷ್ಟ್ರ, ಆಚಾರ್ಯ ಹೇಳ್ತಾರೆ ಅದು ತಮೋ ಗುಣ ಅಂತೆ. ಸೆಕೆಂಡ್ ಇದು ಚಿತ್ರ ಅರ್ಜುನ, ಅದು ಸತ್ವಗುಣ. ಮತ್ತೆ 3ನೇ ಚಿತ್ರ ದುರ್ಯೋಧನ, ಅದು ರಜೋಗುಣ. ಹಾಗಾಗಿ 3 ಗುಣಗಳ 3 ವ್ಯಕ್ತಿಗಳನ್ನು ನಾವಿಲ್ಲಿ ತೋರಿಸಿದ್ದೇವೆ. ಧೃತರಾಷ್ಟ್ರ: ಓ ಸಂಜಯ, ಕುರುಕ್ಷೇತ್ರದಲ್ಲಿ ತೀರ್ಥಯಾತ್ರೆ ಸ್ಥಳದಲ್ಲಿ ಒಟ್ಟುಗೂಡುವ ನಂತರ ನನ್ನ ಮಕ್ಕಳು ಮತ್ತು ಪಾಂಡು ಮಕ್ಕಳು ಏನು ಮಾಡಲು ಬಯಸಿದರು. ಓಕೆ, ಇದು ಶ್ಲೋಕವನ್ನು ಹೇಳ್ತೇನೆ. ಫಸ್ಟ್ ಶ್ಲೋಕ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುತ್ಸವ ಮಾಮಕ ಪಾಂಡವಶ್ಚೈವ ಕಿಂ ಅಕೃವತ ಸಂಜಯ. ಇವಾಗ ಕೇಳುದು ಯಾರು? ಧೃತರಾಷ್ಟ್ರ ಕೇಳುದು ಎಂತಂದ್ರೆ, ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತೆ ಪಾಂಡವರು ಸೇರಿದ್ದಾರೆ, ಅವರು ಎಂತ ಮಾಡ್ತಿದ್ದಾರೆ ನೋಡಿ. ಎಂತ ಪ್ರಶ್ನೆ ಕೇಳ್ತಿದ್ದಾನೆ. ಯುದ್ಧದಲ್ಲಿ ಸೇರಿದ ಮೇಲೆ ಅವರು ಯುದ್ಧ ಮಾಡ್ಲೇಬೇಕು, ಅದ್ರಲ್ಲಿ ಕೇಳ್ತಿದ್ದಾನೆ ಎಂತ ಮಾಡ್ತಿದ್ದಾನೆ ಅಂತ. ಇದು ಸಂಜಯ, ನಿಮ್ಗೆಲ್ಲರೂ ಕಾಣ್ತದೆ. ಸಂಜಯನಿಗೆ ವೇದವ್ಯಾಸರ ಶಿಷ್ಯ. ವೇದವ್ಯಾಸರ ಕೃಪೆಯಿಂದ ಅವನಿಗೆ ಆ ದಿವ್ಯ ದೃಷ್ಟಿ ಇತ್ತು. ಅಂದ್ರೆ ಅವ ಅಲ್ಲಿದ್ದೇ ಎಲ್ಲ ನೋಡುವಂತದ್ದು, ಅವನಿಗೆ ಒಂದು ದಿವ್ಯ ದೃಷ್ಟಿ ಇತ್ತು. ಹಾಗಾಗಿ ಅವ ನೋಡ್ತಾ ಇದ್ದ, ಮತ್ತೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಎಸ್, ಈಗ 3 ಇದು ಸೀನ್ ಉಂಟು, ನಿಮ್ಗೆ ಎಲ್ಲರಿಗೆ ಇದರ ಬಗ್ಗೆ ಹೇಳ್ತೇನೆ. ಅಂದ್ರೆ ಫಸ್ಟ್ ಶ್ಲೋಕ ಅದೇ. ಮೊದಲನೇ ಅಧ್ಯಾಯ ಸಣ್ಣ ಅಧ್ಯಾಯ, ಹಾಗಾಗಿ ನಾವು ಅದು ಒಂದು ನಮಗೆ ಸಿದ್ಧತೆ ಭಗವದ್ಗೀತೆ. 2ನೇ ಅಧ್ಯಾಯದ ದೊಡ್ಡ ಅಧ್ಯಾಯ, ಹಾಗಾಗಿ ತುಂಬಾ ಶ್ಲೋಕ ಉಂಟು. ಮೊದಲನೇ ಅಧ್ಯಾಯದ ಸ್ವಲ್ಪ ಶ್ಲೋಕ, ಹಾಗಾಗಿ ನಾವು ಇದರ ಬಗ್ಗೆ ಸ್ವಲ್ಪ ಹೇಳುವ. ಫಸ್ಟ್ ಶ್ಲೋಕ ಬಗ್ಗೆ ನೋಡಿ. ಧರ್ಮಕ್ಷೇತ್ರ ಅಂದ್ರೆ, ಈಗ ನಿಮ್ಗೆಲ್ಲರಿಗೂ ಅನುಭವ ಉಂಟು. ನಾವು ಮನೆ ಒಕ್ಕಲು ಮಾಡುವಾಗ ಅಲ್ಲಿ ಎಂತ ಆಗ್ತದೆ ಅಂದ್ರೆ, ಗೃಹ ಪ್ರವೇಶಕ್ಕೆ ನಾವು ಹಾಲನ್ನು ಉಕ್ಕಿಸ್ತೇವೆ, ಅದು ಒಂದು ಒಳ್ಳೆಯ ಸೂಚನೆ. ಅದೇ ರೀತಿ ಧರ್ಮಕ್ಷೇತ್ರವು ಆತರ, ಯಾವುದು ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರ ಆಗಿತ್ತು, ಹಾಗಾಗಿ ಅಲ್ಲಿ ಹಾಲು ಹುಕ್ಕುದು. ಮತ್ತೆ ಸೆಕೆಂಡ್ ಇದು ಮಾಮಕ ಪಾಂಡವ, ಅಂದ್ರೆ ಇವೊಂದು ಹೇಗಂದ್ರೆ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತ ಯೂಸವ ಮಾಮಕ ಪಾಂಡವ ಶೈವ. ನನ್ನ ಮಕ್ಕಳು ಮತ್ತೆ ಪಾಂಡವರು ಎಂತ ಮಾಡಿದ್ರು ಅಂತ ಇವ ಕೇಳುದು. ಹಾಗಾಗಿ ನೋಡಿ, ಧೃತರಾಷ್ಟ್ರ ಮತ್ತೆ ದುರ್ಯೋಧನ ಆ ಹಾಲಿಗೆ ಲಿಂಬೆಯನ್ನು ಹಿಂಡಿದ್ರು. ಲಿಂಬೆಯನ್ನು ಹಿಂಡಿದ ಮೇಲೆ ಅದು ಹಾಲು ಹಾಳಾಗ್ತದೆ. ಹಾಲಾದ ಮೇಲೆ ಅದ್ರಲ್ಲಿ ನಾವು ಇದು ಬರ್ತದೆ, ರಸಗುಲ್ಲ ಬರ್ತದೆ. ಇವ ಕೇಳುದು ಕಿಮ್ ಅಕೃವತ. ಕಿಮ್ ಅಕೃತ್ವ ಅಂದ್ರೆ ಎಂತ ಮಾಡಿದ್ರು ಇಬ್ಬರು ಸೇರಿ. ನೋಡಿ, ರಸಗುಲ್ಲ ಆದ ಮೇಲೆ ಅದು ಹೇಗೆ ಅಂದ್ರೆ, ಯುದ್ಧದಲ್ಲಿ ಸೇರಿದ ಮೇಲೆ ಅವರು ಯುದ್ಧ ಮಾಡ್ಲೇಬೇಕು. ಅದು ಕೂಡ ಒಂದು ಆ ಫೂಲಿಶ್ ಕ್ವಶನ್ ಅಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಇದಕ್ಕೆ ನಿಮ್ಗೆ ಹೇಗೆ ಅಂದ್ರೆ, ನೀವೊಬ್ಬರು ನಿಮ್ಮ ನಂಟರು ಬರ್ತಾರೆ, ನಂಟರು ಬಂದು ನಿಮ್ಮ ಮನೆಗೆ ಅವರು ಸ್ವೀಟ್ ಕೊಡ್ತಾರೆ ಎಂತ ಹೇಳುದು. ನೀವು ಸ್ವೀಟ್ ಕೊಡ್ತೀರಾ ಅವರಿಗೆ. ಸ್ವೀಟ್ ಕೊಟ್ಟ ಮೇಲೆ ಅವ್ರ ಕೈಯಲ್ಲಿ ಹಿಡಿತಾರೆ, ಮತ್ತೆ ನೀವು ಕೈಯಲ್ಲಿ ಹಿಡಿದ ಮೇಲೆ ಅವ್ರು ತಿಂತಾರೆ. ನೀವು ಹೀಗೆ ಉಂಟು ತಿಂದಿಯಾ, ಅದು ನಮ್ಮ ಮೂರ್ಖತನ. ಅದೇ ರೀತಿ ಇಲ್ಲಿ ಧೃತರಾಷ್ಟ್ರ ಕೂಡ ಅವ ಮೂರ್ಖ. ಯಾಕೆಂದ್ರೆ
ಅವ ಪ್ರಶ್ನೆ ಮಾಡ್ತಿದ್ದಾನೆ, ಅಂದ್ರೆ ಇಬ್ಬರು ಸೇರಿದ್ದಾರೆ ಎಂತ ಮಾಡ್ತಿದ್ದಾರೆ ಅಂತ. ಓಕೆ, ಇದು 3ನೇ ಶ್ಲೋಕ 1.3 ಶ್ಲೋಕ ಸ್ವಲ್ಪ ಓದ್ತೇನೆ. ಪಶ್ಯೇತಾಂ ಭಾನುಪುತ್ರಾನಾಂ ಆಚಾರ್ಯ ಮಹಿತಂ ಶಮೋ ಯೂದಾಂ ದೃಪದ ಪುತ್ರೇನ ತವ ಶಿಷ್ಯೇನ ಧೀಮತ. ಓ ನನ್ನ ಶಿಕ್ಷಕರೇ, ಪಾಂಡುಪುತ್ರರ ಮಹಾಸೈನ್ಯವನ್ನು ನೋಡಿ ನಿಮ್ಮ ಬುದ್ಧಿವಂತ ಶಿಷ್ಯ ದೃಪದರ ಮಗನಿಂದ ಪರಿಣಿತರಾಗಿ ವ್ಯವಸ್ಥೆ ಮಾಡಲಾಗಿದೆ. ನೋಡಿ, ಇದು ನಮ್ಗೆಲ್ಲರಿಗೂ ಒಂದು ಪಾಠ, ಒಳ್ಳೆ ಪಾಠ. ಇದರಲ್ಲಿ ಯಾಕೆ ಒಳ್ಳೆ ಪಾಠ ಅಂದ್ರೆ, ನಾವು ಫಸ್ಟ್ಗೆ ನಾವು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತೇವೆ, ಮತ್ತೆ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟ ಮೇಲೆ ಮತ್ತೆ ನಾವು ನಮ್ಮ ಶಾಲೆಯಲ್ಲಿ ಶಿಕ್ಷಕರಿಗೆ ರೆಸ್ಪೆಕ್ಟ್ ಕೊಡ್ತೇವೆ. ಅದೇ ರೀತಿ ಮತ್ತೆ ಎಂತ ಆಗ್ತದೆ ಅಂದ್ರೆ, ಮತ್ತೆ ನಾವು ಕಾಲೇಜಲ್ಲಿ ಕೇಳುವಾಗ ನಮ್ಮ ಲೆಕ್ಚರರ್ಸ್ಗೆ ರೆಸ್ಪೆಕ್ಟ್ ಕೊಡ್ತೇವೆ, ಮತ್ತೆ ನಾವು ಕೆಲಸಕ್ಕೆ ಹೋಗುವಾಗ ನಮ್ಮ ಬಾಸ್ಗೆ ರೆಸ್ಪೆಕ್ಟ್ ಕೊಡ್ತೇವೆ. ಹಾಗಾಗಿ ನಾವು ಲೈನ್ ಅಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೇವೆ. ಆದ್ರೆ ದುರ್ಯೋಧನ ನೋಡಿ, ದ್ರೋಣಾಚಾರ್ಯ ಅವನ ಗುರು, ಆದ್ರೆ ಇಲ್ಲಿ ಎಂತ ಹೇಳ್ತಿದ್ದಾನೆ ಅಂದ್ರೆ, ನೋಡಿ ನಿಮಗೆ ನೆಕ್ಸ್ಟ್ ಸೀನ್ ತೋರಿಸ್ತೇನೆ. ಅವನ ಕಣ್ಣು ನೋಡಿ, ಕಣ್ಣು ದೊಡ್ಡ ಮಾಡಿ ದ್ರೋಣಾಚಾರ್ಯಗೆ ಹೇಳ್ತಿದ್ದಾನೆ, ಇದು ಸರಿಯಾ? ಇದು ಸರಿ ಅಲ್ಲ. ಯಾಕೆಂದ್ರೆ ಒಂದು ಗುರುವಿಗೆ ನಾವು ಹಾಗೆ ಹೇಳಲೇಬಾರ್ದು. ಹಾಗೆ ಹೇಳ್ತಿದ್ದಾನೆ ಎಂತಂದ್ರೆ, ನೋಡು ದೃಪದನ ಮಗ ಎಂತಂದ್ರೆ, ದ್ರೋಣಾಚಾರ್ಯ ಮತ್ತೆ ದೃಪದನಿಗೆ ಸ್ವಲ್ಪ ಇದು ಗಲಾಟೆ ಆಗ್ತದೆ. ಗಲಾಟೆ ಆಗಿ ಎಂತ ಆಗ್ತದೆ ಅಂದ್ರೆ, ದೃಪದ ಎಂತ ಮಾಡ್ತಾನೆ ಅಂದ್ರೆ ಮತ್ತೆ ತಪಸ್ ಮಾಡ್ತಾನೆ. ತಪಸ್ ಮಾಡಿ ಅವನಿಗೆ ದೃಷ್ಟದ್ಯುಮ್ನ ಹುಡ್ತಾನೆ. ಅದು ಹೇಗೆ ಅಂದ್ರೆ, ದೃಷ್ಟದ್ಯುಮ್ನ ದ್ರೋಣಾಚಾರ್ಯನ ಕೊಲ್ಲುವುದು, ಅದು ಹಾಗೆ ಅವ ತಪಸ್ ಮಾಡ್ತಾನೆ, ಮತ್ತೆ ಅವನಿಗೆ ಅದು ಸಿಗ್ತದೆ. ಅದೇ ರೀತಿ ಆ ಮಗುವನ್ನು ದೃಪದ ಇವನಿಗೆ ಗುರುಕುಲಕ್ಕೆ ಕಳಿಸ್ತಾನೆ, ದ್ರೋಣಾಚಾರ್ಯ ಹತ್ತಿರ. ಆಚಾರ್ಯ ಹೇಳ್ತಾರೆ, ಬ್ರಾಹ್ಮಣ ಅಂದ್ರೆ ಹೀಗೆ ಇರ್ಬೇಕಂದ್ರೆ, ಜನ್ಮದಿಂದ ಅಲ್ಲ, ಸಂಸ್ಕಾರದಿಂದ. ಬ್ರಾಹ್ಮಣ ಅಂದ್ರೆ ಹೀಗೆ ಇರ್ಬೇಕು. ಹೇಗೆ ಅಂದ್ರೆ, ಅವನಿಗೆ ಗೊತ್ತಿತ್ತು ಇವ ಕೊಲ್ಲುವುದಂತ ನನ್ನನ್ನು, ಆದ್ರೂ ಕೂಡ ಅವನಿಗೆ ವಿದ್ಯೆ ಕಲಿಸಿಕೊಟ್ಟ. ಆಚಾರ್ಯಲ್ಲಿ ಹೊಗಳ್ತಾರೆ, ದ್ರೋಣಾಚಾರ್ಯ ಎಂತ ಒಂದು ಗುಣ ಅಂದ್ರೆ, ಅವನಿಗೆ ಗೊತ್ತಿತ್ತು ದಶರಥನ ಅವನ ಕೊಲ್ತಾನೆ ಅಂತ, ಆದ್ರೂ ಕೂಡ ಅವನಿಗೆ ವಿದ್ಯೆ ಕಲಿಸಿಕೊಟ್ಟ. ಇಲ್ಲಿ ಅವ ಅದನ್ನು ತಮಾಷೆ ಮಾಡ್ತಾನೆ ದುರ್ಯೋಧನ. ಅವ ಹೇಳ್ತಾನೆ, ಓ ನನ್ನ ಶಿಕ್ಷಕರೇ, ಪಾಂಡುಪುತ್ರರ ಮಹಾಸೈನ್ಯ ನೋಡಿ ನಿಮ್ಮ ಬುದ್ಧಿವಂತ ಶಿಷ್ಯ ದೃಪದ ಮಗನಿಂದ ಪರಿಣಿತ, ಅಂದ್ರೆ ದೃಪದ ಈಗ ಪಾಂಡವರ ಸೈಡ್ ಅಲ್ಲಿ ಇದ್ದಾನೆ, ಮತ್ತೆ ಎಲ್ಲಾ ಸೈನ್ಯವನ್ನು ರೆಡಿ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಒಂದು ಹೀಯಾಳಿಸ್ತಾ ಇದ್ದಾನೆ, ಇದು ಸರಿಯಲ್ಲ. ಆದ್ರೆ ದ್ರೋಣಾಚಾರ್ಯ ಅಂದ್ರೆ ಅಂತ ಒಂದು ಅವನಿಗೆ ಕ್ವಾಲಿಟಿ ಇತ್ತು. ಹಾಗಾಗಿ ನಾವು ಇದರಿಂದ ನಾವು ಪಾಠ ಕಲಿಬೇಕು. ಯಾಕಂದ್ರೆ ನಾವು ಯಾವಾಗಲೂ ನಮ್ಮ ಹಿರಿಯರಿಗೆ, ನಮ್ಮ ಹೆತ್ತವರಿಗೆ, ಮತ್ತೆ ನಮ್ಮ ಗುರುಗಳಿಗೆ ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಆಚಾರ್ಯ ಹೇಳ್ತಾರೆ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಆ ಒಂದು ನಾವು ಆಚಾರ್ಯ ಹೇಳ್ತಾರೆ, ನಾವು ಯಾವಾಗ ರೆಸ್ಪೆಕ್ಟ್ ಕೊಡುದಿಲ್ಲ ನಾವು ಮನುಷ್ಯರಲ್ಲ ಅಂತೆ, ನಾವು ಪ್ರಾಣಿಗಳು. ಹಾಗಾಗಿ ಇದು ಮೊದಲು ನಾವು ಕಲಿಬೇಕು. ಇದು ದುರ್ಯೋಧನಲ್ಲಿ ಇರ್ಲಿಲ್ಲ, ಇದು ಅರ್ಜುನನಲ್ಲಿ ಇತ್ತು. ಓಕೆ. ಸಘೋಷಾಂ ಧಾತರಾಷ್ಟ್ರಾನಾಂ ಹೃದಯಾನಿ ವ್ಯಧಾರಯಾತ್ ನಾಭಶ್ಚ ಪ್ರತ್ಯಂ ಚೈವ ತುಮುಲೋ ಅಭಯಾನುವಾದಯಾನ್. ಈ ವಿಭಿನ್ನ ಶಂಖಗಳ ದುವಿಕೆಯು ಕೋಲಾಹಲಕ್ಕೆ ಒಳಗಾಯಿತು. ಹೀಗಾಗಿ ಆಕಾಶದಲ್ಲಿ ಮತ್ತು ಭೂಮಿಯ ಮೇಲೆ ಕಂಪಿಸುವ ಮೂಲಕ ಇದು ಧೃತರಾಷ್ಟ್ರರ ಪುತ್ರ ಹೃದಯವನ್ನು ಚೂರು ಚೂರು ಮಾಡಿತು. ಅಂದ್ರೆ ಕೃಷ್ಣ ಮತ್ತೆ ಪಾಂಡವರು ಶಂಖ ಊದುವಾಗ ಕೌರವರಿಗೆ ಅಲ್ಲಿ ಗೊತ್ತಾಯ್ತಂತೆ ನಾವು ಸೋಲ್ತೇವೆ ಅಂತ. ಹಾಗಾಗಿ ಅಷ್ಟು ಒಂದು ಆ ಶಂಖದಲ್ಲಿ ಅಷ್ಟು ಪವರ್ ಇತ್ತು. ನೀವು ಎಣಿಸಿ, ಯುದ್ಧ ಮಾಡಲಿಲ್ಲ, ಆ ಶಂಖದಲ್ಲಿ ಅಷ್ಟು ಪವರ್ ಇತ್ತು. ಯಾಕಂದ್ರೆ ಯಾವಾಗ ನಾವು ಸತ್ಯ ಮತ್ತೆ ಧರ್ಮದ ಸೈಡ್ ಅಲ್ಲಿ ಇರ್ತೇವೆ, ಆಗ ಈಗ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬಹುದು, ಆದ್ರೆ ನಮ್ಗೆ ಫ್ಯೂಚರ್ ಅಲ್ಲಿ ನಮ್ಗೆ ಜಯ ಖಂಡಿತ. ಹಾಗಾಗಿ ಪಾಂಡವರು ಯಾವಾಗಲೂ ಸತ್ಯ ಮತ್ತೆ ಧರ್ಮದ ಸೈಡ್ ಅಲ್ಲಿ ಇದ್ದದ್ದು, ಹಾಗಾಗಿ ಅವರಿಗೆ ಸೋಲು ಅನ್ನುವುದಿಲ್ಲ. ಹಾಗಾಗಿ ಆ ಶಂಖ ಊದುವಿಕೆಯಲ್ಲಿ ಕೌರವರ ಎಲ್ಲ ಧೃತರಾಷ್ಟ್ರ ಹೃದಯ ಚೂರು ಚೂರು ಮಾಡಿದಂತೆ. ಈಗ ನೋಡಿ, ಇದು ಬೇರೆ ಬೇರೆ ಎಲ್ಲ ಶ್ಲೋಕದಿಂದ ನಾನು ಒಂದೊಂದು ತೆಗೆದಿದ್ದೇನೆ. ಎಲ್ಲ ಶ್ಲೋಕಗಳು ಇದರಲ್ಲಿ ಉಂಟು. 9 ರೀಸನ್, 9 ಕಾರಣಗಳು ಯಾಕೆ
ಪಾಂಡವರು ಗೆಲ್ತಾರೆ. ಫಸ್ಟ್ ಇದು ಧರ್ಮಕ್ಷೇತ್ರ, ಯಾಕೆಂದ್ರೆ ಅವರು ಧರ್ಮದ ಸೈಡ್ ಅಲ್ಲಿ ಇದ್ರು, ಹಾಗಾಗಿ ಅವರು ಗೆಲ್ಲುವುದು ಖಂಡಿತ. ಮತ್ತೆ ಸೆಕೆಂಡ್ ಇದು ಆ ಒಂದು ಅವರ ಚಾರಿಯಟ್, ಡಿವೈನ್ ಚಾರಿಯಟ್, ಹೇಗೆಂದ್ರೆ ಇದು ಅವರಿಗೆ ಫೈರ್ ಗಾಡ್ ಕೊಟ್ಟದ್ದು, ಹಾಗಾಗಿ ಅದು ತುಂಬಾ ಒಂದು ಆಸ್ಪಿಷಿಯಸ್. ಮತ್ತೆ ಇನ್ನೊಂದು ಎಂತಂದ್ರೆ ಕಪಿಧ್ವಜ. ಕಪಿಧ್ವಜ ಅಂದ್ರೆ ನಿಮ್ಗೆ ಇಲ್ಲಿ ಕಾಣಬಹುದು ಮೇಲೆ ಹನುಮಾನ್ ಇದು ಫ್ಲಾಗ್ ನೋಡಿ. ಹನುಮಾನ್ ರಾಮನೊಟ್ಟಿಗೆ ಲಂಕೆಯನ್ನು ಧ್ವಂಸ ಮಾಡ್ಲಿಕ್ಕೆ ಹೋದ, ಹಾಗಾಗಿ ಅಲ್ಲಿ ವಿಜಯ ಬಂತು. ಎಲ್ಲಿ ಹನುಮಾನ್ ಇದ್ದಾನೆ ಅಲ್ಲಿ ವಿಜಯ ಖಂಡಿತ, ಹಾಗಾಗಿ ಇಲ್ಲಿ ಆ ಹನುಮಾನ್ ಇದು ಫ್ಲಾಗ್ ಉಂಟು, ಹಾಗಾಗಿ ಆ ವಿಜಯ ಖಂಡಿತ. ಮತ್ತೆ ನಾಲ್ಕನೇದು ಶಂಖನಾದ. ಕೃಷ್ಣ ಮತ್ತೆ ಪಾಂಡವರ ಶಂಖನಾದದಿಂದ ಅದು ಅವರ ಎಲ್ಲ ಹೃದಯ ಚೂರು ಚೂರು ಆಯ್ತು. ಮತ್ತೆ ಗಾಂಡೀವ, ಅರ್ಜುನನಲ್ಲಿದ್ದ ಗಾಂಡೀವ ಅದು ಮಾಮೂಲಿ ಅಲ್ಲ, ಅದು ಪತ್ರಸ್ತ್ರ. ಮತ್ತೆ ಆರನೇದು ತೆಕ್ತ್ವಾ ಜೀವಿತ. ತೆಕ್ತ್ವಾ ಜೀವಿತ ಅಂದ್ರೆ ಅದು 9ನೇ ಶ್ಲೋಕದಲ್ಲಿ ಉಂಟು. ದುರ್ಯೋಧನ ಹೇಳುವುದು, ನನ್ನಲ್ಲಿ ಕೂಡ ಒಳ್ಳೆಯ ಯೋಧರಿದ್ದಾರೆ, ಮಾತ್ರ ಅವರು ನನಗೆ ಜೀವವನ್ನು ಕೊಡ್ಲಿಕ್ಕೆ ತಯಾರಿದ್ದಾರೆ. ಅಂದ್ರೆ ಅವನು ಫಸ್ಟಿಗೆ ಡಿಸೈಡ್ ಮಾಡಿದ್ದಾನೆ ಎಂತ ಅಂದ್ರೆ, ನಾನು ಎಂತ ಹೇಳುದಂದ್ರೆ ನನಗೆ ಸೋಲು ಖಂಡಿತ ಅಂತ. ಮತ್ತೆ 7ನೇದು ಮೋಕ್ಷದ ಏಕಾದಶಿ, ಇದು ಮೋಕ್ಷದ ಏಕಾದಶಿ ದಿವಸ ಹೇಳಿದ್ದು. ಮತ್ತೆ 8ನೇದು ಭಾಗ್ಯಲಕ್ಷ್ಮಿ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಭಾಗ್ಯಲಕ್ಷ್ಮಿ ಉಂಟು. ಮತ್ತೆ 6ನೇದು ಋಷಿಕೇಶ. ಋಷಿಕೇಶ ಅಂದ್ರೆ ಎಲ್ಲ ಇಂದ್ರಿಯಗಳ ಒಡೆಯ, ಅದು ಕೃಷ್ಣ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ವಿಜಯಕ್ಕೆ. ಹಾಗಾಗಿ ಈ 9 ಕಾರಣಗಳು ಯುದ್ಧದಲ್ಲಿ ಪಾಂಡವರು ಗೆಲ್ತಾರೆ ಅನ್ನೋದು. ನೋಡಿ 4 ಕಾರಣ ಹೇಳ್ತಾನೆ ಮೊದಲನೇ ಅಧ್ಯಾಯದಲ್ಲಿ, ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಅಂತ. ಮೊದಲನೇ ಕಾರಣ ದಯೆ, ಅವನಿಗೆಲ್ಲ ಅವನ ಕುಟುಂಬದವ್ರ ನೆಂಟಸ್ಥರನ್ನು ನೋಡಿ ಅವನಿಗೆ ದಯೆ ಬರ್ತದೆ. ಮತ್ತೆ 2ನೇದು, ನಾನು ಯುದ್ಧ ಗೆದ್ದರೂ ನನಗೆ ಯಾವುದು ಅದರಲ್ಲಿ ಸುಖವಿಲ್ಲ. ಮತ್ತೆ 3ನೇದು, ನಾನು ಎಲ್ಲಾ ಸೈನಿಕರನ್ನು ಕೊಲ್ದ್ರೆ ನನಗೆ ಅಲ್ಲಿ ಪಾಪ ಹಿಡಿತದೆ. ಮತ್ತೆ 4ನೇದು, ಆ ಕುಟುಂಬ ಸಂಪ್ರದಾಯ ಎಂತಾಗ್ತದೆ ಅಂದ್ರೆ, ಇದರಿಂದ ಎಲ್ಲ ಸೈನಿಕರು ಸತ್ರೆ ಅವರಿಗೆ ಅವರ ಮಕ್ಕಳಿಗೆ ತಂದೆ ಇಲ್ಲದಂತಾಗ್ತದೆ, ಮತ್ತೆ ಅವು ಎಲ್ಲ ಸಂಪ್ರದಾಯ ನಷ್ಟವಾಗ್ತದೆ. ಹೀಗೆ ಅವ 4 ರೀಸನ್ ಕೊಡ್ತಾನೆ. ಅದೇ ಸೇಮ್ 4 ಕಾರಣ ಕೊಡ್ತಾನೆ. ಮತ್ತೆ ಇದಕ್ಕೆ ಉತ್ತರ 2ನೇ ಅಧ್ಯಾಯದಲ್ಲಿ ಕೃಷ್ಣ ಕೊಡ್ತಾನೆ. ಈಗ ನಾವು ಕಲ್ತದನ್ನು ಸ್ವಲ್ಪ ನೋಡುವ. ಫಸ್ಟ್ ಇದು ಒಬ್ಸರ್ವಿಂಗ್ ದ ಆರ್ಮ್ಸ್ ಆಫ್ ಬ್ಯಾಟಲ್ ವಿತ್ ಧೃತರಾಷ್ಟ್ರ ಎನ್ಕ್ವೈರಿ ಕಿಮ್ ಅಕ್ರೋಧ, ಧೃತರಾಷ್ಟ್ರನ ಒಂದು ಅವು ಕೇಳ್ತಾನೆ. ಸೆಕೆಂಡ್ ಇದು ಆ ದುರ್ಯೋಧನ ಭಯ, ಮಹಾತ್ಮಾಂ ಚಾಮು ಯೂದಾಂ. ಮತ್ತೆ ಆ ಶಂಖವನ್ನು ಊದುದು ಹೃದಯಾನಿ ವೆದರ. ಮತ್ತೆ ಅರ್ಜುನ ನೋಡುವಿಕೆ ಗಾಂಡೀವಂ ಶ್ರಮಸೆ ಅಸ್ತತ್. ಅರ್ಜುನ ಮತ್ತೆ ಯಾಕೆ ನಾನು ಯುದ್ಧ ಮಾಡುದಿಲ್ಲ ಅಂತ. ಅಪ್ರಾತಿಕಾರಂ ಅಶಾಸ್ತ್ರಂ. ಓಕೆ, ಎಸ್, 1 ನಿಮಿಷ. ಹರೇ ಕೃಷ್ಣ, ಯಾರ್ದ ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು, ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ, ನನ್ನ ಹೆಸರು ವರುಣ್ ಅಂತ. ಹರೇ ಕೃಷ್ಣ. ಒಬ್ಬೊಬ್ಬರೇ ಪ್ರಶ್ನೆ, ದಯವಿಟ್ಟು ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಎಲ್ಲರೂ ನಾನು ಉತ್ತರ ಕೊಡ್ತೇನೆ. ವರುಣ್ ಫಸ್ಟ್. ವರುಣ್ ಹೇಳಿದ್ದಾರೆ. ವರುಣ್ ಹೇಳಿ ಸರ್. ಸ್ವಲ್ಪ ಶ್ಲೋಕಗಳು ಮಾತ್ರ ಮೊದಲನೇ ಅಧ್ಯಾಯದಿಂದ ತಾವು ಬೋಧಿಸ್ತ್ರಿ. ಉಳಿದ ಶ್ಲೋಕಗಳ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡ್ಲಿಲ್ಲ. ನೋಡಿ, ಆಕ್ಚುಲಿ ಮೊದಲನೇ ಅಧ್ಯಾಯದಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ, ಯಾಕಂದ್ರೆ 2ನೇ ಅಧ್ಯಾಯದಿಂದ ನಿಮ್ಗೆ ಎಲ್ಲ ಶ್ಲೋಕಗಳನ್ನು ಹೇಳ್ತೇವೆ. ಇಂಪಾರ್ಟೆಂಟ್ ಶ್ಲೋಕ ನಾವು ತೆಗೆದಿದ್ದೇವೆ ಅಷ್ಟೇ, ಯಾಕಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಶ್ಲೋಕಸ್ ಇಲ್ಲ. ಗೊತ್ತಾಯ್ತು ಸರ್?
ಸರಿ ಆಯ್ತು. ಹರೇ ಕೃಷ್ಣ. ನನ್ನ ಹೆಸರು ಶ್ರೀರಕ್ಷ ಅಂತ. ಹಾ, ಹರೇ ಹೇಳಿ. ಕೃಷ್ಣ. ಹರೇ ಕೃಷ್ಣ. ನನ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಕ್ಲಾರಿಟಿಯಾಗಿ ಮೀನಿಂಗ್ ಅರ್ಥ ಆಗ್ಲಿಲ್ಲ ಒಂದೊಂದ್ ಶ್ಲೋಕದ್ದು. ಕ್ಲಾರಿಟಿ ಅಂದ್ರೆ ನಿಮ್ಗೆ ಈಗ ಯಾವ ತರ ಮಾತಾಜಿ ಹೇಳಿ ಮಾತಾಜಿ. ಸರ್ ಅಂದ್ರೆ ಪರಿಪೂರ್ಣವಾಗಿ ಅರ್ಥ ಆಗಿಲ್ಲ. ಪರಿಪೂರ್ಣವಾಗಿ ಅರ್ಥ ಆಗ್ಲಿಲ್ಲ ನೋಡಿ. ಆಕ್ಚುಲಿ ಹೇಳಿದ್ ನಾನು ಈಗ ಭಗವದ್ಗೀತೆ ನಿಮ್ಗೆ ನಾನು ಟೋಟಲ್ ಆಗಿ ಫಸ್ಟ್ ಚಾಪ್ಟರ್ ಬಗ್ಗೆ ವಿವರಿಸ್ತೇನೆ. ಎಂತ ಅಂದ್ರೆ ಫಸ್ಟಿಗೆ ಧೃತರಾಷ್ಟ್ರ ಸಂಜಯನ ಹತ್ರ ಕೇಳುವುದು, ನನ್ನ ಮಕ್ಕಳು ಮತ್ತೆ ಪಾಂಡವರು ಸೇರಿದ್ದಾರೆ, ಅವ್ರು ಎಂತ ಮಾಡ್ತಿದ್ದಾರೆ ಅಂತ. ಮತ್ತೆ ಎಂತ ಆಗ್ತದೆ ಅಂದ್ರೆ ಅದು ಫಸ್ಟ್ ಶ್ಲೋಕ. ಹಲೋ, ಒಂದ್ ನಿಮಿಷ, ಇದು ಮ್ಯೂಟ್ ಮಾಡ್ತೇನೆ, ಒಂದ್ ನಿಮಿಷ. ಓಕೆ, ಅವ ಕೇಳುದು. ಮತ್ತೆ ಎಂತ ಆಗ್ತದೆ ಅಂದ್ರೆ ಮತ್ತೆ ದುರ್ಯೋಧನ ಅವನ ಪಾಂಡವರ ಸೈಡ್ ಎಂತ ಆಗ್ತದೆ ಅಂದ್ರೆ ಹಲೋ ದುರ್ಯೋಧನ ಪಾಂಡವರ ಸೈಡ್ ಯಾರಿದ್ದಾರೆ, ಕೌರವರ ಸೈಡ್ ಯಾರಿದ್ದಾರೆ ಅದನ್ನು ಹೇಳ್ತಾನೆ. ಮತ್ತೆ ಇವ ಎಂತ ಮಾಡ್ತಾನೆ ಅಂದ್ರೆ ಅರ್ಜುನ, ನಿಮಗೆ ಫಸ್ಟ್ ಚಾಪ್ಟರ್ ಸಮ್ಮರಿ ಹೇಳ್ತಾ ಇದ್ದಾನೆ. ಅರ್ಜುನ ಎಂತ ಮಾಡ್ತಿದ್ದಾನೆ ಅಂದ್ರೆ ಅರ್ಜುನ ಕೃಷ್ಣನ ಹೇಳ್ತಾನೆ, ನನ್ಗೆ ಇದ್ರ ಮ್ಯೂಟ್ ಮಾಡ್ತೇನೆ ಮ್ಯೂಟ್ ಆಲ್. ಓಕೆ, ಈಗ ನೀವು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು, ಮತ್ತೆ ತೆಗಿತೇನೆ. ಓಕೆ, ಮತ್ತೆ ಎಂತಾಗ್ತದೆ ಅಂದ್ರೆ ಅವ ಹೇಳ್ತಾನೆ, ನನ್ನನ್ನು ಆ ಯುದ್ಧದ ಮಧ್ಯೆಗೆ, ಸೇನೆಯವರು ಉಭಯವ್ರ ಮಧ್ಯೆ ಅಲ್ಲಿ ನನ್ನನ್ನು ಕೊಂಡೋಗುವ ಅಂತ. ಅಲ್ಲಿ ಕೊಂಡೋಗುವಾಗ ಅವ ನೋಡ್ತಾನೆ, ಮತ್ತೆ ನನ್ಗೆ ಎಲ್ಲ ನನ್ನ ಸಂಬಂಧಿಕರು ನಾನು ಯುದ್ಧ ಮಾಡೋದಿಲ್ಲ. ಮತ್ತೆ ಆ 4 ರೀಸನ್ ಕೊಡ್ತಾನೆ, ಕಾರಣ ಕೊಡ್ತಾನೆ ಯುದ್ಧ ಮಾಡೋದಿಲ್ಲ ಅಂತ. ಮೊದಲನೇ ಕಾರಣ ನನ್ಗೆ ದಯೆ, ಅನುಕಂಪ, ನನ್ಗೆ ನನ್ನ ಫ್ಯಾಮಿಲಿ ಮೇಲೆ ಅನುಕಂಪ ಬರ್ತದೆ. ಮತ್ತೆ ಸೆಕೆಂಡ್ ಇದು ಸುಖವಿಲ್ಲ, ನಾನು ಯುದ್ಧ ಗೆದ್ದರೂ ಕೂಡ ನನ್ನ ಸಂಬಂಧಿಕರ ಅನ್ಕೊಂಡು ನನಗೆ ಸುಖವಿಲ್ಲ. ಮತ್ತೆ ಮೂರನೇದು ನನಗೆ ಪಾಪ ಹಿಡಿತದೆ, ನಾನು ಎಲ್ಲ ಸೈನಿಕರನ್ನು ಕೊಂದ್ರೆ ನನಗೆ ಪಾಪ ಹಿಡಿತದೆ. ಮತ್ತೆ 4ನೇದು ಎಲ್ಲ ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ. ಯಾಕಂದ್ರೆ ಇಲ್ಲಿ ಕೋಟಿಗಟ್ಟಲೆ ಸೈನಿಕರು ಬಂದಿದ್ದಾರೆ, ಅವರೀಗ ಎಲ್ಲ ಸತ್ತು ಹೋದ್ರೆ ಮತ್ತೆ ಅವರಿಗೆ ಅವರ ಮಕ್ಕಳಿಗೆ ತಂದೆ ಇಲ್ಲದಂತ ಆಗ್ತದೆ. ಹಾಗಾಗಿ ಕುಟುಂಬ ಸಂಪ್ರದಾಯ ಇದನ್ನು ಹೇಳುದು. ಹಾಗಾಗಿ ಫಸ್ಟ್ ಚಾಪ್ಟರ್ ಅಲ್ಲಿ ಇಷ್ಟೇ ಇರುವುದು. ಸೆಕೆಂಡ್ ಚಾಪ್ಟರ್ ಇಂದ ಸ್ಟಾರ್ಟ್ ಆಗ್ತದೆ. ಒಂದ್ ನಿಮಿಷ, ಈಗ ನಾನು ಇದು ಮಾಡ್ತೇನೆ. ಹಾಗಾಗಿ ಜಾಸ್ತಿ ಇಲ್ಲ ಫಸ್ಟ್ ಚಾಪ್ಟರ್ ಅಲ್ಲಿ. ಒಂದ್ ನಿಮಿಷ. ಓಕೆ, ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಎಲ್ಲರೂ. ಅಂದ್ರೆ ಎಲ್ಲರೂ ನೀವು ಈಗ ಅನ್ಮ್ಯೂಟ್ ಮಾಡಬೇಡಿ. ಯಾರಿಗೆಲ್ಲ ಪ್ರಶ್ನೆ ಕೇಳಲಿಕ್ಕುಂಟು ಅವ್ರು ಅನ್ಮ್ಯೂಟ್ ಮಾಡಿ. ರಕ್ಷಾ ಶೆಟ್ಟಿ ಗೊತ್ತಾಯ್ತಾ ಮಾತಾಜಿ ನಿಮ್ಗೆ? ಸರ್ ಗೊತ್ತಾಯ್ತು. ಗೊತ್ತಾಯ್ತು. ಓಕೆ, ಸಿಂಪಲ್. ಫಸ್ಟ್ ಚಾಪ್ಟರ್ ತುಂಬಾ ಸಿಂಪಲ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಮಾತಾಜಿ. ನಮಸ್ಕಾರ ಸರ್. ನಮಸ್ತೆ ಮಾತಾಜಿ. ನಮಸ್ತೆ. ಋಷಿಕೇಶ ಅಂದ್ರೆ ಏನ್ ಸರ್? ಅದು 9 ರೀಸನ್ ಇದೆ ಅಲ್ವಾ ಅವ್ರಿಗೆ ವಿಜಯ ಆಗುತ್ತೆ ಅಂತ. ಋಷಿಕೇಶ ಅದು ಏನ್ ಸರ್ ರೀಸನ್? ಋಷಿಕ ಈಶ ಅಂದ್ರೆ ಇಂದ್ರಿಯಗಳ ಒಡೆಯ. ಈಗ ನಮ್ದು ಪ್ರಾಬ್ಲಮ್ ಎಂತ ಅಂದ್ರೆ ನಾವು ನಮ್ಮ ಇಂದ್ರಿಯಗಳ ಹಿಂದೆ ಇದ್ದೇವೆ. ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ಬೇಕು. ಇಂದ್ರಿಯಗಳ ಒಡೆಯ ಕೃಷ್ಣ. ನೋಡಿ, ಭಕ್ತರಲ್ಲಿ ಮತ್ತೆ ಮಾಮೂಲಿ ಜನರಲ್ಲಿ ಡಿಫ್ರೆನ್ಸ್ ಎಂತ ಅಂದ್ರೆ, ಅವರು ನೋಡಿ ಇಂದ್ರಿಯಗಳಂದ್ರೆ ನೋಡುವುದು, ಮತ್ತೆ ಸ್ಮೆಲ್ ಮೂಗು, ಮತ್ತೆ ಬಾಯಿ ತಿನ್ನುವುದು, ಮತ್ತೆ ಕಿವಿ ಕೇಳುವುದು, ಮತ್ತೆ ನಮ್ದು ಸ್ಪರ್ಶ ಇಂದ್ರಿಯ. ಈ 5ನ್ನು ಯಾವಾಗ ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವಾ ಆಗ ನಮ್ಗೆ ಆಧ್ಯಾತ್ಮಿಕದಲ್ಲಿ ಬೆಳವಣಿಗೆ ಬರ್ತದೆ, ಸಕ್ಸೆಸ್. ಹಾಗಾಗಿ ಋಷಿಕ ಈಶ ಇಂದ್ರಿಯಗಳ ಒಡೆಯ ಕೃಷ್ಣ. ನಮ್ಮ ಇಂದ್ರಿಯಗಳು ನಾವು ಕೃಷ್ಣನಿಗೆ, ಹೇಗೆಂದ್ರೆ ನೋಡುವುದು ಕೃಷ್ಣನನ್ನು ನೋಡ್ಬೇಕು, ಕೃಷ್ಣನನ್ನು. ಮತ್ತೆ ಸ್ಮೆಲ್ ಮಾಡುದು ಕೃಷ್ಣನ ಹೂವನ್ನು ಸ್ಮೆಲ್ ಮಾಡ್ಬೇಕು, ತಿನ್ನುವುದು ಕೃಷ್ಣ ಪ್ರಸಾದ ತಿನ್ಬೇಕು, ಮತ್ತೆ ಕೇಳುವುದು ಶ್ರವಣ, ಈಗ ನೀವು ಕೇಳ್ತಾ ಇದ್ದೀರಿ ಅದು ಕೃಷ್ಣನ ಕಥೆ ಕೇಳ್ಬೇಕು. ಮತ್ತೆ ಸ್ಪರ್ಶ ಭಕ್ತರನ್ನು ಸ್ಪರ್ಶ ಮಾಡ್ಬೇಕು. ಹೀಗೆ ನೀವು ಯಾವಾಗ ಇದು ಮಾಡ್ತೀರಾ ಆಗ ಎಲ್ಲವೂ ಸಕ್ಸಸ್ ಆಗ್ತದೆ. ಹಾಗಾಗಿ ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ ಕೃಷ್ಣ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ ಪ್ರಭುಜಿ. ಹೇಳಿ ಮಗ. ಪ್ರಭುಜಿ, ಪಾಂಡವರು ಗೆಲ್ಲಲು 9 ಕಾರಣಗಳ ಹೇಳಿದ್ರಲ್ವಾ, ಇನ್ನೊಮ್ಮೆ ಹೇಳ್ಬಹುದಾ ರೀ? ಒಂದೆರಡು ಕೇಳಿಸ್ಲಿಲ್ವಾ ಸರಿಯಾಗಿ? ಓಕೆ ಓಕೆ, ಸರಿ, ಈಗ ಹೇಳ್ತೇನೆ. ಒಂದ್ ನಿಮಿಷ ತೋರಿಸಿ ಹೇಳ್ತೇನೆ ನಿಮ್ಗೆ. ಒಂದ್ ನಿಮಿಷ. ನಿಮಿಷ
ಕಾಣಿಸ್ತಾ ಉಂಟಾ? ಇದು ಸ್ಕ್ರೀನ್ ಕಾಣಿಸ್ತಾ ಉಂಟಾ? ಇಲ್ಲ ಪ್ರಭುಜಿ ಕಾಣಿಸ್ತಾ ಇಲ್ಲ ರೀ. ಕಾಣಿಸ್ತಾ ಇಲ್ವಾ? ಒಂದ್ ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತೇನೆ. ಸ್ಕ್ರೀನ್ ಶೇರ್ ಮಾಡ್ತೇನೆ. ಈಗ ಕಾಣಿಸ್ತಾ ಉಂಟಾ? ಹಾ ಈಗ ಕಾಣಿಸ್ತಾ ಇದೆ ರೀ ಪ್ರಭು. ಓಕೆ ನೋಡಿ. ಓ ಸಾರಿ, ಒಂದ್ ನಿಮಿಷ. ಎಸ್ ನೋಡಿ, 9 ಕಾರಣ ಉಂಟು. ಮೊದಲನೇ ಕಾರಣ ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ ಎಂತ ಅಂದ್ರೆ ಪಾಂಡವರು ಯಾವಾಗಲೂ ಧರ್ಮದ ಸೈಡ್ ಅಲ್ಲಿ ಇದ್ರು, ಹಾಗಾಗಿ ಅವರಿಗೆ ಯುದ್ಧ ಧರ್ಮಕ್ಷೇತ್ರದಲ್ಲಿ, ಕುರುಕ್ಷೇತ್ರ ಧರ್ಮಕ್ಷೇತ್ರ, ಹಾಗಾಗಿ ಅವರಿಗೆ ಯುದ್ಧದಲ್ಲಿ ಜಯ ನಿಶ್ಚಿತ. ಮತ್ತೆ ದೈವಿಕ ರಥ, ಆ ರಥವು ಆ ಒಂದು ಫೈರ್ ಗಾಡ್ ಕೊಟ್ಟದ್ದು ಆ ರಥ ಅವರಿಗೆ, ಹಾಗಾಗಿ ಅದರಿಂದ ಕೂಡ ಅವರಿಗೆ ಯುದ್ಧವು ನಿಶ್ಚಿತ. ಮತ್ತೆ ಕಪಿಧ್ವಜ ಅಂದ್ರೆ ಹನುಮಾನ್ ಲಂಕೆಗೆ ಹೋಗುವಾಗ ರಾಮನೊಟ್ಟಿಗೆ ಹೋದ, ಹಾಗಾಗಿ ಅಲ್ಲಿ ಅವನಿಗೆ ವಿಜಯ ಆಯ್ತು. ಹನುಮಾನ್ದು ಫ್ಲಾಗ್ ಹಾಕಿದ್ದಾರೆ, ಎಲ್ಲಿ ಹನುಮಾನ್ ಇದ್ದಾನೆ ಅಲ್ಲಿ ವಿಜಯ ಖಂಡಿತ. ಮತ್ತೆ ಶಂಖನಾದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತುಂಟು. ಆ ಕೃಷ್ಣ ಮತ್ತೆ ಪಾಂಡವರ ಶಂಖದಿಂದ ಇವರದೆಲ್ಲ ಹೃದಯ ಚೂರು ಚೂರು ಆಯ್ತು, ಯಾರ್ದು? ಕೌರವರದು. ಮತ್ತೆ ಗಾಂಡೀವ ಅಂದ್ರೆ ಇವನ ಆ ಒಂದು ಅಸ್ತ್ರ, ಅರ್ಜುನ ಅಸ್ತ್ರ ಮಾಮೂಲಿ ಅಸ್ತ್ರ ಅಲ್ಲ ಅದು. ಮತ್ತೆ ತ್ಯಕ್ತ ಜೀವಿತ ಅಂದ್ರೆ 9ನೇ ಶ್ಲೋಕದಲ್ಲಿ ದುರ್ಯೋಧನ ಹೇಳ್ತಾರೆ, ನನ್ನಲ್ಲಿ ಕೂಡ ತುಂಬಾ ಯೋಧರಿದ್ದಾರೆ, ಆದ್ರೆ ಅವರು ನನಗೋಸ್ಕರ ಅವರ ಜೀವವನ್ನು ಕೊಡ್ಲಿಕ್ಕೆ ತಯಾರಿದ್ದಾರೆ. ಇದ್ರಲ್ಲಿ ಎಂತ ಇದು ಸಿಂಪ್ಟಮ್ಸ್ ಅಂದ್ರೆ ಅವ ಫಸ್ಟ್ ಗೆ ಡಿಸೈಡ್ ಆಗಿದ್ದಾನೆ ಅವರು ಸೋಲ್ತಾನೆ ಅಂತ. ಮತ್ತೆ ಮೋಕ್ಷದ ಏಕಾದಶಿ, ಈ ಭಗವದ್ಗೀತೆಯನ್ನು ಹೇಳಿದ್ದು ಮೋಕ್ಷದ ಏಕಾದಶಿ ದಿವಸ. ಮತ್ತೆ ಭಾಗ್ಯಲಕ್ಷ್ಮಿ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಲಕ್ಷ್ಮಿ ಕೂಡ ಇದ್ದಾಳೆ. ಮತ್ತೆ ಋಷಿಕೇಶ ಅಂದ್ರೆ ಕೃಷ್ಣ, ಇಂದ್ರಿಯಗಳ ಒಡೆಯ. ಗೊತ್ತಾಯ್ತಾ ಮಾತಾಜಿ? ಥ್ಯಾಂಕ್ ಯು ಪ್ರಭುಜಿ, ಥ್ಯಾಂಕ್ ಯು ಸೋ ಮಚ್. ಎಸ್ ಒಂದ್ ನಿಮಿಷ. ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಉಂಟಾ? ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು. ಪ್ರಭುಗಳೇ, ನನ್ನ ಹೆಸರು ರಿತೇಶ್ ಅಂತ. ಹೇಳಿ ಸರ್, ಹೇಳಿ. ನಮಸ್ತೆ. ನಮಸ್ತೆ ಹೇಳಿ ಸರ್. ನಮಸ್ತೆ. ಸೊ ನಾವು ಗುರುಗಳಿಗೆ ಶರಣಾಗ್ಬೇಕು ಅಂತ ಹೇಳಿದಿರಲ್ಲ, ಮತ್ತೆ ಭಗವದ್ಗೀತಾ ನಮಗೆ ಒಂದು ಗೈಡ್ ಲೈನ್ಸ್ ಹೌದಲ್ವಾ ನಮ್ಮ ಲೈಫಿಗೆ. ಸೊ ಈಗ ನಾವು ಅಂದ್ರೆ ಸಪೋಸ್ ನಮ್ಗೆಲ್ಲ ಗೊತ್ತಿರ್ಬೇಕು ಅಂತ ಹೇಳಿ ಏನಿಲ್ಲ, ನಮ್ಗೆ ಯಾರಾದ್ರೂ ಗೈಡ್ ಮಾಡೋರ್ ಬೇಕಾಗ್ತದೆ ನಮ್ಮ ಲೈಫ್ ಅಲ್ಲಿ, ಹೌದಲ್ವಾ? ಸೊ ಹಾಗಿರ್ಬೇಕು ಅಂತ ಹೇಳಿದ್ರೆ ಈಗ ಈ ಕರೆಂಟ್ ಸಿಚುವೇಶನ್ ಅಲ್ಲಿ ನಾವು ಗುರುಗಳು ಅಂತೇಳಿ ಯಾರನ್ನ ಅಂತೇಳಿ ಕನ್ಸಿಡರ್ ಮಾಡ್ಬೇಕಾಗತ್ತೆ? ಒಳ್ಳೆ ಪ್ರಶ್ನೆ ಸರ್, ಒಳ್ಳೆ ಪ್ರಶ್ನೆ. ನೀವು ಇಂಥದ್ದೊಂದು ಆಕ್ಚುಲಿ ಇಂಥದ್ದು ಪ್ರಶ್ನೆ ಬೇಕಂತೆ ಆಚೆ. ಹೇಗಂದ್ರೆ ರೂಪ ಗೋಸ್ವಾಮಿ ನಮ್ದು ಈ ಲೈನ್ ಅಲ್ಲಿ, ಚೈತನ್ಯ ಮಹಾಪ್ರಭು ಲೈನ್ ಅಲ್ಲಿ ಬರ್ತೇವೆ. ಆಗ ಅಲ್ಲಿ 6 ಗೋಸ್ವಾಮಿಗಳಿದೆ, ಷಡ್ ಗೋಸ್ವಾಮಿಗಳು. ಅದರಲ್ಲಿ ಮೈನ್ ಗೋಸ್ವಾಮಿ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ. ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಎಂತ ಅಂದ್ರೆ ಅವರು ನವಾಬ್ ಹುಸೇನ್ ಶಾ, ಬೆಂಗಾಲದಲ್ಲಿ ನವಾಬ್ ಹುಸೇನ್ ಶಾ ಇದರಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಅದನ್ನ ಬಿಟ್ಟು ಚೈತನ್ಯ ಮಹಾಪ್ರಭು ಹತ್ರ ಬಂದು ಅವರು ಆ ಕೃಷ್ಣ ಅಂದ್ರೆ ಕಿಯಾಮಿ, ನಾನು ಯಾರು, ಮತ್ತೆ ನನ್ಗೆ ಮತ್ತೆ ದೇವರಿಗೆ ಎಂತ ಕನೆಕ್ಷನ್ ಅಂತ ಅವ್ರು ಕೇಳಿದ್ರು. ಹಾಗಾಗಿ ನಿಮ್ದು ಒಳ್ಳೆ ಪ್ರಶ್ನೆ. ನೀವೀಗ ಕೇಳಿದ್ದು ಸರ್, ನಿಮ್ಮ ಪ್ರಶ್ನೆ ಎಂತ ಇದು? ಗುರುಗಳು ಯಾರಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ. ನನ್ನ ಪ್ರಶ್ನೆ ಹೌದೌದು, ಗುರುಗಳು ಯಾರು ನೋಡಿ. ಅದಕ್ಕೆ ಹೇಳುದು 4 ಸಂಪ್ರದಾಯ ಉಂಟು. ಇದು ನಾನು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಹೇಳ್ತೇನೆ, ಆದ್ರೆ ನಿಮ್ಗೆ ಈಗ ಹೇಳ್ತಾ ಇದ್ದೇನೆ. 4 ಸಂಪ್ರದಾಯ. ಒಂದು ಸಂಪ್ರದಾಯ ಬ್ರಹ್ಮ ಮಧ್ವ ಸಂಪ್ರದಾಯ, ನಾವು ಆ ಲೈನ್ ಅಲ್ಲಿ ಬರ್ತೇವೆ. ಬ್ರಹ್ಮ ಅದರಲ್ಲಿ ಗುರು ಮಧ್ವಾಚಾರ್ಯ. ಸೆಕೆಂಡ್ ಇದು ಸ್ತ್ರೀ ಸಂಪ್ರದಾಯ, ಲಕ್ಷ್ಮೀ ಸಂಪ್ರದಾಯ, ಅದರಲ್ಲಿ ರಾಮಾನುಜಾಚಾರ್ಯ. ಮತ್ತೆ 3ನೇದು ರುದ್ರ ಸಂಪ್ರದಾಯ. ರುದ್ರ ಸಂಪ್ರದಾಯದಲ್ಲಿ
ವಿಷ್ಣು ಸ್ವಾಮಿ, ಅದು ಗುಜರಾತ್ ಅಲ್ಲಿ ಉಂಟು. ಮತ್ತೆ 4ನೇದು ಕುಮಾರ ಸಂಪ್ರದಾಯ. ಕುಮಾರ ಸಂಪ್ರದಾಯದಲ್ಲಿ ನಿಂಬಾರ್ಕ ಆಚಾರ್ಯ, ಅದು ರಾಜಸ್ಥಾನಲ್ಲಿ ಉಂಟು. ಹಾಗಾಗಿ ಈ 4 ಸಂಪ್ರದಾಯದಿಂದ ಎಲ್ಲಿ ಕೂಡ ನೀವು ಗುರುವನ್ನು ಹುಡುಕ್ಬಹುದು. ಆದ್ರೆ ಇದು ಅಲ್ಲದೆ ಇದು ಎಂತಾಗಿದೆ ಅಂದ್ರೆ ಭಾರತದಲ್ಲಿ 1000 ಸಂಸ್ಥೆಗಳುಂಟು. ಸೋ ಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆ ಅಂತ ಆಚಾರ್ಯ ಹೇಳ್ತಾರೆ. ಸೋ ಕಾಲ್ಡ್ ಅಂದ್ರೆ ಅದು ಆಕ್ಚುಲಿ ಅಲ್ಲ. ಏಕೆಂದ್ರೆ ಈಗ ನೀವೊಂದು ಕಟ್ಟಿಗೆ ಬೆಂಕಿ ಹಾಕಿದಾಗ ಫಸ್ಟಿಗೆ ಅದರಲ್ಲಿ ಸ್ಮೋಕ್ ಬರ್ತದೆ, ಹೊಗೆ ಬರ್ತದೆ. ಈ ಎಲ್ಲ ಸಂಸ್ಥೆಗಳು ಭಾರತದಲ್ಲಿ 1000 ಸಂಸ್ಥೆಗಳನ್ನ ಹೆಸರು ಹೇಳುವುದಿಲ್ಲ, ಅದೆಲ್ಲ ಹೊಗೆ ಇದ್ದಾಗೆ. ಸ್ವಲ್ಪ ಬೆನಿಫಿಟ್ ಉಂಟು, ಆದ್ರೆ ಅದ್ರಲ್ಲಿ ನಿಮ್ಗೆ ಬೆಂಕಿ ಬರ್ಬೇಕು. ಅದು ಬೆಂಕಿ ನಿಜವಾದ ಸಂಪ್ರದಾಯದಿಂದ ಬರಬೇಕು. ಹಾಗಾಗಿ ಈ 4 ಸಂಪ್ರದಾಯದಿಂದ ನೀವು ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ಆದ್ರೆ ಇದು ಸಂಪ್ರದಾಯ ಅಲ್ಲದೆ ನೀವು ಗುರುವನ್ನು ಚೂಸ್ ಮಾಡಿದ್ರೆ ಅದು ವೇಸ್ಟ್. ಗೊತ್ತಾಯ್ತು ಸರ್? ಆಯ್ತಾಯ್ತು ಸರ್. ನಮಸ್ತೆ ಪ್ರಭುಗಳೇ. ನಮಸ್ತೆ. ಹೆಸರು ಹೇಳಿ ಸರ್ ನಿಮ್ದು? ನಾನ್ ಶ್ಯಾಮ್ ಪ್ರಶಾಂತ್ ಅಂತ. ನಮಸ್ತೆ. ನೀವೀಗ 4 ಸಂಪ್ರದಾಯ ಹೇಳಿದ್ರಿ, ಹಾಗಿದ್ರೆ ವಾಟ್ ಅಬೌಟ್ ಶಂಕರಾಚಾರ್ಯ ಪೀಠ? ನೋಡಿ, ಶಂಕರಾಚಾರ್ಯ ನಿಮ್ಗೆ ಇದರ ಬಗ್ಗೆ ಕೂಡ ಹೇಳ್ತೇನೆ, ಒಂದ್ ನಿಮಿಷ. ಹೇಗೆಂದ್ರೆ ನೋಡಿ, ನಾವು ಬುದ್ಧನನ್ನು ಆಕ್ಸೆಪ್ಟ್ ಮಾಡ್ತೇವೆ. ಏಕೆಂದ್ರೆ ಬುದ್ಧ ಫಸ್ಟ್ ಗೆ ಬಂದದ್ದು, ಬುದ್ಧ ಇನ್ಕಾರ್ನೇಷನ್. ಆದ್ರೆ ಬುದ್ಧನ ಫಿಲಾಸಫಿ ನಾವು ಆಕ್ಸೆಪ್ಟ್ ಮಾಡೋದಿಲ್ಲ, ಬುದ್ಧನನ್ನು ಆಕ್ಸೆಪ್ಟ್ ಮಾಡ್ತೇವೆ. ಬುದ್ಧ ಎಂತಂದ್ರೆ ಆ ಟೈಮಲ್ಲಿ ನೋಡಿ, ಯಾವಾಗ ಟೈಮಿಗೆ ನಮ್ಮ ಇಲ್ಲಿ ಒಂದು ನಿಮ್ದು ಊರೆಲ್ಲಿ ಸರ್? ನಿಮ್ದು ಪುತ್ತೂರ. ನಿಮ್ಗೆ ಕಾಲಕ್ಕೆ ತಕ್ಕ ಕೋಲ ಅಂತ ಗೊತ್ತುಂಟಾ? ಹೌದು. ಕಾಲಕ್ಕೆ ತಕ್ಕ ನೋಡಿ ಎಂತ ಆಯ್ತಂದ್ರೆ ಬುದ್ಧ ಬಂದದ ಅಂತಂದ್ರೆ ಎಲ್ಲ ದೇವರದ ಪ್ಲಾನ್. ಯಾಕಂದ್ರೆ ಬುದ್ಧ ಕೃಷ್ಣನ ಇನ್ಕಾರ್ನೇಷನ್. ಬುದ್ಧ ಬರುವಾಗ ವೇದಗಳನ್ನ ಬದಿಗಿಡಿ, ಯಾಕಂದ್ರೆ ಎಲ್ಲರೂ ಮಾಂಸಾಹಾರ ತಿಂತ ಇದ್ರು. ಹಾಗಾಗಿ ನಿಂದಸಿ ವೇದಗಳನ್ನು ಬದಿಗಿಡು ಅಂತ ಹೇಳಿದ್ರು. ಮತ್ತೆ ಅವರೆಂತ ಮಾಡಿದ ಅಂದ್ರೆ ವೇದಗಳನ್ನು ಬದಿಗಿಟ್ಟು ಅವರು ಎಂತ ಹೇಳುದು, ಶೂನ್ಯವಾದಿ ಅಂತ ಹೇಳಿದ್ರು. ಮತ್ತೆ ನೆಕ್ಸ್ಟ್ ಗೆ ಎಂತ ಮಾಡಿದ ಅಂದ್ರೆ ಶಂಕರಾಚಾರ್ಯ ಬಂದ್ರು. ಶಂಕರಾಚಾರ್ಯ ಶಿವ. ನಾವು ಶಂಕರಾಚಾರ್ಯರನ್ನು ರೆಸ್ಪೆಕ್ಟ್ ಮಾಡ್ತೇವೆ, ಆದ್ರೆ ಅವರ ಫಿಲಾಸಫಿನ ರೆಸ್ಪೆಕ್ಟ್ ಮಾಡೋದಿಲ್ಲ. ಶಂಕರಾಚಾರ್ಯ ಎಂತ ಮಾಡಿದ ಅಂದ್ರೆ ಅದ್ವೈತ ಫಿಲಾಸಫಿ. ಎಂತಂದ್ರೆ ವಾಪಸ್ ವೇದವನ್ನು ತಂದದ್ದು, ವಾಪಸ್ಸನ್ನು ವೇದ ತಂದದ್ದು. ನಾವು ಮತ್ತೆ ದೇವರು ಒಂದೇ ಅಂತ ಹೇಳಿದ್ರು, ಗೊತ್ತಾಯ್ತಾ? ಆದ್ರೆ ನಾವು ಮತ್ತೆ ದೇವರು ಒಂದಾಗ್ಲಿಕ್ಕೆ ಆಗುದಿಲ್ಲ. ಆಚಾರ್ಯ ಹೇಳ್ತಾರೆ, ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಸ್ಪೆಲ್ಲಿಂಗ್ ಅಲ್ಲಿ DOG ಉಂಟು, ಗೊತ್ತಾಯ್ತಾ? ಆದ್ರೆ ದೇವರು ದೇವರೇ, ನಾಯಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಶಂಕರಾಚಾರ್ಯನ ಆಕ್ಸೆಪ್ಟ್ ಮಾಡ್ತೇವೆ. ಯಾಕಂದ್ರೆ ನಾವು ಭಾಗವತಮಲ್ಲಿ ಓದ್ತೇವೆ, ಭಾಗವತಮಲ್ಲಿ ವೈಷ್ಣವನಾಮ್ ಯಥಾ ಶಂಭು ಅಂದ್ರೆ ಶಿವನ ಇನ್ಕಾರ್ನೇಷನ್ ಶಂಕರಾಚಾರ್ಯ. ಹಾಗಾಗಿ ಅವರನ್ನು ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಆದ್ರೆ ಅವರ ಫಿಲಾಸಫಿ ಇದು ಮಾಡುದಿಲ್ಲ. ನೆಕ್ಸ್ಟ್ ಬಂದದ್ದು ಮಧ್ವಾಚಾರ್ಯ. ಮಧ್ವಾಚಾರ್ಯ ಎಂತ ಮಾಡಿದ ಅಂದ್ರೆ ನಾವು ಬೇರೆ ದೇವರು ಬೇರೆ. ಅವರು ಮತ್ತೆ ಅದನ್ನು, ಯಾಕಂದ್ರೆ ಫಸ್ಟಿಗೆ ಮಧ್ವಾಚಾರ್ಯ ಬರ್ತಿದ್ರೆ ಅವ್ರು ಆಗ್ತಿಲ್ಲ, ಯಾಕಂದ್ರೆ ಎಲ್ಲರೂ ಮಾಂಸಾಹಾರಿ ತಿಂತ ಇದ್ರು. ಮತ್ತೆ ಆ ಮಾಂಸವನ್ನು ತಿನ್ಲಿಕ್ಕೋಸ್ಕರ ಬುದ್ಧ ಬಂದ್ರು. ಮತ್ತೆ ವೇದವನ್ನು ಇದು ಮಾಡ್ಲಿಕ್ಕೆ ಶಂಕರಾಚಾರ್ಯ ಬಂದ್ರು. ಮತ್ತೆ ಮಧ್ವಾಚಾರ್ಯ ಬಂದ್ರು. ಹೀಗೆ ಲೈನ್ ಅಲ್ಲಿ ಬಂದ್ರು. ಗೊತ್ತಾಯ್ತು ಸರ್? ಕ್ಲಿಯರ್ ಆಯ್ತಾ ನಿಮ್ಗೆ? ಇನ್ನೂ ಇಲ್ಲ ಸರ್, ಯಾಕಂದ್ರೆ ಶಂಕರಾಚಾರ್ಯ ಪೀಠವನ್ನು ಎಲ್ಲರೂ ಜಗದ್ಗುರು ಅಂತ ಹೇಳ್ತಾ ಇದಾರಲ್ವಾ, ಅದಕ್ಕೆ ನಾನು ಈ ಕ್ವಶನ್ ಕೇಳಿದೆ. ಅಲ್ಲ, ಕ್ವಶನ್ ಅಂದ್ರೆ ಇದು ಆಕ್ಚುಲಿ ಶಾಸ್ತ್ರದಲ್ಲಿ ಹೀಗೆ ಉಂಟು. ನಾವು ಮತ್ತೆ ಶಂಕರಾಚಾರ್ಯ ಕೂಡ ಹೇಳಿದ್ದು ಭಜ ಗೋವಿಂದಂ, ಗೊತ್ತಾಯ್ತಾ? ಯಾಕಂದ್ರೆ ಶಿವ ಯಾವಾಗಲೂ ರಾಮ್ 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 ರಾಮ ಹೇಳುದು, ಗೊತ್ತಾಯ್ತಾ? ಆದ್ರೆ ಇದು ದೇವರೆಲ್ಲ ಪ್ಲಾನ್ ಎಂತಂದ್ರೆ ಯಾವ ಟೈಮ್ಗೆ ಯಾರ್ಯಾರನ್ನು ಕಳಿಸ್ಬೇಕು ಹಾಗೆ ಮಾಡಿದ್ದಾರೆ, ದೇವರು ವ್ಯವಸ್ಥೆ ಮಾಡಿದ್ದಾರೆ. ಈಗ ನಿಮ್ದು ಹೇಗೆಂದ್ರೆ ಈಗ ಫಸ್ಟ್ ಚಾಪ್ಟರ್ ಹೇಗೆಂದ್ರೆ, ಈಗ ನೀವು ಗಿಡವನ್ನು ನಟ್ಟಿದ ಕೂಡಲೇ ನಿಮ್ಗೆ ಫಲ ಬರುವುದಿಲ್ಲ, ಅದು ಸ್ವಲ್ಪ ದೊಡ್ಡದಾಗ್ಬೇಕು ಮತ್ತೆ ಫಲ ಬರುದು. ಈಗ ನೀವು 18 ಅಧ್ಯಾಯ ಆದ ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಅಲ್ಲ ಕರೆಕ್ಟ್. ಈಗ ನೀವು ಗುರುಗಳನ್ನು ಯಾರನ್ನು ಗುರುವಾಗಿ ಸ್ವೀಕರಿಸಬೇಕು ಅನ್ನೋ ಕ್ವಶನ್ಗೆ ನೀವೀಗ ಹಾಗೆ ಹೇಳಿದ್ದಕ್ಕೆ ನಾನು ಕೇಳಿದ್ದು. ಹೌದು, 4 ಸಂಪ್ರದಾಯ. ಯಾಕಂದ್ರೆ ನೀವು ಬೇರೆ ಇದು ಮಾಡಿದ್ರೆ ಎಂತ ಆಗ್ತದೆ ಅಂದ್ರೆ ಡಿವಿಯೇಟ್ ಆಗ್ತೀರಿ. ಎಂತಂದ್ರೆ ನೋಡಿ, ದೇವರು ನಿಮಗೆ ಭಗವದ್ಗೀತೆ ನಾವು ಯಾಕೆ ಹೇಳ್ಬೇಕಂದ್ರೆ ನಾವು ಯಾರು, ದೇವರು ಯಾರು, ಇದು ಕನೆಕ್ಷನ್ ಗೊತ್ತಾಗ್ಬೇಕು, ಗೊತ್ತಾಯ್ತಾ? ಯಾಕಂದ್ರೆ ನಾವು ಅಣು, ಕೃಷ್ಣ ವಿಭು, ಗೊತ್ತಾಯ್ತಾ? ಇದು ನಿಮಗೆ ಡೀಟೇಲ್ ಆಗಿ ಭಗವದ್ಗೀತೆ ನೀವು ಕಲಿತಾ ನಿಮ್ಗೆ ಎಲ್ಲವೂ ಅರ್ಥ ಆಗ್ತದೆ. ಹಾಗಾಗಿ ಈಗ ನಿಮ್ಗೆ ನಾನು ಮೇಲ್ನೋಟಕ್ಕೆ ಹೇಳಿದ್ದೇನೆ, ಮತ್ತೆ ನಾನು ಲೇಟರ್ ಇದನ್ನು ಹೇಳ್ತೇನೆ, ಲೇಟರ್ ಆಗಿ ನಿಮ್ಗೆ ಹೇಳ್ತೇನೆ, ಆಗ ನಿಮ್ಗೆ ತಿಳಿಸುತ್ತೆ. ಸರಿ, ಓಕೆ. ಧನ್ಯವಾದ ಪ್ರಶಾಂತ್ ಅವರೇ, ತುಂಬಾ ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ. ಭಗವದ್ಗೀತೆ ಮತ್ತು ಭಾಗವತದ ನಡುವೆ ವ್ಯತ್ಯಾಸ ಹೇಳಿ. ಒಳ್ಳೆ ಪ್ರಶ್ನೆ.
ನಿಮ್ಮ ಹೆಸರು ಎಂತ ಮಾತಾಜಿ? ಭುವನೇಶ್ವರಿಯಾ? ಹಾ, ಭುವನೇಶ್ವರಿ. ಹಾ, ತುಂಬಾ ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಭಗವದ್ಗೀತೆ ಕೃಷ್ಣ ಹೇಳುವುದು ಈಗ ಎಂತಂದ್ರೆ, ಮಾತಾಜಿ ನಿಮ್ಗೆ ಮಕ್ಕಳಿದ್ದಾರಾ ಮಾತಾಜಿ? ಏನ್ ಹೇಳಿ? ನಿಮ್ಗೆ ಮಕ್ಕಳಿದ್ದಾರಾ? ಹಾ, ಇದ್ದಾರೆ. ಮಕ್ಕಳಿದ್ದಾರೆ. ಓಕೆ. ಈಗ ಎಂತ ಆಗ್ತದೆ ಅಂದ್ರೆ, ಈಗ ನೀವು ಮತ್ತೆ ನಿಮ್ಮ ಮಕ್ಕಳು ನೀವು ಹೊರಗೆ ಹೋಗಿರ್ತೀರಿ. ಆಗ ಎಂತ ಆಗ್ತದೆ ಅಂದ್ರೆ, ಯಾರಾದ್ರೂ ಬರ್ತಾರೆ, ಬಂದು ನಿಮ್ಮ ಗಂಡನ ಬಗ್ಗೆ ಕೇಳ್ತಾರೆ. ಆ ಗಂಡ ಮಾತ್ರ ಒಬ್ಬನೇ ಇರೋದು. ಗಂಡನ ಬಗ್ಗೆ ಕೇಳುವಾಗ ಗಂಡ ಜಾಸ್ತಿ ಹೇಳುವುದಿಲ್ಲ ಅವರ ಬಗ್ಗೆ, ಅವರು ಸ್ವಲ್ಪ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ದಿವಸ ಎಂತ ಗಂಡ ಇರುವುದಿಲ್ಲ, ಅದೇ ಜನ ಬರ್ತಾರೆ ವಾಪಸ್. ಆಗ ನಿಮ್ಮ ಹತ್ರ ಕೇಳ್ತಾರೆ. ಆಗ ನೀವು ಹೊಗಳ್ತೀರಿ ತುಂಬಾ, ಗೊತ್ತಾಯ್ತಾ? ಭಾಗವತಂ ಹಾಗೆ, ಭಾಗವತಂ ಕೃಷ್ಣನ ಬಗ್ಗೆ ಹೊಗಳುದು, ಭಗವದ್ಗೀತೆ ಕೃಷ್ಣ ಹೇಳಿದು, ಗೊತ್ತಾಯ್ತಾ ಮಾತಾಜಿ? ಆಯ್ತು, ಅರ್ಥ ಆಯ್ತು. ಕ್ಲಿಯರ್ ಆಯ್ತಾ? ಭಾಗವತ ಕೃಷ್ಣನ ಬಗ್ಗೆ ಎಲ್ಲ ಶುದ್ಧ ಭಕ್ತರು, ಮಹಾಜನರಿದ್ದಾರೆ, ಅವರು ಹೊಗಳುದು. ಧನ್ಯವಾದಗಳು. ಧನ್ಯವಾದ, ಧನ್ಯವಾದ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾಗ್ಯಶ್ರೀ ಅಂತ. ಹೇಳಿ ಮಾತಾಜಿ. ಭಾಗ್ಯಶ್ರೀ ಮಾತಾಜಿ ಹೇಳಿ ಮಾತಾಜಿ. ಭಾಗ್ಯಶ್ರೀ ಮಾತಾಜಿ, ಭಾಗ್ಯಶ್ರೀ ಮಾತಾಜಿ ಹೇಳಿ. ಹರೇ ಕೃಷ್ಣ. ಭಾಗ್ಯಶ್ರೀ ಮಾತಾಜಿ ಹೇಳಿ ಪ್ರಶ್ನೆ ಅಂತ. ಹರೇ ಕೃಷ್ಣ. ಭಾಗ್ಯಶ್ರೀ ಹೇಳಿ ಮಾತಾಜಿ. ಮಹೋದಯ, ಮೊದಲನೇ ನಮ್ಮ ಇವರು ಶಂಕರಾಚಾರ್ಯರು ಆದಿಗುರುಗಳು, ಅವರು ಫಸ್ಟ್ ಭಗವದ್ಗೀತೆ ಭಾಷ್ಯ ಬರ್ದವ್ರೆ. ಅವರು ಭಗವದ್ಗೀತೆಗೆ ಭಾಷ್ಯ ಬರ್ದವ್ರೆ ಶಂಕರಾಚಾರ್ಯರು, ಆದಿಗುರು. ಇಷ್ಟೊಂದೆಲ್ಲ ಇತ್ತು ನಮ್ಮ ಇಂಡಿಯಾದಲ್ಲಿ, ಅದೆಲ್ಲ ಹೋಗ್ಲಾಡ್ಸಿ ಅವ್ರು ಇದೆಲ್ಲರಿಗೂ. ಅದೇ ನಾನು ಹೇಳಿದಲ್ಲ, ವೇದವನ್ನು ವಾಪಸ್ ತಂದವರೇ. ನೀವು ಒಪ್ಕೊಳ್ಳಲ್ಲ ಅಂದ್ರೆ ಅದ ಹೆಂಗೆ ಸರ್? ಅಲ್ಲಲ್ಲ, ನೀವು ಅದನ್ನ ಒಪ್ಕೊಳ್ಳಲ್ಲ ಅಂದ್ರೆ ಹೆಂಗೆ? ನಾವು ನಮ್ಮ ಗುರುಗಳು ಹೇಳಿರೋದು ಆತ್ಮ ಪರಮಾತ್ಮ ಎರಡು ಒಂದೇ, ಆತ್ಮ ಪರಮಾತ್ಮ ಎರಡು ಒಂದೇ ಆಗಿ ನೋಡಿ ಅಂತ ಹೇಳೋದು. ಇಲ್ಲ ಇಲ್ಲ, ಒಂದೇ ಆಗ್ಲಿಕ್ಕೆ ಅಲ್ವಾ? ಅವ್ರ ಸಿದ್ಧಾಂತ ಅದೇನೆ. ಅದಕ್ಕೇನೆ ಎಲ್ಲಾರು ಅದೇ ತರ ಹೋಗಿ ಅಂತ ಹೇಳೋದು. ಈ ತರ ಜಗಳ ಆಡೋದು ಈ ತರ ಎಲ್ಲ ಹೋಗುತ್ತೆ ಮಾಡುತ್ತೆ ಅಂತಾನೆ ಅವ್ರು ಹೇಳೋದು. ಆತ್ಮ ಮತ್ತೆ ಪರಮಾತ್ಮ ಬೇರೆ. ಶಂಕರಾಚಾರ್ಯರೇ ಹಂಗ ಹೇಳೋದು. ಹೌದು ನೋಡಿ, ವೇದವನ್ನು ವಾಪಸ್ ತಂದ ಶಂಕರಾಚಾರ್ಯ, ನಾನು ಒಪ್ತೇನೆ. ವೇದವನ್ನು ಬುದ್ಧ ಬಂದು ಎಂತ ಮಾಡಿದ ಅಂದ್ರೆ ಅದನ್ನು ಬದಿಗೆ ಇಟ್ಟಿದ್ರು, ಮತ್ತೆ ಶಂಕರಾಚಾರ್ಯ ಅದನ್ನು ವಾಪಸ್ ತಂದದ್ದು ವೇದವನ್ನು. ಅದು ಕರೆಕ್ಟ್, 100% ಕರೆಕ್ಟ್. ಅಂದ್ರೆ ಬುದ್ಧನ ನಾವು ಕೆಲವ್ರು ಒಪ್ಕೊಳ್ಳಲ್ಲ ಸರ್. ಬುದ್ಧ ಇಂಕರ್ ದೇವ ವಿಷ್ಣು ಅವತಾರ ಅಂತ ಒಪ್ಕೊಳ್ಳಲ್ಲ. ನಾವು ಒಪ್ಕೊಳ್ತೇವೆ, ಕೆಲವ್ರು ಒಪ್ಕೊಳ್ಳಲ್ಲ. ಭಾಗವತಮಲ್ಲಿ ಶಂಕರಾಚಾರ್ಯ ಕೂಡ ಇದ್ದಾರೆ, ಬುದ್ಧ ಕೂಡ ಇದ್ದಾನೆ, ಎಲ್ಲರಿದ್ದಾರೆ. ಹಾಗಾಗಿ ನಾವು ಒಪ್ಪಿಕೊಳ್ತೇವೆ ಎಲ್ಲವನ್ನು. ಕೆಲವ್ರು ಒಪ್ಕೊಳ್ಳಲ್ಲ ಸರ್ ಇದು. ಅಲ್ಲಲ್ಲ, ಕೆಲವರು ಅಲ್ಲ, ನಾವು ಒಪ್ಕೊಳ್ಳಲ್ಲ. ಅಲ್ಲ ಮಾತಾಜಿ, ಎಂತಂದ್ರೆ ನಮ್ಗೆ ಕೆಲವರು ಬೇಕಿಲ್ಲ. ನಮ್ಗೆ ಎಂತಂದ್ರೆ ಭಾಗವತಂ ಯಾರು ಓದ್ತಾರೆ ಅವರು ಒಪ್ಕೊಳ್ತಾರೆ. ಹಾಗಾಗಿ ಭಾಗವತಂ ಅಲ್ಲಿ ಅದು ಉಂಟು. ನಾವು ಬುದ್ಧನ ಇನ್ಕಾರ್ನೇಷನ್ ಹಾಗೆ ನಾವು ಒಪ್ಪಿಕೊಳ್ತೇವೆ ಬುದ್ಧನ ಬಗ್ಗೆ. ಅದೇ ಕೆಲವರು ಒಪ್ಕೊಳ್ಳಲ್ಲ ಸರ್. ಅದು ನಾನು ಕೇಳಿದೀನಿ. ಆಗ್ಲಿಕ್ಕೆ ಆಗಿಲ್ಲ ಮಾತಾಜಿ, ನಾವು ಕೆಲವರ ಬಗ್ಗೆ ನಾನು ಕೆಲವೊಂದು ಇದೆಲ್ಲ ಕೇಳ್ತಾ ಇರ್ತೀನಿ, ಅದು ಹೇಳಿದ್ದಾರೆ ಒಪ್ಕೊಳ್ಳಲ್ಲ ಅಂತ. ಅಲ್ಲ ಮಾತಾಜಿ, ನಿಮ್ ಕೇಳಿ, ನಾವು ಕೆಲವರ ಬಗ್ಗೆ ಹೋಗುದಿಲ್ಲ. ನಾವು ಮಹಾಜನರು, 12 ಮಹಾಜನರು ಇದ್ದಾರೆ. ಮಹಾಜನರು ಅದರಲ್ಲಿ ಭಾಗವತಮಲ್ಲಿ ಹೇಳಿದ್ದಾರೆ ಬುದ್ಧನ ಬಗ್ಗೆ ಮತ್ತು ಶಂಕರಾಚಾರ್ಯ ಬಗ್ಗೆ. ಶಂಕರಾಚಾರ್ಯ ಶಿವ ಹಿಮ್ಸೆಲ್ಫ್, ಶಿವನ ಇನ್ಕಾರ್ನೇಷನ್, ಮತ್ತೆ ಬುದ್ಧ ಕೃಷ್ಣನ ಇನ್ಕಾರ್ನೇಷನ್. ಇದೆಲ್ಲ ಶಿವನ ಒಂದು ಅವತಾರನೇ, ಶಿವನ ಅವತಾರನೇ ಅವ್ರು ಬಂದಿದ್ದು. ಹೌದು, ಶಂಕರಾಚಾರ್ಯ ಶಿವನ ಅವತಾರ. ಶಿವ ಬೇರೆ ಅಲ್ಲ, ಶಂಕರಾಚಾರ್ಯ ಬೇರೆ. ಶಿವನ ಅವತಾರನೇ ಅವರು. ಹೌದೌದು, ನಾವು ಇದನ್ನು ಹೌದು ಸರ್, ಭಾಗವತಮಲ್ಲಿ ಇದು ಉಂಟು, ನಾವು ಅದನ್ನು ಓದ್ತೇವೆ ಡೈಲಿ. ಆದ್ರೆ ಒಂದು ಚಾಪ್ಟರ್ ಅಲ್ಲಿ ಪೂರ್ತಿ ಶಿವನ ಶಿವ ಎಂತ ಮಾಡ್ತಾನೆ ಅಂದ್ರೆ ಕೃಷ್ಣನನ್ನು ಗ್ಲೋರಿಫೈ ಮಾಡ್ತಾನೆ ಶಂಕರಾಚಾರ್ಯರು. ಅದೆಲ್ಲ ಭಾಗವತಮಲ್ಲಿ ಉಂಟು, ನಾವು ಅದನ್ನು ಓದ್ತೇವೆ ಭಾಗವತ. ಹಾಗೆ ನಾವು ತುಂಬಾ ರೆಸ್ಪೆಕ್ಟ್ ಕೊಡ್ತೇವೆ. ಅಂದ್ರೆ ಎಂತ ಹೇಳುದು ಅಂದ್ರೆ, ನಾವು ನೋಡಿ ಎಲ್ಲಾ ಜೀವಿಗಳಿಗೆ ನಾವು ಸೇಮ್ ರೆಸ್ಪೆಕ್ಟ್ ಕೊಡ್ತೇವೆ. ಯಾಕಂದ್ರೆ ಎಲ್ಲಾ ಜೀವಿಗೂ ಪರಮಾತ್ಮನ ಅಂಶ. ನಾವು ಯಾರನ್ನು ಎಂತ ಹೇಳುದು ಇದು ಹಾಗೆ ಮಾಡುದಿಲ್ಲ, ಎಲ್ಲರಿಗೂ ನಾವು ಒಂದು ರೆಸ್ಪೆಕ್ಟ್ ಉಂಟು. ಅದನ್ನೇ ಅವ್ರು ಹೇಳಿರೋದು. ಅವ್ರನ್ನೇ ಭಗವಂತನ್ ಎಲ್ಲ ಜೀವಿಗಳಲ್ಲೂ ಭಗವಂತನ್ ಕಾಣಿ ಅಂತಾನೆ ಹೇಳಿರೋದು ಶಂಕರಾಚಾರ್ಯರು. ಮಾತ್ರ ಭಗವಂತನ ಕಾಣಿ, ಆತ್ಮ ಪಕ್ಷಿಗಳೆಲ್ಲ ಅವನ ಕಾಣಿ, ಅವನನ್ನ ಕಾಣಿ. ನೀವು ನಿಮ್ಮಲ್ಲೂ ನಾ ದೇವ್ರನ್ನ ಕಾಣ್ಬೇಕು. ಹೌದೌದು, ಎಲ್ಲರನ್ನು ಕಾಣ್ಬೇಕು. ಆತ್ಮ ಬೇರೆ, ಎಲ್ಲರೂ ದೇವ್ರನ್ನ ಕಾಣ್ಬೇಕು ಅಂತಾನೆ ಹೇಳಿರೋದು ಸರ್. ಅಲ್ಲ, ದೇವರನ್ನ ಕಾಣ್ಬೇಕು ಮಾತ್ರ. ಈಗ ನಾ ಸ್ಥಿತಿಯಲ್ಲಿ ಇಲ್ಲ. ಹೌದು ಹೌದು, ಅದಕ್ಕೆ ಇದಾಗುತ್ತೆ. ಅವೆರಡು ಒಂದೇ ಅಲ್ಲ, ಅದಕ್ಕೆ ಅದ್ವೈತ ಹೇಳಿರೋದು ಅದೇನೆ.
ಹೌದು ಎಂತಂದ್ರೆ ನಮ್ಮ ಆತ್ಮ ಹೋಗಿ ಪರಮಾತ್ಮನಲ್ಲಿ ಸೇರ್ಕೊಳ್ಳುತ್ತೆ, ಅವನೇ ಇದಾಗ್ತಾನೆ ಅಂತಾನೆ ಹೇಳಿರೋದು. ಎಂತಂದ್ರೆ ಈಗ ದೇವರನ್ನು ಕಾಣುವ ಸ್ಥಿತಿಯಲ್ಲಿ ಇಲ್ಲ ನಾವು, ಅದು ಕ್ರಮೇಣ ಆಗ್ತದೆ. ನಾವು ಭಕ್ತಿಯಲ್ಲಿ ಅದೇನೆ ಅದನ್ನ ಕಾಣಿ ಅಂತಾನೆ ಇವಾಗ ಇದನ್ನು ಹೇಳ್ತಾರೆ. ಹೌದು ಸರ್, ಧನ್ಯವಾದ ಸರ್, ಧನ್ಯವಾದ. ಧನ್ಯವಾದ. ಹೇಳಿ ಸರ್, ನಮಸ್ತೆ. ಹರೇ ಕೃಷ್ಣ, ಯಾವ್ದು ಪ್ರಶ್ನೆ ಉಂಟಾ? ಹಲೋ ಹಲೋ ಹೇಳಿ ಮಾತಾಜಿ ಹೇಳಿ. ಇವರು ಆ ಪುಸ್ತಕ ಬರೆದ ಗುರುಜಿ ಯಾವ ಟೈಮ್ ನಲ್ಲಿ ಇದ್ದದ್ದು? 19th ಸೆಂಚುರಿ? ಅವರು 1896 ಇಂದ 1977. ಓಕೆ, ಥ್ಯಾಂಕ್ ಯು. ನಾನು ಅಮೆರಿಕದಿಂದ ಮಾತಾಡೋದು, ಬಾಸ್ಟನ್ ಇಂದ. ಇಲ್ಲಿಂದ? ಅಮೆರಿಕದ ಬಾಸ್ಟನ್ ನಿಂದ. ನೋಡಿ, ಕಾಣ್ತದ ಇವರೇ? 1 minute. ಓಕೆ ಓಕೆ, ಕಾಣ್ತದಲ್ಲ ಇವರೇ? ಹೌದು ಹೌದು ಹೌದು. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಬೇರೆ ಯಾರ್ದು ಪ್ರಶ್ನೆ ಉಂಟಾ? ನನ್ನ ಹೆಸರು ನಿಷ್ಕಲ್ ಅಂತ. ಗುರುಜಿ ನಮಸ್ತೆ. ನಮಸ್ತೆ ನಮಸ್ತೆ. ಗುರುಜಿ, ಗುರುಜಿ ಶ್ಲೋಕಗಳು ಹೇಳಿದ್ರಲ್ಲ ಚಪಾತಿ ಕಳಿಸ್ಬೋದಾ ನೀವು? ಓ ರೆಕಾರ್ಡಿಂಗ್ ಮಾಡ್ಲಿಲ್ಲ, ಅಯ್ಯೋ. ನೀವೊಂದು ಕೆಲಸ ಮಾಡಿ ಮಾತಾಜಿ, ನಾಳೆ ನೀವು ಸ್ಟಾರ್ಟಿಂಗ್ ಕ್ಲಾಸ್ ಆಗುವ ಮುಂಚೆ ನೀವೊಂದು ಹೇಳಿ ಮಾತಾಜಿ. ಅಯ್ಯೋ, ನಾನು ಇವತ್ತು ಮಾಡ್ಬೇಕಂದಿತ್ತು. ಒಂದು ನಿಮಿಷ. ಓಕೆ, ಆಟೋಮೆಟಿಕ್ ಆಗ್ತದೆ, ಆಟೋಮೆಟಿಕ್. ಓಕೆ, ಎಸ್, ಕಳಿಸ್ತೇನೆ. ಗುರುಜಿ, ಈಗ ಮೊದಲನೇ ಅಧ್ಯಾಯದಲ್ಲಿ ಎಲ್ಲಾ ಶ್ಲೋಕಗಳನ್ನು ಕಲಿಬೇಕಾ? ಇಲ್ಲ, ನಾ ಇಂಪಾರ್ಟೆಂಟ್ ಶ್ಲೋಕ ಮಾತ್ರ, ಒಂದು 4-5 ಶ್ಲೋಕ ಅಷ್ಟೇ. ಎರಡನೇ ಚಾಪ್ಟರ್ ಅಲ್ಲಿ ತುಂಬಾ ಶ್ಲೋಕ ಉಂಟು. ನೀವು ಬರೀ ಅದು ಹೇಳಿರೋ 5 ಶ್ಲೋಕ ಮಾತ್ರ ರೆಕಾರ್ಡ್ ಮಾಡಿ ಕಳಿಸ್ತೀರಾ? 5 ಶ್ಲೋಕ ನಾನು ಇದು ರೆಕಾರ್ಡಿಂಗ್ ಕಳಿಸ್ತೇನೆ. ರೆಕಾರ್ಡಿಂಗ್ ಕ್ಲಾಸ್ ಇದು ರೆಕಾರ್ಡಿಂಗ್. ಕಲೀಲಿಕ್ಕೆ ಈಸಿ ಆಗತ್ತೆ ಗುರುಜಿ, ನಮ್ಗೆ ಪ್ರೊನೌನ್ಸಿಯೇಷನ್ ಎಲ್ಲ ತಪ್ಪಾಗ್ಬಾರ್ದಲ್ವಾ, ಅದಕ್ಕೆ. ಅದು ಮಾಡ್ತಾ ಬರ್ತದೆ ಮಾತಾಜಿ, ಮಾಡ್ತಾ ಬರ್ತದೆ. ಅದು ಕೇಳ್ತಾ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ಸ್ ಮಾತಾಜಿ. ಗುರುಗಳೇ ನಮಸ್ತೆ. ನಮಸ್ತೆ ಮಾತಾಜಿ. ನಮ್ಗೆ ಹೇಳ್ತೀರಾ? ಯಾವ್ದು ಮಾತಾಜಿ? ನಿಮಿಷ. ಇಂಪಾರ್ಟೆಂಟ್ ಶ್ಲೋಕ ಅದು ನಂಬರ್ಸ್ ಹೇಳಿದ್ರೆ ಪ್ರತಿಯೊಂದು ಅಧ್ಯಾಯದಲ್ಲೂ ಅದನ್ನ ಬರ್ಕೋತೀವಿ. ಓಕೆ. ಈಗ ನಿಮಗೆ ಹೇಳ್ಕೊಳ್ಳೋದಿಕ್ಕೆ ಪ್ರತಿದಿನ ಅಭ್ಯಸಿಸ್ಲಿಕ್ಕೆ ಶ್ಲೋಕದ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಶ್ಲೋಕಸ್ ಬೇಕಿತ್ತು. ಓಕೆ, ಈಗ ನಿಮ್ಗೆ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತೇನೆ ನೋಡಿ. ಮೊದಲನೇ ಅಧ್ಯಾಯದಲ್ಲಿ 1.1, ಓಕೆ, ಮತ್ತೆ 1.15 ಮತ್ತೆ 16, ಸರ್ ಇಲ್ಲಿ 1.15 ಮತ್ತೆ 16, ಮತ್ತೆ 1.31, 1.31. ಎಸ್, 4 ಶ್ಲೋಕ ಇಂಪಾರ್ಟೆಂಟ್. ಓಕೆ, 4. ಬಹಳ ಥ್ಯಾಂಕ್ಸ್ ಗುರುಜಿ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಿಮ್ಮನ್ನ ನೋಡಿದ್ರೆ ಲೈಕ್ ತುಂಬಾ ತಿಳ್ಕೊಂಡಿದ್ದೀರಾ ವಿಷಯ ಅಂತ ಅನ್ಸ್ತಾ ಇದೆ. ನೋಡಿ, ನನ್ಗೆ ಏನ್ ಗೊತ್ತಿಲ್ಲ, ನಮ್ದು ಆಚಾರ್ಯರು ಅವರ ಪುಸ್ತಕವನ್ನು ನಾನು ಓದುದು, ಅವ್ರು ಹೇಳಿದನ್ನ ನಾನು ಎಂತ ಹೇಳುದಂದ್ರೆ, ಯಾರು ಏನ್ ಕ್ವಶನ್ಸ್ ಕೇಳ್ತಿದ್ರು ಟಕ್ಕ ಅಂತ ಆನ್ಸರ್ ಮಾಡ್ತಾ ಇದ್ದೀರಾ. ಅಂಡ್ ಮೋರ್ ಓವರ್ ಪೇಷನ್ಸ್ ಇಂದ ಆನ್ಸರ್ ಮಾಡ್ತಿದ್ದೀರಾ. ಬಹಳ ಖುಷಿ ಆಗ್ತಾ ಇದೆ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ಲಿಕ್ಕೆ ಕೂಡ. ಹಾಗೇನಿಲ್ಲ ಮಾತಾಜಿ, ನಮ್ದು ಆಚಾರ್ಯರು ಹೇಳಿದನ್ನ ನಾವು ರಿಪೀಟ್ ಮಾಡುದು, ಅವರ ಪುಸ್ತಕ ಓದುದು ಮತ್ತೆ ಅವ್ರು ಹೇಳಿದನ್ನೇ ರಿಪೀಟ್ ಮಾಡುದು ಅಷ್ಟೇ. ನಾನು, ನಮ್ ತಾಯಿ, ನಂದು ಎಳೆ ಪಾಪು, ಜಸ್ಟ್ ಮಂತ್ಸ್ ಬೇಬಿ ಎಲ್ಲಾರು ಕೇಳ್ತಾ ಇದ್ದೀವಿ ನಿಮ್ಮ ಧ್ವನಿಯನ್ನು. ನಿಮ್ಮ ಮಗು ಡ್ಯೂಟಿ ಆಗ್ತದೆ 100% ದೊಡ್ಡದಾಗುವಾಗ. ಸರ್, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ಧನ್ಯವಾದ. ಗುರುಜಿ, ವರುಣ್ ಮತ್ತೆ ಹೇಳಿ. ಇಸ್ಕಾನ್ ಡಿಸೈರ್ ಟ್ರೀ ಅಂತ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಸಿಗ್ತಾವಲ್ಲ, ಅದರಲ್ಲಿ ಭಗವದ್ಗೀತೆನೂ ಇದೆ. ಅದ್ರಲ್ಲಿ ನೋಡ್ಬೋದು ನಿಮ್ಗೆ. ಅದು ಇಸ್ಕಾನ್ ಐತಾ? ಇಸ್ಕಾನ್ ಡಿಸೈರ್ ಇಸ್ಕಾನ್ ಇದೆ ಅಷ್ಟು ಮಾತ್ರ. ಇದು ಮತ್ತೆ ನಮ್ಗೆ ಹೇಳಿ. ಭಗವದ್ಗೀತೆ ಪುಸ್ತಕಗಳು ಬೇಕು ಅಂದ್ರೆ ಎಲ್ಲಿಂದ ತಗೊಬಹುದು? ನೀವು ನನ್ಗೆ ಮೆಸೇಜ್ ಹಾಕಿದ್ರೆ ಅದು ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಕಳಿಸ್ಕೊಡ್ತೇನೆ. ಸರಿ ಗುರುಜಿ. ಸರಿ.
ಗ್ರೂಪ್ ಇದು ಅಡ್ಮಿನ್ ನಾನೇ. ಹಾ 95352953575244. ಸರಿ ಜಿ. ಎಸ್. ಸರ್ ಪ್ರಭುಗಳೇ ನಮಸ್ಕಾರ. ನಮಸ್ತೆ ಮಾತಾಜಿ. ಕಲ್ಯಾಣಿ ಹಲೋ. ನಮಸ್ತೆ. ನಮಸ್ತೆ ಸರ್ ಅದ 4 ಶ್ಲೋಕ ಗ್ರೂಪ್ ಅಲ್ಲಿ ಹಾಕ್ತೀರಾ ಸರ್? ಇದು ಝೂಮ್ ಆಪ್ ಆದ್ಮೇಲೆ, ಸೋ ದಟ್ ನಾವು ಗ್ರೂಪ್ ಅಲ್ಲಿ ದಿವಸ ನೋಡ್ಕೊಂಡು ಹೇಳ್ಕೋಬಹುದು. ಆಯ್ತು, ಹಾಕ್ತೇನೆ ಮಾತಾಜಿ, ಹಾಕ್ತೇನೆ. ಹಲೋ ಸರ್. ಹಲೋ ಸರ್. ನಮಸ್ತೆ. ಹಲೋ. ನಮಸ್ತೆ, ಕೇಳ್ತಾ ಉಂಟು ಸರ್. ಹಲೋ ಸರ್, ಇವತ್ತಿನ ಡೈಲಿ PDF ಗ್ರೂಪ್ ನಲ್ಲಿ ಸೆಂಡ್ ಮಾಡ್ತಿರಲ್ಲ ಸರ್? ವಿಡಿಯೋ ಮಾತ್ರ ಅದು ಎಡಿಟಿಂಗ್ ಮಾಡ್ಲಿಕ್ಕೆ ಉಂಟು ಸರ್. ಅದು ಎಡಿಟಿಂಗ್ ಗೆ ನಾಳೆ ಮಾಡ್ತೇನೆ. ನಾಳೆ ಎಡಿಟಿಂಗ್ ಮಾಡಿ ನಾಳೆ ಕಳಿಸ್ತೇನೆ. ವಿಡಿಯೋ ಆಯ್ತು ಸರ್, PDF ಒಂದು ಕಳಿಸ್ಬಿಡಿ ಸರ್ ಗ್ರೂಪ್ ಅಲ್ಲಿ. PDF ಈಗಲೇ ಕಳಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಹಲೋ. ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ, ಸಂತೋಷ್ ಅಂತ. ಸಂತೋಷ್. ನಮಸ್ತೆ ಸರ್. ನಮಸ್ತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಒಂದ್ ಪ್ರಶ್ನೆಗೆ. ಈ ಶಿವ ಮತ್ತೆ ಕೃಷ್ಣ ಬೇರೆ ಬೇರೆನಾ ಒಂದೇನಾ? ನೋಡಿ, ಒಳ್ಳೆ ಪ್ರಶ್ನೆ. ಹೇಗಂತಂದ್ರೆ ಹಾಲು ಕೃಷ್ಣ, ಮೊಸರು ಶಿವ, ಗೊತ್ತಾಯ್ತಾ? ಅದಕ್ಕೆ ಹೇಳ್ತೇನೆ, ಒಂದು ನಿಮಿಷ ಹೇಳ್ತೇನೆ. ಶ್ಲೋಕ ಉಂಟು, ನನಗೆ ಶ್ಲೋಕ ಹೇಳ್ತೇನೆ. ಧರ್ಮ ಸಂಹಿತ ನೋಡಿ ಹಂಗಾಯ್ತು. ಲಿರಿಕ್ಸ್ ಏನ್ ಹೇಳಿದ್ನಂದ್ರ ಮಮ್ಮಿಗೆ, ಸಪೋಸ್ ನೀ ರಾತ್ರಿ ಮಧ್ಯಾಹ್ನ ಬೆಳಿಗ್ಗೆ ದಯವಿಟ್ಟು ಆ ಕ್ವಶನ್ ಕೇಳೋರು ಬಿಟ್ಟು ಬಾಕಿ ಇರೋರು ಮ್ಯೂಟ್ ಅಲ್ಲಿ ಇಟ್ಟಿರಿ ದಯವಿಟ್ಟು. ಬೆಳಿಗ್ಗೆ ಹರೇ ಕೃಷ್ಣ, ದಯವಿಟ್ಟು ಎಲ್ಲ ಮ್ಯೂಟ್ ಮಾಡಿ. ಒಂದು ಬೌಲ್ ಇದಂತು ಫ್ರೂಟ್ಸ್, ಡೋಂಟ್ ಟೇಕ್ ಎನಿಥಿಂಗ್, ಫಸ್ಟ್ ಫ್ರೂಟ್ ಮುಗಿದು. ಮಧ್ಯಾಹ್ನ suppose if you are feeling hungry of 2 chapati, deed chapati salad ತಿನ್ಬಿಡಿ ಫಸ್ಟ್. deed chapati ಅಷ್ಟು salad, last ಅರ್ಧ ಚಪಾತಿ, just to satisfy yourself. ರಾತ್ರಿ 1 bowl juice, soup or milk before 7:30. ತುಂಬಾ ಸ್ಲೋ ಉಂಟು. ಓಕೆ, ಬಂತು ಒಂದು ನಿಮಿಷ ಹೇಳ್ತೇನೆ ನಿಮ್ಗೆ. ಸಂಭೂತ ಅದರ ಮೀನಿಂಗ್ ಕೂಡ ಉಂಟು. ಓಕೆ ನೋಡಿ, ಕ್ಷೀರಂ ಯಥಾ ದಧಿ ವಿಕಾರ ವಿಶೇಷ ಯೋಗ ಸಂಜಯತೆ ನಾಹಿ ತಥಾ ಪೃಥಕ್ ಅಸ್ತಿ ಹೇತು ಯಾ ಶಂಭುತಾಮಪಿ ತಥಾ ಸಮುಪೇತ್ ಕಾರ್ಯ ಗೋವಿಂದಮಾದಿ ಪುರುಷಂ ತಮಾಂ ಭಜಾಮಿ. ಇದು ಬ್ರಹ್ಮನ ಪ್ರೇಯರ್. ಎಲ್ಲ ಸಪ್ತ ಮಾಡಿದ ಸಲ ಇದ್ದಿದ್ದು. ಕೃಷ್ಣ, ಈಗ ಎಲ್ಲರನ್ನು, ಈಗ ಯಾರೆಲ್ಲ ಪ್ರಶ್ನೆ ಕೇಳ್ತಾರೆ ಅವ್ರು ಮಾತ್ರ ಅನ್ಮ್ಯೂಟ್. ಒಂದ್ ನಿಮಿಷ, ಎಲ್ಲರನ್ನು ಇದು ಮಾಡಿದೆ. ಈಗ ಎಸ್, ಯಾರ್ದೆಲ್ಲ ಪ್ರಶ್ನೆ ಉಂಟು ಅವರ ಅನ್ಮ್ಯೂಟ್ ಮಾಡಿ. ಓಕೆ, ಅಂದ್ರೆ ಕ್ಷೀರಂ ಯಥಾ ದಧಿ ಅದೇ ಹೇಳಿದಲ್ಲ, ಎಷ್ಟನೇ ಶ್ಲೋಕ? ಕ್ಷೀರಂ ಯಥಾ ದಧಿ ಮೀನಿಂಗ್ ಕೂಡ ಹೇಳ್ತೇನೆ. ನೋಡಿ, just as the milk is transformed into curd by the action of acids, but yet the effect of curd is neither same as nor different from its cause. Milk, so I adore the primal Lord Govinda, of whom the state of Shambhu is a transformation for the performance of the verb. ಅಂದ್ರೆ ಆ ಹಾಲು ಎಂತಾಗಿದೆ ಅಂದ್ರೆ ಮೊಸರಾಗಿದೆ. ಮೊಸರು ಶಿವ, ಗೊತ್ತಾಯ್ತಾ? ಹಾಲು ಕೃಷ್ಣ. ನಿಮ್ಗೆ ಎಂತಂದ್ರೆ ಹಾಲಿನಿಂದ ನೆಕ್ಸ್ಟ್ ನಿಮ್ಗೆ ಮೊಸರಿಂದ ನಿಮ್ಗೆ ಹಾಲು ಮಾಡ್ಲಿಕ್ಕೆ ಆಗುದಿಲ್ಲ, ಅದ್ ಹಾಲಿಂದ ನಿಮ್ಗೆ ಮೊಸರು ಮಾಡ್ಬೋದು. ಗೊತ್ತಾಯ್ತು ಸರ್? ಕ್ಲಿಯರ್ ಆಯ್ತಾ ನಿಮ್ದು ಪ್ರಶ್ನೆ? ಸರಿ ಸರ್, ಕ್ಲಿಯರ್ ಆಯ್ತು. ಇನ್ನೊಂದು ಪ್ರಶ್ನೆ, ಶಂಕರಾಚಾರ್ಯರು ಈಶ್ವರನ್ ಇನ್ಕಾರ್ನೇಷನ್ ಅಂದ್ರೆ ಇಂಡೈರೆಕ್ಟ್ಲಿ ಕೃಷ್ಣ ಇನ್ಕಾರ್ನೇಷನ್, ಹೌದಾ?
ಅಲ್ಲಲ್ಲ, ಅವರು ಶಿವನ ಇನ್ಕಾರ್ನೇಷನ್, ಕೃಷ್ಣನಲ್ಲ. ಶಿವ ಶಿವ ಅಲ್ಲ, ಬೇಸಿಕಲಿ ಕೃಷ್ಣ ಅಲ್ಲ, ಬೇಸಿಕಲ್ ಕೃಷ್ಣ ಅಲ್ಲ, ಆಲ್ ಕೃಷ್ಣ ಆಗುದಿಲ್ಲ. ಕೃಷ್ಣನೇ, ಶಿವ ಶಿವನೇ. ಇಲ್ಲಿ ಎಂತಂದ್ರೆ ಕೃಷ್ಣ ಹಾಲು, ಈ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳಿದ್ದು ಕೃಷ್ಣ ಹಾಲು ಮತ್ತೆ ಶಿವ ಕರ್ಡ್. ಗೊತ್ತಾಯ್ತಾ? ಕ್ಲಿಯರ್ ಆಗಿದೆ ನಿಮ್ಗೆ? ವಿಶ್ವರೂಪಂ ಅಂದ್ರೆ ಈಶ್ವರನು ಕೃಷ್ಣನು ಎಲ್ಲ ಒಂದೇ. ವಿಶ್ವರೂಪಂ ಅಲ್ಲಲ್ಲ, ನೋಡಿ ಎಂತಂದ್ರೆ ನಿಮ್ಗೆ ಹೇಗಂದ್ರೆ ಒಂದು ಕ್ಯಾಂಡಲ್ ಉಂಟು, ಆ ಕ್ಯಾಂಡಲ್ ಇಂದ ಎಂತ ಆಗ್ತದೆ ಅಂದ್ರೆ ಇನ್ನೊಂದು ಕ್ಯಾಂಡಲ್ ನೀವು ಹೊತ್ತಿಸಬಹುದು. ಆದ್ರೆ ಫಸ್ಟ್ ಕ್ಯಾಂಡಲ್ ಬೇರೆ, ಮತ್ತೆ ಉಳಿದ ಕ್ಯಾಂಡಲ್ ಗೆ ನಿಮ್ಗೆ ಹೊತ್ತಿಸಬಹುದು. ಅದೇ ರೀತಿ ಶಿವ ಕೂಡ ಹಾಗೆ, ಅದು ವಿಷ್ಣುದ ಎಕ್ಸ್ಪಾನ್ಷನ್. ಗೊತ್ತಾಯ್ತಾ? ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಬೇರೆ ಬೇರೆ ಅಲ್ವಾ? ಅಲ್ಲ, ಅದೆಲ್ಲ ಡೀಟೇಲ್ ಆಗಿ ಉಂಟು ಸರ್. ಎಂತಂದ್ರೆ ಈಗ ನಾವು ಎಂತಂದ್ರೆ ನಿಮ್ಗೆ ವಿಷಯ ಎಂತ ಅಂದ್ರೆ ನಾವೀಗ 1ನೇ ತರಗತಿಯಲ್ಲಿ ಇದ್ದೇವೆ. 1ನೇ ತರಗತಿಯಲ್ಲಿರುವಾಗ ನಾವು 10ನೇದು ಕಲೀಲಿಕ್ಕೆ ಆಗುದಿಲ್ಲ. 10ನೇ ತರಗತಿಯಲ್ಲಿ ಎಂತಂದ್ರೆ ಥಿಯರಮ್ ಇರ್ತದೆ, ಪ್ರಮೇಯವನ್ನು ನಾವು 1ನೇ ಕ್ಲಾಸ್ ಅಲ್ಲಿ ನಮ್ಗೆ ಟೀಚರ್ ಹೇಳಿ ಕೊಡುದಿಲ್ಲ. ಅದಕ್ಕೆ ನಾವು 10ನೇ ಬರ್ಬೇಕು. ಅದೇ ರೀತಿ ನಿಮಗೆ 18 ಅಧ್ಯಾಯ ಯಾವಾಗ ನಿಮ್ಗೆಲ್ಲವೂ ಅರ್ಥ ಆಗ್ತದೆ. ಎಲ್ಲವೂ ಉಂಟು ಭಗವದ್ಗೀತೆಯಲ್ಲಿ, ಎಲ್ಲವೂ ಉಂಟು. ಸರಿ ಎಲ್ಲ ಅರ್ಥ ಆಗ್ತದೆ. ನಮಸ್ತೆ, ಥ್ಯಾಂಕ್ ಯು. ಪ್ರಭುಜಿ, ಪ್ರಭುಜಿ, ಇದು ಕುರುಕ್ಷೇತ್ರ ಯಾವಾಗ ನಡೆದದ್ದು ಒಂದು ವಿವರಿಸ್ತೀರಾ? ಇದು ನಮ್ದು ಯುದ್ಧ ನಡೆದದ? ಹೌದು, ಯುದ್ಧ 5000 ವರ್ಷ ಮುಂಚೆ, 5000 ವರ್ಷದ ಮುಂಚೆ. ಓಕೆ. ಪ್ರಭುಜಿ ಅವರೇ, ನಾನ್ ಜೈಗೋಪಾಲ್ ಅಂತ. ಹೇಳಿ ಸರ್. ಇದು ಕುರುಕ್ಷೇತ್ರ ಅಂತ ಯಾಕೆ ಹೆಸರಿಟ್ರು? ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂತ ಸ್ಟಾರ್ಟಿಂಗ್ ಅಲ್ಲಿ ಪಿಲಿಗ್ರಿಮೇಜ್ ಪ್ಲೇಸ್. ಅದು ಎಂತ ಹೇಳುದು, ಕುರುಕ್ಷೇತ್ರ ಅಂದ್ರೆ ಪಿಲಿಗ್ರಿಮೇಜ್ ಪ್ಲೇಸ್. ಗೊತ್ತಾಯ್ತಾ? ಬ್ಯಾಟಲ್ ಫೀಲ್ಡ್ ಅಲ್ಲ ಅದು? ಬ್ಯಾಟಲ್ ಫೀಲ್ಡ್ ಆದ್ರೆ ಅದು ಒಂದು ಎಂತ ಹೇಳುದು, ಒಳ್ಳೆ ಒಂದು ಜಾಗ ಆಗಿತ್ತು ಕುರುಕ್ಷೇತ್ರ. ಅದ್ರಲ್ಲೇ ಯುದ್ಧ ಆಯ್ತು. ಯುದ್ಧ ಆಗುವ ಮುಂಚೆ ಅದು ಒಳ್ಳೆ ಒಂದು ಎಂತ ಹೇಳುದು, ಒಳ್ಳೆ ಪಿಲಿಗ್ರಿಮ್ ಪೇಜ್ ಅಂತ ಒಂದು ಇದರಲ್ಲಿ ಉಂಟು, ವಾಕ್ಯ ಉಂಟು. ಅದಕ್ಕೆ ಕುರುಕ್ಷೇತ್ರ ಅಂತ. ಹೌದೌದು. ಧರ್ಮಕ್ಷೇತ್ರ ಅಂದ್ರು? ಧರ್ಮಕ್ಷೇತ್ರ ಅಂದ್ರೆ ಅಂತ ಹೇಳುದು ಆ ಧರ್ಮದ ಎಂತ ಹೇಳುದು, ಧರ್ಮದ ದಾರಿಯಲ್ಲಿದ್ದವರು ಇವರು ಪಾಂಡವರು ಅಲ್ಲಿ ಎಂತ ಆಯ್ತಂದ್ರೆ ಕೃಷ್ಣನೊಟ್ಟಿಗೆ ಸೇರಿ ಅಲ್ಲಿ ಅವರು ಚೂಸ್ ಮಾಡಿದ್ರು. ಹಾಗಾಗಿ ಅದು ಧರ್ಮಕ್ಷೇತ್ರ, ಧರ್ಮದ ಇದರಲ್ಲಿ ಇದ್ದದ್ದು. ಅದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ ಯಾರು ಹೇಳಿದ್ರು? ಧೃತರಾಷ್ಟ್ರನ ಹೇಳಿದ್ದು? ಸಂಜಯನ ಕೇಳುದು, ಧೃತರಾಷ್ಟ್ರ ಸಂಜಯನ ಅಂತ ಕೇಳುದು. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಫಸ್ಟ್ ಹೇಳಿದ್ದು. ಹೌದೌದು. ಆಮೇಲೆ ಆತ್ಮ ಅಂದ್ರೆ ಏನು? ಇನ್ನೊಂದು ಪ್ರಶ್ನೆ. ಸೆಕೆಂಡ್ ಚಾಪ್ಟರ್ ಅದರಲ್ಲೇ ಬರುದು, ಅದಕ್ಕೆ ಬರುದು, ಅಲ್ಲಿ ಹೇಳ್ತೇನೆ 2ನೇ ಅಧ್ಯಾಯದಲ್ಲಿ. ಸ್ವಲ್ಪ ತಪ್ತ ಜೀವಿತ ಅನ್ನೋದಕ್ಕೆ ಏನ್ ಸ್ವಲ್ಪ ಅರ್ಥ ಆಗಿಲ್ಲ. ಅದು ಜೀವಿತ ಅಂದ್ರೆ 9ನೇ ಶ್ಲೋಕದಲ್ಲಿ ದುರ್ಯೋಧನ ಹೇಳುದು, ನನ್ನ ಸೈಡ್ ಕೂಡ ಯುದ್ಧ ಒಳ್ಳೆ ಯುದ್ಧ ಮಾಡುವವರು ಇದ್ದಾರೆ, ಅವರು ನನ್ಗೋಸ್ಕರ ದೇಹ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಅಂದ್ರೆ ದುರ್ಯೋಧನ ಹೇಳಿದ್ದು. ಬಟ್ ನೀವು 9 ಇದ್ರಲ್ಲಿ ಹೇಳಿದ್ದು ಪಾಂಡವರ್ಗೋಸ್ಕರ ಹೇಳಿದ್ದು. ಪಾಂಡವರು ನಾನು ಹೇಳಿದ್ದು ಸರಿಯಾಗಿ ತಿಳ್ಕೊಳ್ಳಿ. 9 ಕಾರಣಗಳು ಪಾಂಡವರು ಯುದ್ಧದಲ್ಲಿ ಜಯಿಸ್ತಾರೆ ಅಂತ. ಗೊತ್ತಾಯ್ತಾ? ಅವಾಗ ಅದು ಧರ್ಮ ಇಲ್ಲಿ ಯಾಕೆ ಬಂತು? ದುರ್ಯೋಧನದ ಮಾತು ಯಾಕೆ ಬಂತು ಇಲ್ಲಿಗೆ? ದುರ್ಯೋಧನ ಮಾತು ಅಂದ್ರೆ ನೋಡಿ, ನಿಮ್ಗೆ ಅರ್ಥ ಆಗುದಿಲ್ಲ ನೀವು ಸರ್. ನಿಮ್ಗೆ ಎಂತ ಅಂದ್ರೆ ದುರ್ಯೋಧನ ಮಾತು ಹೇಗೆ ಬಂತು ನೋಡಿ. ನಾವು ಅಲ್ಲಿ ಹೇಳಿದ್ದು 9 ಕಾರಣಗಳು ಇವರು ಯುದ್ಧದಲ್ಲಿ ಜಯಿಸ್ತಾರೆ ಅಂತ. ಯಾರು? ಅದು ಕೂಡ ಒಂದು ಕಾರಣ. ಯಾಕಂದ್ರೆ ದುರ್ಯೋಧನ ಯಾವಾಗ ಅದು ಹೇಳಿದಾನೆ, ಎಲ್ಲ ನನ್ನಲ್ಲಿ ಕೂಡ ಒಳ್ಳೊಳ್ಳೆ ಯೋಧರು ನನ್ಗೋಸ್ಕರ ನನ್ನ ದೇಹವನ್ನು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳುವಾಗ ಎಂತಂದ್ರೆ ಅವ ಸೋಲುವುದು ಸೂಚನೆ. ಗೊತ್ತಾಯ್ತಾ? ಎಲ್ಲರೂ ಸಾಯ್ಲಿಕ್ಕೆ ಇದ್ದಾರೆ ಅಂತ ಒಂದು ಅರ್ಥ. ಎಲ್ಲರೂ ನನ್ನೊಟ್ಟಿಗೆ ಯಾರೆಲ್ಲ ಬರ್ತಾರೆ ಅವರೆಲ್ಲ ಸಾಯ್ಲಿಕ್ಕೆ ಇದ್ದಾರೆ. ಗೊತ್ತಾಯ್ತು ಸರ್? ಸರ್, ಕುರುಕ್ಷೇತ್ರ ರಿಲೇಟೆಡ್ ಇನ್ನೊಂದು ಕ್ವಶನ್ ಸರ್. ಸರ್, ನಾವು ಟ್ರಿಪ್ ಹೋಗಿದ್ವಿ, ಅವಾಗ ಕುರುಕ್ಷೇತ್ರನಲ್ಲಿ ಯಾರನ್ನೂ ಇಳಿಯೋದಿಕ್ ಬಿಡ್ಲಿಲ್ಲ. ಯಾಕೆ ಅಂದ್ರೆ ಅಲ್ಲೆಲ್ಲರೂ ಕಿತ್ತಾಡ್ತಾರೆ, ಇನ್ನೊಂದ್ ಜಗಳ ಆಗತ್ತೆ ಅಂತ. ಅದು ನಿಜಾನಾ ಸರ್? ಅದೆಲ್ಲ ಗೊತ್ತಿಲ್ಲ ಸರ್. ನಾವು ಮೇಡಮ್ ಅದೆಲ್ಲ ನಾವ್ ಎಂತ ಅಂದ್ರೆ
ಅದಕ್ಕೆಲ್ಲ ನಾವು ಡೀಟೇಲ್ ಹೋಗುದಿಲ್ಲ. ನಾವೆಂತ ಅಂದ್ರೆ ಭಗವದ್ಗೀತೆ ಮತ್ತು ಭಾಗವತದಲ್ಲಿ ಯಾವ್ದೆಲ್ಲ ಅದೆಲ್ಲ ಇಲ್ಲ ನಮ್ಮ ಎಂತ ಇದ್ರಲ್ಲಿ. ಅದು ಡೀಟೇಲ್ ಆಗಿ ಅಂತ ನೋಡಿ ನಿಮ್ಗೊಂದು ಇದಕ್ಕೆ ನಾನು ಒಂದು ಒಳ್ಳೆ ಒಂದು ವಿಷಯ ಹೇಳ್ತೇನೆ. ಈಗ ಮಾತಾಜಿ ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈಗ ಸಪೋಸ್ ಒಂದು ಸಮುದ್ರದಲ್ಲಿ ಮಧ್ಯದಲ್ಲಿ ಒಬ್ಬ ಬಿದ್ದಿದ್ದಾನೆ. ಸಮುದ್ರದಲ್ಲಿ ಮಧ್ಯದಲ್ಲಿ ಬಿದ್ದವ ಶಿಪ್ ಹೋಗ್ತದೆ. ಶಿಪ್ ಹೋಗಿ ಹಗ್ಗವನ್ನು ಕೊಡ್ತಾರೆ, ಶಿಪ್ಪಿನ ಕ್ಯಾಪ್ಟನ್ ಹಗ್ಗವನ್ನು ಅವನಿಗೆ ಕೊಡ್ತಾನೆ. ಅವ ಹೇಳ್ತಾನೆ ಅಲ್ಲಿ ಅವನ ಕೆಲಸ ಎಂತ, ಆ ಹಗ್ಗವನ್ನು ಇಟ್ಕೊಂಡು ಬರ್ಲಿಕ್ಕೆ ಅವ ಮೇಲೆ ಬರ್ಬೇಕು. ಆದ್ರೆ ಅವ ಹೇಳ್ತಾನೆ, ನನ್ನನ್ನು ಇಲ್ಲಿ ಯಾರು ಹಾಕಿದ್ದು, ನಾನು ಯಾಕೆ ಇಲ್ಲಿ ಬಂದೆ? ಹಾಗೆ ಹೇಳಿದ್ರೆ ಅವ ಮೂರ್ಖ ಅಲ್ಲ. ಅವ ಹೇಳಿದ, ನಾನು ಹಗ್ಗವನ್ನು ತಗೊಳುದಿಲ್ಲ, ನಂಗೆ ಮೊದಲು ಹೇಳಿ ನನ್ನನ್ನು ಇಲ್ಲಿ ಯಾರು ಹಾಕಿದ್ದು, ನನ್ಗೆ ಅದು ಬೇಕು, ನನಗೆ ಮೇನ್ ನನ್ನನ್ನು ಯಾರು ಇಲ್ಲಿ ಹಾಕಿದ್ದು. ಹಾಗೆ ಆಚಾರ್ಯ ಹೇಳ್ತಾರೆ, ನಮ್ಮ ಉದ್ದೇಶ ನಾವು ಮರಳಿ ದೇವೋತ್ತಮ ಪುರುಷ ಮನೆಗೆ ಹೋಗ್ಲಿಕ್ಕೆ, ಬ್ಯಾಕ್ ಟು ಗಾಡ್ ಹೆಡ್. ಅದು ನಮ್ಮ ಮೇನ್ ಬಿಸ್ನೆಸ್. ನಾವು ಅದೆಲ್ಲ ನೋಡುದಿಲ್ಲ ಮಾತಾಜಿ. ನೀವು ಹೇಳಿದೆಲ್ಲ ಅದೆಲ್ಲ ಗೊತ್ತಾಯ್ತಾ, ಅದೆಲ್ಲ ಆ ಕೆಟಗರಿಗೆ ಬರ್ತದೆ. ಅದಕ್ಕೆ ನಾವು ಜಾಸ್ತಿ ಫೋಕಸ್ ಮಾಡುದಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಭುಜಿ ನಮಸ್ತೆ. ಪ್ರಭುಜಿ ಹೇಳಿ ಮಾತಾಜಿ. ಜಿ ಪ್ರಭುಜಿ, ಅದು ಡೆಮಿಗೋಡ್ಸ್ ಅಂತ ಹೇಳ್ತಾರಲ್ಲ, ಏನ್ ಹಂಗಂದ್ರೆ? ಡೆಮಿಗೋಡ್ಸ್ ಅಂದ್ರೆ ಎಲ್ಲ ದೇವತೆಗಳು. ಗಾಡ್ ಯಾವಾಗ್ಲೂ ಒಬ್ಬ, ದ ಸುಪ್ರೀಂ ಪರ್ಸನ್. ಆಚಾರ್ಯ ಹೇಳ್ತಾರೆ, ದೇವೋತ್ತಮ ಪರಮಪುರುಷ, ದ ಸುಪ್ರೀಂ ಪರ್ಸನ್ ಆಫ್ ಗಾಡ್ ಹೆಡ್, ಅದು ಕೃಷ್ಣ. ಮತ್ತೆ ಡೆಮಿಗಾಡ್ಸ್ ಅಂದ್ರೆ ಎಲ್ಲ ದೇವತೆಗಳು, ಅವರೆಲ್ಲ ಕೃಷ್ಣನ ಇಚ್ಛೆಯಲ್ಲಿ ಎಲ್ಲವನ್ನು ಮಾಡುವುದು. ಗೊತ್ತಾಯ್ತಾ ಮಾತಾಜಿ? ಅಂದ್ರೆ ಇವಾಗ ಬೇರೆ ಗಾಡ್ಸ್ ಎಲ್ಲರೂ ಮೈನರ್ ಗಾಡ್ಸ್ ಅಂತನಾ? ಡೆಮಿಗಾಡ್ಸ್ ಅಂದ್ರೆ ಕೃಷ್ಣನ ಇಚ್ಛೆಯಲ್ಲಿ ಎಲ್ಲರೂ ಮಾಡುದು, ಎಲ್ಲವೂ ಆಗುದು ಹಾಗೆ. ಕೃಷ್ಣ ಅಂದ್ರೆ ನಥಿಂಗ್ ಬಟ್ ವಿಷ್ಣು ಅಂತನಾ? ಒಳ್ಳೆ ಕ್ವಶನ್. ಕೃಷ್ಣ ವಿಷ್ಣು ಎಲ್ಲ ಒಂದೇನಾ ಅಂತ? ಎಲ್ಲ ಒಂದೇ. ಮತ್ತೆ ಲೇಟರ್ ನಿಮ್ಗೆ ಬರ್ತದೆ ಎಲ್ಲ. ಈಗ ಒಂದು ಫಸ್ಟ್ ಚಾಪ್ಟರ್ ಅಲ್ಲ, ನಾವು ದಿವಸವೇ ನಾವು ಎಲ್ಲವನ್ನು ಕಲ್ತ್ಕೊಂಡು ನಮ್ಗೆ ಎಂತಂದ್ರೆ ಒಬ್ಬ ಬರ್ತಾನೆ ಕಂಪ್ಯೂಟರ್ ಕೋರ್ಸಿಗೆ ಸೇರ್ತಾನೆ. ಸೇರಿದ ಮೇಲೆ ನಮ್ಗೆಲ್ಲ ಇವತ್ತೇ ಕಲಿಸಿ, ನೀನೊಂದು 3 ತಿಂಗಳ ಕೋರ್ಸ್, ಡೈಲಿ ನೀನು 1 ಗಂಟೆ ಕಲಿಬೇಕು, ಮತ್ತೆ ನಿಮ್ಗೆ ಗೊತ್ತಾಗ್ತದೆ ಅಂತ. ನಮ್ಗೆಲ್ಲ ಇವತ್ತೇ ಗೊತ್ತಾಗ್ಬೇಕಂತ ಉಂಟು. ಗೊತ್ತಾಗ್ಬೇಕು ಫಸ್ಟ್. ಹೌದೌದು, ಅದು ನಮ್ದು ಮಿಸ್ಟೇಕ್ ಇರುದು ಅಲ್ಲಿ, ಕ್ರಮೇಣ ಗೊತ್ತಾಗ್ತದೆ. ಗುರುಜಿ, ನಾಕೊಂದು ಪ್ರಶ್ನೆ ಇದೆ. ಹೇಳಿ ಮಾತಾಡಿ. ಇವಾಗ ನೀವು ಅದ್ವೈತ ಮತ್ತೆ ದ್ವೈತ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಈಗ ಇಲ್ಲಿ ಧ್ಯಾನ ಶ್ಲೋಕದಲ್ಲಿ ಮೊದಲನೇ ಶ್ಲೋಕದಲ್ಲಿ ಅದ್ವೈತಾಮೃತ ವರ್ಷಿಣಿ ಭಗವತಿ ಅಂತ ಬರುತ್ತೆ. ಸೊ ಅದ್ರದ್ದು ಏನ್ ಅರ್ಥ? ಯಾವ ಶ್ಲೋಕದಲ್ಲಿ? ಹರೇ ಕೃಷ್ಣ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣಿ ಭಗವತಿ. ಯಾವ್ದ್ರಿಂದ ತೆಗ್ದದ್ದು ಮಾತಾಜಿ ನೀವು? ಅದು ಇದು ಧ್ಯಾನ ಶ್ಲೋಕದಲ್ಲಿ, ಭಗವದ್ಗೀತೆಯಲ್ಲಿ ಧ್ಯಾನ ಶ್ಲೋಕದಲ್ಲಿ ಮೊದಲನೇದು. ಭಗವದ್ಗೀತೆಯಲ್ಲಿ ಧ್ಯಾನ ಶ್ಲೋಕವಾ? ಎಷ್ಟನೇ ಚಾಪ್ಟರ್ ಅದು? ಅದು ಚಾಪ್ಟರ್ ಅಲ್ಲಿ ಬರೋದಿಲ್ಲ, ಧ್ಯಾನ ಶ್ಲೋಕ ಅಂತ ಹೇಳಿ ಮುಂಚೆ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ಅದ್ರಲ್ಲಿ ಅದ್ವೈತಾಮೃತ ವರ್ಷಿಣಿ ಅಂತ ಬರುತ್ತೆ. ಸೊ ಅದ್ರಲ್ಲಿ ಅದ್ವೈತ ಅಂದ್ರೆ ಏನ್ ಅರ್ಥ ಅಂತ? ಅದ್ವೈತ ಅಂದ್ರೆ ಶಿವನ್ ಹೆಸರು ಕೂಡ ಅದ್ವೈತ. ಹೇಗೆಂದ್ರೆ ಪಂಚತತ್ವ ಉಂಟು. ನಾನೀಗ ಕೀರ್ತನ್ ಮಾಡೋ ಮುಂಚೆ ನಾ ಹೇಳ್ತೇನೆ, ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ. ಅದ್ವೈತ ಅಂದ್ರೆ ಶಿವ, ಗೊತ್ತಾಯ್ತಾ? ಅದ್ವೈತ ಅಂದ್ರೆ ಶಿವ. ಹಾಗಾಗಿ ಬೇರೆ ಬೇರೆ ಮೀನಿಂಗ್ ಬರ್ತದೆ ಮಾತಾಡಿ, ಬರ್ತದೆ ಮೀನಿಂಗ್. ಬೇರೆ ಯಾರ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ. ಅದ್ವೈತ ಅಂದ್ರೆ ಸಂಚಿತ ಕರ್ಮಗಳನ್ನು ಹೋಗಲಾಡಿಸುವ ಅಂತ ಅರ್ಥ ಆಗುತ್ತಲ್ಲ ಗುರುಜಿ?
ಎಂತ ಮಾತಾಡಿ ಎಂತ ಗೊತ್ತ, ಒಂದು ವರ್ಡಿಗೆ ಚೈತನ್ಯ ಮಹಾಪ್ರಭು ಒಂದು ವರ್ಡಿಗೆ 64 ಮೀನಿಂಗ್ ಕೊಡ್ತಾರೆ. ಹಾಗಾಗಿ ಶಾಸ್ತ್ರದಲ್ಲಿ ಬೇರೆ ಬೇರೆ ಅರ್ಥಗಳುಂಟು, ಗೊತ್ತಾಯ್ತಾ? ಆದ್ರೆ ನಮ್ಗೆ ಈಗ ಯಾವಾಗ ಎಂತಂದ್ರೆ ಈಗ ಅಟ್ ಪ್ರೆಸೆಂಟ್, ಒಂದ್ ನಿಮಿಷ ಎಲ್ಲರೂ ದಯವಿಟ್ಟು ಎಲ್ಲರೂ ಅನ್ಮ್ಯೂಟ್ ಮಾಡಿ, ಪ್ರಶ್ನೆ ಕೇಳೋರು ಮಾತ್ರ, ಸಾರಿ ಎಲ್ಲರೂ ಮ್ಯೂಟ್ ಮಾಡಿ, ಪ್ರಶ್ನೆ ಕೇಳೋರು ಮಾತ್ರ ಇದು ಮಾಡಿ. ಎಂತಂದ್ರೆ ಬೇರೆ ಬೇರೆ ಮೀನಿಂಗ್ ಬರ್ತದೆ. ಆದ್ರೆ ನಮ್ಗೆ ಎಂತ ಅಂದ್ರೆ ನಾವೀಗ ಯಾವ್ದು ಕಲಿತಾ ಇದ್ದೇವೆ ಆ ಒಂದು ಸೀಕ್ವೆನ್ಸ್ ಅಲ್ಲಿ ಹೋಗ್ಬೇಕು. ಅದು ನಾವು ಬೇರೆ ಮೀನಿಂಗ್ ತೆಗೆದ್ರೆ ಅದು ಪೂರ್ತಿ. ಅದಕ್ಕೆ ನಾವು ಭಗವದ್ಗೀತೆ ಯಾಕೆ ಕಲಿಸುವುದು ಎಲ್ಲರಿಗೂ? ಯಾಕಂದ್ರೆ ಜನರಿಗೆ ನೋಡಿ ಹೇಳಿದ್ದಾರೆ, ಫಸ್ಟ್ ಇದರಲ್ಲಿ ಹೇಳಿದ್ದಾರೆ. ಒಂದ್ ನಿಮಿಷ, ನಾನು ಈಗ ತುಂಬಾ ಡಿಸ್ಟರ್ಬೆನ್ಸ್ ಉಂಟು. ನೋಡಿ, ಆಚಾರ್ಯರು ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದಾರೆ, ಭಗವದ್ಗೀತಾ ಯಾವಾಗಲೂ ನಾವು ಕೃಷ್ಣ ಭಕ್ತನ ಹತ್ರ ನಾವು ಓದ್ಬೇಕಂತೆ, ಅವನ ಸಹಾಯದಿಂದ. ಮತ್ತೆ ಯಾವುದೇ ಒಂದು ಇಂಟರ್ಪ್ರಿಟೇಷನ್ ಅಂದ್ರೆ ಅದಕ್ಕೆ ಬೇರೆ ಅರ್ಥವನ್ನು ಕೊಡಬಾರ್ದು. ಭಕ್ತರ ಹತ್ರ ಕೃಷ್ಣನ ಯಾರು ಭಕ್ತರಿದ್ದಾರೆ, ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಬೇರೆ ಬೇರೆ ಮೀನಿಂಗ್ ಬರ್ತದೆ. ಆದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಅದನ್ನು ಹೇಗೆ ಕೊಂಡೋಗುದು, ಆ ಅರ್ಥದಲ್ಲಿ ಭಕ್ತರ ಹತ್ರ ನಾವು ಕಲಿಬೇಕು. ಹಾಗಾಗಿ ಪ್ರಭುಪಾದ್ ನಮ್ಮ ಶುದ್ಧ ಭಕ್ತರು. ಹಾಗಾಗಿ ನಾವು ಎಂತ ಮಾಡ್ತೇವೆ ಅಂದ್ರೆ ಅವರ ಒಂದು ಹೆಜ್ಜೆಯಲ್ಲಿ ನಾವು ನಡೀತಾ ಇದ್ದೇವೆ. ಎಸ್, ಓಕೆ. ಹಾಗಾದ್ರೆ ನಾವು ಮುಕ್ತಾಯ ಮಾಡುವ, ನಾಳೆ ಕಾಣುವ. ಹರೇ ಕೃಷ್ಣ. ತುಂಬಾ ಧನ್ಯವಾದ. ವಾಂಚಾ ಕಲ್ಪತರೋ ಭಿಷ್ಯ ಕೃಪಾ ಸಿಂಧು ಬೇವಚ ಪತಿತನ ಪಾವನಿಯೋಗ್ರು ವೈಷ್ಣವ್ಯೋ ನಮೋ ನಮಃ. ಅನಂತ ಕೋಟಿ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಳೆ ಕಾಣುವ 7 ಗಂಟೆಗೆ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.